ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ವಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರಕ್ಷೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ. ಓಕೆ, ಇದು ಮಂತ್ರ ನಾಳೆ ಡಿಸ್ಪ್ಲೇ ನನ್ನ ಹತ್ರ ರೆಡಿ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ಸೊ ಅಂತ ಹೇಳಿದ್ರೆ ಭಗವತ್ ಪ್ರಾಪ್ತಿ ಅಂತ ಹೇಳಿದ್ರೆ ಏನು, ಯಾರಾದ್ರೂ ಹೇಳ್ಬೋದಾ? ಜಸ್ಟ್ ಅನ್ಮ್ಯೂಟ್ ಮಾಡ್ಬೋದು ಯಾರಾದ್ರೂ? ಓಕೆ, ಭಗವತ್ ಪ್ರಾಪ್ತಿ ಅಂತ ಹೇಳಿದ್ರೆ ಏನು? ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಹರೇ ಕೃಷ್ಣ. ಭಗವಂತನಿಂದ ಪ್ರಾಪ್ತವಾಗಿರುವಂತದ್ದು. ಓಕೆ, ಬೇರೆ ಭಗವಂತನನ್ನ ತಿಳಿದುಕೊಳ್ಳುವಂಥದ್ದು. ಓಕೆ, ಭಗವಂತನನ್ನ ತಿಳಿದುಕೊಳ್ಳುವಂಥದ್ದು. ಎಂತ ಅಂದ್ರೆ ಯಾವಾಗ ನಮ್ಗೆ ಯಾಕೆ ಅಗತ್ಯ ಇದು ಅಂದ್ರೆ ಇದನ್ನ ತಿಳ್ಕೊಂಡ್ರೆ ನಮಗೆ ಏನು ಉಪಯೋಗ? ಭಗವಂತನನ್ನ ಯಾಕೆ ತಿಳ್ಕೊಳ್ಬೇಕು ನಾವು? ಓಕೆ, ಹೇಳ್ತೀನಿ. ಆಕ್ಚುಲಿ ಇದು ಈ ಅಧ್ಯಾಯದಲ್ಲಿ ಹೇಗೆ ನಾವು ಈ ಒಂದು ನಮ್ಮ ಆತ್ಮವನ್ನ ಅಂದ್ರೆ ಈ ದೇಹವನ್ನ ಯಾವ ರೀತಿಯಲ್ಲಿ ಬಿಡ್ಬೇಕು ಅಂತ ಭಗವಂತ ನಮಗೆ ಈ ಅಧ್ಯಾಯದಲ್ಲಿ ಹೇಳ್ಕೊಡುವಂಥದ್ದು. ಅಂದ್ರೆ ಆರ್ಟ್ ಆಫ್ ಡೈಯಿಂಗ್. ಸೊ ಹೇಗೆ ನಾವು ನಮ್ಮ ದೇಹವನ್ನ ಬಿಡ್ಬೇಕಿದ್ರೆ ನಾವು ಯಾವ ರೀತಿಯ ಅಂದ್ರೆ ನಾವು ಜೀವನದಲ್ಲಿ ಯಾವ ರೀತಿ ನಡೆಸ್ಬೇಕು ನಮ್ಮ ಲೈಫ್ ಅನ್ನ ಅಂತ ಹೇಳಿ ಭಗವಂತ ಈ ಇದ್ರಲ್ಲಿ ಹೇಳ್ಕೊಡುವಂಥದ್ದು. ಈಗ ಸಾವು ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಅಲ್ವಾ? ಸಾವು ಎಲ್ರಿಗೂ ಇದೆ. ಯಾಕೆ ನಮಗೆ ಭಯ ಅಂತ ಹೇಳಿದ್ರೆ ನಾವು ಆಕ್ಚುಲಿ ನಾವು ಅಂದ್ರೆ ಆತ್ಮ ಸಹ ನಿತ್ಯ, ಅಂದ್ರೆ ಭಗವಂತನ ತರ ಸಚ್ಚಿದಾನಂದ. ಸೊ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಸೊ ಕೃಷ್ಣನಿಗೆ ಹೇಗೆ ಅಂದ್ರೆ ಹುಟ್ಟಿಲ್ಲ ಆದಿ, ಅದೇ ರೀತಿ ಆತ್ಮಕ್ಕೂ ಸಹ ಅಂದ್ರೆ ಸಾವಿಲ್ಲ, ಹುಟ್ಟು ಸಾವು. ನಾವು ನೋಡಿದ್ವಲ್ಲ ಅಧ್ಯಾಯ 2ರಲ್ಲಿ ನೋಡಿದ್ವಿ ಯಾವ ರೀತಿ ಅಂದ್ರೆ ಆತ್ಮ ಸಹ ಶಾಶ್ವತ ಅಂತ ಹೇಳುವಂಥದ್ದು. ಹಾಗಾಗಿ ನಮಗೆ ಸಾವು ಅಂದ್ರೆ ಇಷ್ಟ ಅಲ್ಲ. ಅಂದ್ರೆ ನಿಜವಾಗ್ಲೂ ನಮ್ಗೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಈ ತರ ಸತ್ತು ಬದುಕಿ ಇದು ಗೊತ್ತಿಲ್ಲ ನಮಗೆ. ಅಂದ್ರೆ ನಾವು ಒಂದ್ಸತಿ ಒಂದು ಟೈಮಲ್ಲಿ ನಾವಲ್ಲಿ ಬಿಲಾಂಗ್ ಆಗಿದ್ವಲ್ಲ, ಹಾಗಾಗಿ ನಮಗೆ ಅದು ಇಷ್ಟ ಇಲ್ಲ. ಈಗ ಸಹ ಸಾವು ಅಂತ ಹೇಳಿದ್ರೆ ನಮಗೆ ಅದು ಇಷ್ಟ ಆಗದೆ ಇರುವಂತದ್ದು. ಪ್ರಭುಪಾದ ಹೇಳುವಂಥದ್ದು ಸೊ ಪ್ರಭುಪಾದ ಹೇಳುವಂಥದ್ದು ಲೈಫ್ ಈಸ್ ಅನ್ ಎಕ್ಸಾಮಿನೇಷನ್ ಅಂಡ್ ಅಲ್ಲ, ಲೈಫ್ ಈಸ್ ಅ ಪ್ರಿಪರೇಷನ್, ಡೆತ್ ಈಸ್ ಅನ್ ಎಕ್ಸಾಮಿನೇಷನ್. ಸೊ ನಾವು ಯಾವ ರೀತಿ ಸಾಯ್ತೀವಿ ಅದರಲ್ಲಿ ಗೊತ್ತಾಗುತ್ತಂತೆ ನಾವು ಯಾವ ರೀತಿ ನಮ್ಮ ಮಾಡಿದ್ವಿ ಅಂತ ಹೇಳಿ.
ಸೊ ನಮ್ಮ ಕಾನ್ಶಿಯಸ್ನೆಸ್ ಏನಿರುತ್ತೆ, ನಮ್ಮ ಪ್ರಜ್ಞೆ ಯಾವ ರೀತಿ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಮುಂದಿನ ಜೀವನ ಹೇಗೆ ಅಂತ. ಸೊ ಇಂಟ್ರೆಸ್ಟಿಂಗ್ ಚಾಪ್ಟರ್ ನೋಡೋಣ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿ ದೈವಂ ಕಿಮುಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸಿ. ಆದಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಸೊ ಇದು ಯಾಕೆ ಈ ಪ್ರಶ್ನೆ ಅಂದ್ರೆ ಇಲ್ಲಿ ಕೃಷ್ಣ ಅರ್ಜುನ 8 ಪ್ರಶ್ನೆಯನ್ನ ಭಗವಂತನನ್ನ ಕೇಳುವಂಥದ್ದು. ಸೊ ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದ್ರೆ, ಇದು ನಿನ್ನೆ ಅಧ್ಯಾಯದಲ್ಲಿ 21 ಹಾಗೂ 30ನೇ ಶ್ಲೋಕದಲ್ಲಿ ಕೃಷ್ಣ ಸುಮಾರು ವಿಷಯಗಳನ್ನ ಹೇಳ್ತಾನೆ. ಅದು ಅವನಿಗೆ ಅರ್ಥ ಆಗಲ್ಲ ಯಾವ ವಿಷಯ ಅಂದ್ರೆ. ಅದರಲ್ಲಿ 29ನೇ ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಇನ್ನೊಂದು, ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು, ಅರಿಯಬಲ್ಲರು. ಸೊ ಈ ಶ್ಲೋಕದಲ್ಲಿ ಕೆಲವೊಂದು ವರ್ಡ್ಸ್ ಇರುತ್ತೆ, ಆದಿಯಜ್ಞ, ಆದಿಭೂತ ಅಂತೆಲ್ಲ. ಸೊ ಅದು ಏನು ಅಂತ ಹೇಳಿ ಈಗ ಅರ್ಜುನ ಕೇಳುವಂಥದ್ದು ಒಟ್ಟು 8 ಪ್ರಶ್ನೆಗಳು ಅಂತ ಹೇಳಿದ್ರೆ, ಪ್ರಭುಪಾದ ಹೇಳ್ತಾರೆ ಪ್ರಶ್ನೆ ಸಹ ನಮ್ದು ಹೇಗಿರ್ಬೇಕು ಅಂತ ಹೇಳಿದ್ರೆ, ನಮಗೆ ಲೈಫ್ ಅಲ್ಲಿ ಹೆಲ್ಪ್ ಆಗೋ ತರ ಇರ್ಬೇಕಂತ. ನಾವು ಬೇರೆಯವ್ರನ್ನ ಪ್ರಶ್ನೆ ಕೇಳುವಾಗ ಸುಮ್ಮನೆ ಏನೋ ಒಂದು ಮಾತಾಡೋದಿಲ್ಲ. ಅದು ನಾವು ಎಸ್ಪೆಷಲಿ ನಮ್ಮ ಆಧ್ಯಾತ್ಮಿಕ ಗುರುಗಳು ಯಾರಿರ್ತಾರೆ ಅವರನ್ನ ನಾವು ಸರಿಯಾದ ಒಂದು ಪ್ರಶ್ನೆಯನ್ನ ಕೇಳ್ಬೇಕು. ಸೊ ಈಗ 4ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಅಂದ್ರೆ ನಾವು ಸೇವೆ ಮಾಡ್ಬೇಕು ಹಾಗೂ ಸರಿಯಾದ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ತಿಳ್ಕೊಳ್ಬೇಕು ಅವರಿಂದ. ಯಾಕೆಂದ್ರೆ ಬಿಕಾಸ್ ಅವರಿಗೆ ಅಂದ್ರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಯಾಕೆಂತ ಹೇಳಿದ್ರೆ ಅವರು ದೇವರನ್ನು ನೋಡಿರೋದ್ರಿಂದ ನಾವು ಅವರಿಂದ ಅರ್ಥ ಮಾಡ್ಕೊಳ್ಬೇಕು. ಸೊ ಸನಾತನ ಗೋಸ್ವಾಮಿ ಮೊದ್ಲಿಗೆ ಚೈತನ್ಯ ಮಹಾಪ್ರಭುಗಳನ್ನ ಮೊದ್ಲಿಗೆ ಮೀಟ್ ಆಗುವಾಗ, ಅಂದ್ರೆ ಅವ್ರು ದೊಡ್ಡ ಮಿನಿಸ್ಟರ್ ಆಗಿ ಅವರು ರೂಪ ಗೋಸ್ವಾಮಿ ಅವರೆಲ್ಲ ಒಂದು ಮೊಹಮ್ಮದೀನ್ ಗವರ್ಮೆಂಟ್ ಅಲ್ಲಿ ದೊಡ್ಡ ಒಂದು ಹುದ್ದೆಯಲ್ಲಿ ಇರ್ತಾರೆ. ಸೊ ಅವರು ಚೈತನ್ಯ ಮಹಾಪ್ರಭುಗಳನ್ನ ಮೀಟ್ ಆದ್ಮೇಲೆ ಅವರೆಲ್ಲವನ್ನ ತ್ಯಜಿಸಿ ಸನ್ಯಾಸವನ್ನ ತಗೊಳ್ಳುವಂಥದ್ದು. ಆಗ ಅವರು ಮೊದಲನ್ನ ಕೇಳೋ ಪ್ರಶ್ನೆ, ನನ್ನನ್ನು ಎಲ್ಲರೂ ಅಂದ್ರೆ ಕಿಯಾಮಿ ಅಂತ ಕೇಳ್ತಾರೆ, ಅಂದ್ರೆ ಬೆಂಗಾಲಿಯಲ್ಲಿ ನಾನು ಯಾರು ಅನ್ನೋದನ್ನ. ಅಂದ್ರೆ ನನ್ನನ್ನು ಎಲ್ಲರೂ ದೊಡ್ಡ ಬುದ್ಧಿವಂತ ಅಂತ ಎಲ್ಲರೂ ಹೊಗಳ್ತಾರೆ, ಮೇಧಾವಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ನನಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ಆತ್ಮದ ಜ್ಞಾನ ಅವರಿಗೆ ಅಲ್ಲಿವರೆಗೆ ಇರ್ಲಿಲ್ಲ. ಸೊ ಹಾಗಾಗಿ ಅವರನ್ನ ಕೇಳುವಂಥದ್ದು ಕಿಯಾಮಿ. ಸೊ ಈ ರೀತಿಯಾದ ಒಂದು ಪ್ರಶ್ನೆಯನ್ನ ನಾವು ಕೇಳ್ಬೇಕು. ವಾಯ್ಸ್ ಕೇಳ್ತಾ ಇದೆಯಲ್ಲ? ಹರೇ ಕೃಷ್ಣ. ಓಕೆ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೆ. ಸ್ವಲ್ಪ ಓಕೆ. ಸೊ ಈಗ 8 ಪ್ರಶ್ನೆಗಳು ಯಾವುದು ಅಂತ ನೋಡೋಣ. ಬ್ರಹ್ಮನ್ ಅಂತ ಹೇಳಿದ್ರೆ ಉತ್ತರ ಕೃಷ್ಣಂದು, ನಾಶವಿಲ್ಲದ ಜೀವಾತ್ಮ. ಆಧ್ಯಾತ್ಮ ಅಂದ್ರೆ ಬ್ರಹ್ಮನ್ ನಾಶವಿಲ್ಲದ ಜೀವಾತ್ಮ. ಸೊ ಈಗ ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಕೃಷ್ಣ ಆತ್ಮದ ಬೇರೆ ಬೇರೆ ಸ್ವರೂಪವನ್ನ ಹೇಳುವಂಥದ್ದು. ಅಚ್ಛೇದ್ಯೋ ಯಮದಾಹ್ಯೋಯಂ ಅಕ್ಲೇದ್ಯೋ ಓಕೆ, ಅಂದ್ರೆ ಅದನ್ನ ಕಟ್ ಮಾಡೋದಕ್ಕಾಗಲ್ಲ. ಅಂದ್ರೆ ಯಾವುದೇ ಒಂದು ಶಸ್ತ್ರಗಳಿಂದ ನಾವು ಅದನ್ನ ಕಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಆತ್ಮವನ್ನ. ಹಾಗೂ ಗಾಳಿಯಿಂದ ಒಳಗಿಸಕ್ಕೆ ಸಾಧ್ಯವಿಲ್ಲ. ಅದು ಲೈಟ್ನ ಓಕೆ, ಗಾಳಿಯಿಂದ ಅದನ್ನ ಆರಿಸೋದಕ್ಕೆ ಆಗಲ್ಲ, ಹಾಗೂ ಬೆಂಕಿಯಿಂದ ಅದನ್ನ ಸುಡೋದಕ್ಕೆ ಆಗಲ್ಲ. ಹಾಗೂ ಸೊ ಹೀಗೆಲ್ಲ ನಾವು ಬೇರೆ ಬೇರೆ ಅಂದ್ರೆ ಆತ್ಮದ ಬಗ್ಗೆ ಬೇರೆ ತಿಳ್ಕೊಂಡ್ವಿ. ಹಾಗೂ ಜಾತಸ್ಯ ಹಿದ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ, ಅಂದ್ರೆ ಸತ್ತಿರೋರು ಅಂದ್ರೆ ಹುಟ್ಟಿರೋರು ಮತ್ತೆ ಸಾವು ಇದ್ದೇ ಇದೆ, ಆದ್ರೆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ ಬೇರೆ ಬೇರೆ
ಕೃಷ್ಣ ಆತ್ಮದ ಬಗ್ಗೆ ಹೇಳುವಂಥದ್ದು. ಸೊ ಆ ಬ್ರಹ್ಮನ್ ಇಲ್ಲಿ ಬ್ರಹ್ಮನ್ ಅಂತ ಹೇಳಿದ್ರೆ ಆತ್ಮದ ಬಗ್ಗೆ ಹೇಳ್ತಾ ಇರುವಂಥದ್ದು, ನಾಶವಿಲ್ಲದ ಜೀವಾತ್ಮ ಅಂತ ಹೇಳಿ. ಸೊ ಆಧ್ಯಾತ್ಮ ಅಂತ ಹೇಳಿದ್ರೆ ಜೀವಿಯ ಒಂದು ಸ್ವರೂಪ. ಜೀವಿಯ ಸ್ವರೂಪ ಏನು? ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು ಜೀವೇರೇ ಸ್ವರೂಪವೇ ಕೃಷ್ಣರೇ ನಿತ್ಯದಾಸ್. ಅಂದ್ರೆ ಆತ್ಮದ ಗುಣ ಏನು ಅಂತ ಹೇಳಿದ್ರೆ ಅದು ಸೇವಕ ಆಗಿರುವಂತದ್ದು. ಆದ್ರೆ ನಾವ್ ಇಲ್ಲಿ ಏನಾಗಿದೆ, ಭೌತಿಕ ಜಗತ್ತಲ್ಲಿ ಮಾಯೆಯನ್ನ ಸೇವೆ ಮಾಡ್ತಾ ಇದೀವಿ, ಬೇರೆ ಬೇರೆ ಸೇವೆಗಳನ್ನ ಮಾಡ್ತಾ ಇದೀವಿ. ಪ್ರಭುಪಾದ ಹೇಳುವಂಥದ್ದು ಏನು ಸೇವೆ ಇಲ್ಲ ಅಂತ ಹೇಳಿದ್ರೆ ಒಬ್ರು ನಾಯಿಯನ್ನಾದ್ರೂ ಸಾಕ್ತಿವಂತೆ, ಅಂದ್ರೆ ಏನೋ ಒಂದು, ಯಾಕಂದ್ರೆ ನಮ್ಮ ಅದು ಆತ್ಮದ ಒಂದು ಸ್ವಭಾವ ಸೇವೆ ಮಾಡುವಂಥದ್ದು. ಸೇವೆ ಮಾಡೋದ್ರಿಂದನೇ ನಮಗೆ ಸಂತೋಷ ಸಿಗುತ್ತದೆ, ಯಾವುದೋ ಒಂದು ಸೇವೆ ಮಾಡ್ತಾ ಇರ್ತೀವಿ. ಸೊ ಆದ್ರೆ ಭಗವಂತನ ಸೇವೆ ಯಾಕೆ ಮಾಡ್ಬಾರ್ದು ಅಂತ ನಮಗೆ ಅರ್ಥ ಮಾಡ್ತೀವಿ. ಸೊ ಆಧ್ಯಾತ್ಮ ಅಂದ್ರೆ ಆತ್ಮದ ಒಂದು ಸ್ವರೂಪ ಸೇವೆ ಮಾಡುವಂಥದ್ದು. ಸೊ ಕರ್ಮ ಅಂತ ಹೇಳಿದ್ರೆ ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಸೊ ಈಗ ಯಾವುದೇ ನಾವು ಮಾಡುವ ಕರ್ಮಗಳು ಅಂದ್ರೆ ಒಳ್ಳೆ ಕರ್ಮ ಆದ್ರೆ ಅದರಿಂದನೂ ನಮಗೆ ಇನ್ನೊಂದು ಜನ್ಮ ಬರುವಂತದ್ದು. ಕೆಟ್ಟ ಕರ್ಮ ಮಾಡಿದ್ರು ಸಹ ನಾವು ಇನ್ನೊಂದು ಜನ್ಮವನ್ನ ತಗೊಳ್ತೇವೆ, ಅದನ್ನ ಆ ಪಾಪ ಕರ್ಮ ಏನಿದೆ ಅದನ್ನ ಅನುಭವಿಸಬೇಕು. ಸೊ ಯಾವುದೇ ಒಂದು ಫಲಪ್ರದವಾದ ಚಟುವಟಿಕೆಗಳಲ್ಲಿ ತೊಡಗೋದ್ರಿಂದ ಅದರಿಂದ ನಮಗೆ ಬೇರೆ ಒಂದು ಭೌತಿಕ ದೇಹ ಅದಕ್ಕೆ ಸರಿಯಾಗಿ ಅಂತ ಹೇಳಿದ್ರೆ, ಈಗ ಕೆಲವರಿಗೆ ಪ್ರಭುಪಾದ ಹೇಳುವಂತದ್ದು, ಈಗ ತುಂಬಾ ಸ್ವಿಮ್ಮಿಂಗ್ ಅಲ್ಲಿ ಇಷ್ಟ ಇರೋರಿಗೆ ಅವ್ರಿಗೆ ಏನಾಗುತ್ತೆ, ಆಗ ಭೌತಿಕ ಪ್ರಕೃತಿಯನ್ನಗೆ ಕೃಷ್ಣ ಹೇಳುವಂತದ್ದು ಅದಕ್ಕೆ ಸರಿಯಾದ ದೇಹವನ್ನ ಕೊಡುವಂತದ್ದು. ಸೊ ಅವರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಮೀನು ಸಹ ಆಗ್ಬಹುದು. ಆ ರೀತಿ ಅಂದ್ರೆ ತುಂಬಾ ನಾವು ಯಾವ್ದ್ರಲ್ಲಿ ಹೆಚ್ಚಾಗಿ ಆಸಕ್ತಿ ತಗೊಂಡು ಅದರಲ್ಲಿ ಮಾಡ್ತಾ ಇರ್ತೀವೋ ಅದೇ ರೀತಿ ಅಂದ್ರೆ ಆ ಕರ್ಮಕ್ಕೆ ಅನುಗುಣವಾಗಿ ಭೌತಿಕ ಶರೀರ ನಮಗೆ ಮುಂದಿನ ಜೀವನದಲ್ಲಿ ಸಿಗುವಂತದ್ದು. ಸೊ ಅದನ್ನ ಕರ್ಮ ಅಂತ ಹೇಳುವುದು. ಅಧಿಭೂತ ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ. ಆದಿದೈವ ಅಂದ್ರೆ ಎಲ್ಲಾ ದೇವತೆಗಳನ್ನು ಒಳಗೊಂಡ ವಿಶ್ವರೂಪ. ಸೊ ವಿಶ್ವರೂಪವನ್ನ ನಾವು ವಿಶ್ವರೂಪ ದರ್ಶನ ಅಂತ ಹೇಳಿ 11ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ಎಲ್ಲಾ ದೇವತೆಗಳನ್ನ ಇಲ್ಲಿ ಹಾಗೂ ವಿಶ್ವರೂಪವನ್ನು ಸೇರಿಸಿ ಆದಿದೈವ ಅಂತ ಹೇಳುವಂಥದ್ದು. ಸೊ ಆದಿ ಯಜ್ಞ ಯಾರು, ಯಜ್ಞದ ಭೋಕ್ತಾರ ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಅಂದ್ರೆ ಲೋಕೋಯಂ ಕರ್ಮ ಬಂಧನ. ಯಾವುದೇ ಒಂದು ಯಜ್ಞವನ್ನ ಭಗವಂತನಿಗೋಸ್ಕರ ಮಾಡ್ಲಿಲ್ಲ ಅಂದ್ರೆ ನಮಗೆ ಕರ್ಮ ಬಂಧನವಾಗುತ್ತೆ ಅಂತ ಹೇಳಿ ಭಗವಂತ ಹೇಳುವಂಥದ್ದು. ಸೊ 3ನೇ ಅಧ್ಯಾಯದಲ್ಲಿ ಆದಿಯಜ್ಞ. ಸೊ ಆದಿಯಜ್ಞ ಎಲ್ಲಿ ವಾಸಿಸುತ್ತಾನೆ ಅಂತ ಹೇಳಿದ್ರೆ ಎಲ್ಲರ ಹೃದಯದಲ್ಲಿ. ಸೊ ಕೃಷ್ಣ ಸುಮಾರು ಕಡೆ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು, ಈಶ್ವರ ಸರ್ವಭೂತಾನಾಂ ಹೃದ್ದೇಶು ಅರ್ಜುನ ತಿಷ್ಠತಿ. ಹೃದ್ದೇಶು ಅಂದ್ರೆ ಹೃದಯದಲ್ಲಿ, ಹಾಗೂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ 15ನೇ ಅಧ್ಯಾಯದಲ್ಲಿ. ಸೊ ಹೃದಯದಲ್ಲಿ ಇದ್ದೇನೆ ಅಂತ ಭಗವಂತ. ಸೊ ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳಬೇಕು? ಸೊ ಹೇಗೆ ನಾವು ಸಾವಿನ ಸಮಯದಲ್ಲಿ ಅಂದ್ರೆ ನಾವು ಜೀವನ ಉದ್ದಕ್ಕೂ ಏನ್ ಮಾಡಿರ್ತೇವೆ, ಸಾವಿನ ಸಮಯದಲ್ಲಿ ಸಹ ಅದೇ ಒಂದು ಪ್ರಜ್ಞೆ ನಮಗೆ ಬರುವಂತದ್ದು. ಸೊ ಹಾಗಾಗಿ ಜೀವನ ಉದ್ದಕ್ಕೂ ನಮಗೆ ಸ್ಮರಣೆ ಅಂದ್ರೆ ಸಾಯುವ ಟೈಮಲ್ಲಿ ನಮಗೆ ದೇವರ ಸ್ಮರಣೆ ಬರ್ಬೇಕಿದ್ರೆ ನಾವು ಜೀವನ ಉದ್ದಕ್ಕೂ ಸ್ಮರಣೆ ಮಾಡ್ಬೇಕು. ಸೊ ಚಾಂಟಿಂಗ್ ಮಾಡುವಂಥದ್ದು. ಅದಕ್ಕೆ ನಾವು ಈಗ ಸಾಧನೆಯನ್ನ ಯಾಕೆ ಕೊಟ್ಟಿರುವಂತದ್ದು ನಮ್ಮ ಆಚಾರ್ಯರು ಅಂತ ಹೇಳಿದ್ರೆ, ಅದನ್ನ ನಮಗೆ ಹಾಗಾದ್ರೂ ಅಭ್ಯಾಸ ಆಗೋ ತರ, ಅಂದ್ರೆ ಸಾವಿನ ಟೈಮಲ್ಲಿ ನಮಗೆ ದೇವರ ಒಂದು ಸ್ಮರಣೆ ಬರ್ಬೇಕು ಅಂತ ಹೇಳಿ. ಸೊ ಪ್ರಭುಪಾದವರು ಅವರು ಲಾಸ್ಟ್ ಡೇಸ್ ಅಲ್ಲಿ ಅಂದ್ರೆ ಅವರು ತೀರ್ಕೊಳ್ತಾರೆ ಅಂತ ಗೊತ್ತಾದಾಗ ಅವರು ಬೃಂದಾವನಕ್ಕೆ ಬರ್ತಾರೆ. ಅಂದ್ರೆ ಅವ್ರು ಬಂದು ಅಲ್ಲಿ ಒಂದು ಸುಮಾರು ತಿಂಗಳು ಇರ್ತಾರೆ. ಅದಾದ್ಮೇಲೆ ಅವರಿಗೆ ಲಾಸ್ಟ್ ಒಂದು 15 ದಿನ ಎಲ್ಲ ಅವ್ರು ಎಲ್ಲವನ್ನೂ ತ್ಯಜಿಸ್ತಾರೆ. ನೀರು ಸಹ ಅಂದ್ರೆ ನೀರಲ್ಲಿ ಮಾತ್ರ ಇರ್ತಾರೆ. ಸೊ ಅವರಿಗೆ ಪಲ್ಸ್ ರೇಟ್ ನೋಡುವಾಗ ಡಾಕ್ಟರ್ಗೆ ಶಾಕ್ ಆಗತ್ತಂತೆ. ಅಂದ್ರೆ ಇವ್ರು ಹೇಗೆ ಬದುಕಿದ್ದಾರೆ ಅಂದ್ರೆ ಹೊಟ್ಟೆಯಲ್ಲಿ ಆಹಾರ ಇಲ್ಲ, ಆದ್ರೂ ಸಹ ಅವರು ಲಾಸ್ಟ್ ಮಿನಿಟ್ ವರ್ಗು ಅವರು ಭಾಗವತಂನ ಹೇಳ್ತಾ ಇದ್ರು, ಅಂದ್ರೆ ಡಿಕ್ಟೇಟ್ ಮಾಡ್ತಾ ಇದ್ರು. ಡಿಕ್ಟಾಫೋನ್ ಅಂತ ಇದ್ದಾಗ ಅದ್ರಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ಅದನ್ನ ಮತ್ತೆ ಪ್ರಿಂಟ್ ಮಾಡಿ ಅವರ ಶಿಷ್ಯರು ಪುಸ್ತಕಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ಲಾಸ್ಟ್ ಮಿನಿಟ್ ವರೆಗೂ ಸಹ ಭಾಗವತಂನ ಹೇಳ್ತಾ ಇದ್ರು ಪ್ರಭುಪಾದ. ಹೇಗೆ ಸಾಧ್ಯ? ಸೊ ಅವರು ಲಾಸ್ಟ್ ವರ್ಡ್ಸ್ ಏನಂದ್ರೆ, ಪ್ರಭುಪಾದ ಅವರ ಆತ್ಮವನ್ನ ಅಂದ್ರೆ ಈ ದೇಹವನ್ನ ತ್ಯಜಿಸೋ ಮೊದಲು ಅವ್ರು ಹೇಳಿರುವಂತ ಪದಗಳೇನು ಅಂದ್ರೆ, ಎವ್ರಿಥಿಂಗ್ ಹ್ಯಾಪನ್ಸ್ ಆಸ್ ಪರ್ ದ ವಿಲ್ ಆಫ್ ಕೃಷ್ಣ, ಎವ್ರಿಥಿಂಗ್ ಮೂವ್ಸ್ ಆಸ್ ಪರ್ ದ ವಿಲ್ ಆಫ್ ಕೃಷ್ಣ ಅಂತ ಹೇಳಿ ಅವರು ದೇಹ ತ್ಯಾಗ ಮಾಡಿದ್ರು. ಸೊ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಈ 3 ರಿಲೇಟೆಡ್ ಇದೆ. ಆಧ್ಯಾತ್ಮ, ಆದಿಭೂತ ಹಾಗೂ ಆದಿದೈವ. ಹೇಗೆ ಆದಿದೈವ ಹೇಗೆ ಅಂತ ಹೇಳಿದ್ರೆ, ಈಗ ಆಧ್ಯಾತ್ಮ ಆದಿಭೂತ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳನ್ನ, ಓಕೆ, ಕಣ್ಣುಗಳು ಅಂದ್ರೆ ಎವ್ರಿ ಆರ್ಗನ್, ನಮ್ಮ ಪ್ರತಿಯೊಂದು ಅಂಗಗಳು ಏನಿದೆ
ಎಲ್ಲವೂ ಸಹ ಅಂದ್ರೆ ಆರ್ಗನ್ಸ್ ಎಲ್ಲ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಒಂದೊಂದು ಅದಕ್ಕೆ ದೇವತೆಗಳಿದ್ದಾರೆ. ಅದನ್ನ ಒಂದೊಂದು ದೇವತೆಗಳಿಗೆ ಅದನ್ನ ನಿರ್ವಹಿಸ್ತಾರೆ. ಸೊ ಆ ದೇವತೆಗಳನ್ನ ಕಂಟ್ರೋಲ್ ಮಾಡುವಂತದ್ದು. ಸೊ ಅವರು ಈಗ ಕಣ್ಣನ್ನ ಕಂಟ್ರೋಲ್ ಮಾಡುವಂತದ್ದು ಒಂದು ಡಿಟಿ, ಅದು ಆದಿ ಯಜ್ಞ ಆಗುವಂಥದ್ದು. ಸೊ ನಾನು ಆಧ್ಯಾತ್ಮ. ಸೊ ನಾನು ಅದನ್ನ ನೋಡುವಂಥದ್ದು, ನಾನು ಅದನ್ನ ಕಣ್ಣಿದೆ ಅದು ಆಧ್ಯಾತ್ಮ, ಸಾರಿ ಆದಿಭೂತ. ಅದನ್ನ ನಿರ್ವಹಿಸುವಂಥದ್ದು ಆದಿ ದೇವತೆ, ಹಾಗೂ ಅದನ್ನ ನಾನು ನೋಡುವಂಥದ್ದು ನಾನು ಆತ್ಮ, ಅದು ಆಧ್ಯಾತ್ಮ ಅಂತ ಹೇಳಿ. ಸೊ ಅದೇ ರೀತಿ ಈಗ ಬಾಯಿಗೂ ಸಹ ಒಂದು ಆದಿಭೂತ ಆಗುವಂಥದ್ದು. ಬಾಯಿ ಅಂತ ಹೇಳಿದ್ರೆ ಅದು ಆದಿಭೂತ. ಅದನ್ನ ಕಂಟ್ರೋಲಿಂಗ್ ಡಿಟಿ, ಅದು ಆದಿದೈವ. ಹಾಗೂ ನಾನು ಆಧ್ಯಾತ್ಮ ಅಂದ್ರೆ ನಾನು ಅದರಿಂದ ತಿನ್ನುವಂಥದ್ದು, ನನಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಆದಿ ಮಾತಾಜಿ. ಕಿವಿಯೂ ಸಹ, ಎಸ್, ಕಿವಿ ಕೂಡ, ಕಿವಿ ಕಣ್ಣು ಎಲ್ಲ ಇದು 5 ಸೆನ್ಸಸ್ ಯಾವ್ದೆಲ್ಲ ಇದೆ, ಕಣ್ಣು, ಮೂಗು, ಬಾಯಿ, ಕಿವಿ ಹಾಗೂ ಸ್ಪರ್ಶ ಅಲ್ವಾ. ಸೊ ಎಲ್ಲದಕ್ಕೂ ಬೇರೆ ಬೇರೆ ದೇವತೆಗಳಿದ್ದಾರೆ. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ. ಸೊ ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದು ಹೆಸರು. ಅವನು ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗಾಗಿ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಸೊ ನಾವು ಹೇಗೆ ಈಗ 84 ಲಕ್ಷ ಜೀವಿಗಳನ್ನ ಕಳೆದು ನಾವು ಈ ಒಂದು ಮನುಷ್ಯ ಜನ್ಮವನ್ನ ಪಡೆದಿರುವಂತದ್ದಲ್ವಾ. ಸೊ ಅದೇ ರೀತಿ ಆದ್ರೆ ಏನು ಗ್ಯಾರಂಟಿ ಇಲ್ಲ ನಮಗೆ ನೆಕ್ಸ್ಟ್ ಜನ್ಮ ಪ್ರಾಣಿ ಆಗ್ಬಾರ್ದು ಅಥವಾ ಪಕ್ಷಿ ಆಗ್ಬಾರ್ದು ಅಂತ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಸೊ ನಾವು ಈಗ ಪ್ರಭುಪಾದ ಹೇಳುವಂಥದ್ದು, ಈ ಕೃಷ್ಣ ಪ್ರಜ್ಞೆ ಸಹ ಸಿಗ್ಬೇಕಿದ್ರೆ ನಾವು ಹಿಂದಿನ ಒಂದು 6 ಜನ್ಮದಲ್ಲಿ ಸ್ವಲ್ಪ ಮಾಡ್ಕೊಂಡ್ ಬಂದಿರ್ತೀವಿ ಅಂತ ಮಾಡಿ ಅದು ಸ್ವಲ್ಪ ಸೇರಿ ಅದು ಇವಾಗ ನಾವು ಭಕ್ತಿಯನ್ನ ತಗೊಂಡಿರ್ತೇವೆ. ಇಲ್ಲ ಅಂದ್ರೆ ಅದು ಸುಲಭ ಇಲ್ಲ ಅಂತ ಹೇಳ್ತಾರೆ ಪ್ರಭುಪಾದ. ಶ್ರೀಕೃಷ್ಣ ಪ್ರಜ್ಞೆ ಸಿಗುವಂತದ್ದು ಅಷ್ಟು ಸುಲಭ ಇಲ್ಲ ಅಂತ ಹೇಳಿ. ಸೊ ಈಗ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ಬೋದು, ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿದ್ರೆ ಅದಕ್ಕೆ ಸರಿಯಾದ ಒಂದು ದೇಹವನ್ನ ಪ್ರಕೃತಿ ನಮಗೆ ಕೊಡುವಂಥದ್ದು, ಅದು ಭಗವಂತನ ನಿರ್ದೇಶನದ ಮೇಲೆ. ಸೊ ಇಲ್ಲಿ ಈಗ ಮನುಷ್ಯ ಬೇಕಾದಾಗ ಏನೋ ಒಂದು ತಿನ್ನುವಂಥದ್ದು, ಅಂದ್ರೆ ಯಾವುದೇ ಒಂದು ಭೇದ ಭಾವ ಇಲ್ಲದೆ ತಿನ್ನುವಂಥದ್ದು, ಆಗ ಅವನಿಗೆ ಹಂದಿಯ ಒಂದು ದೇಹ ಸಿಗುವಂಥದ್ದು ಮುಂದಿನ ಜನ್ಮದಲ್ಲಿ. ಅದೇ ಒಳ್ಳೆಯವನ್ನ ಕಾರ್ಯವನ್ನ ಮಾಡಿದ್ರೆ ಅವನು ಸ್ವರ್ಗಕ್ಕೆ ಹೋಗಬಹುದು. ಆಮೇಲೆ ಇಲ್ಲಿ ನೋಡ್ಬೋದು ನಾವು ಭಗವಂತನ ಒಂದು ಕೃಷ್ಣನ ಒಂದು ಸೇವೆ ಮಾಡಿದ್ರೆ ಅವನು ಕೃಷ್ಣನ ಒಂದು ಧಾಮಕ್ಕೆ ಹೋಗುವಂತ ಅವಕಾಶ ಇದೆ. ಸೊ ಅದೇ ರೀತಿ ಈಗ ಬೇರೆ ಬೇಡದ ಕಾರ್ಯಗಳಲ್ಲಿ ತೊಡಗಿದ್ರೆ ಅವ್ರಿಗೆ ಅವಾಗ ಏನಾಗುವಂಥದ್ದು ಅಂದ್ರೆ ಭಗವಂತ ಅದಕ್ಕೆ ಸರಿಯಾದ, ಅಂದ್ರೆ ನಾಯಿಗೆ ಯಾರು ಏನು ರಿಸ್ಟ್ರಿಕ್ಷನ್ ಇಲ್ಲ ಅಲ್ವಾ. ನಾಯಿ ಏನೇ ದಾರಿಯಲ್ಲಿ ಎಲ್ಲ ಏನು ಮಾಡಿದ್ರು ಸಹ ಯಾರು ಅದನ್ನ ಏನು ಹೇಳಲ್ಲ. ಸೊ ನಮಗೆ ಯಾಕೆ ಅಂತ ದೇಹ ಯಾಕೆ ಬೇಕು, ಮನುಷ್ಯನ ದೇಹವನ್ನ ಯಾಕೆ ನೀನು ವೇಸ್ಟ್ ಮಾಡ್ತೀಯ ಅಂತ ಭಗವಂತನಿಗೆ ಅದಕ್ಕೆ ಸರಿಯಾದ ದೇಹವನ್ನ ಕೊಡ್ತಾರೆ ಅಂತ. ಸೊ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾದಿದೈವತಂ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ. ಸೊ ಅದೇ 8 ಕ್ವಶನ್ ಎಕ್ಸ್ಪ್ಲನೇಷನ್ ಇರುತ್ತೆ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯಚಂದ್ರನಂತಹ ದೇವತೆಗಳನ್ನು ಒಳಗೊಳ್ಳುವ ವಿರಾಟ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯ ಭಗವಂತನ ಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಯಜ್ಞದ ಪ್ರಭು ಎಂದು ಹೆಸರು. ಸೊ ಕೃಷ್ಣನೇ ಭೋಗ್ತಾರ. ಸೊ ಎಲ್ಲಾ ಯಜ್ಞಗಳು ಫಲ ಹೋಗುವಂತದ್ದು ಯಾರಿಗೆ ಅಂದ್ರೆ ಭಗವಂತನಿಗೆ. ಸೊ ಕೃಷ್ಣ ಇರುವಂತದ್ದು ಹೃದಯದಲ್ಲಿ. ಸೊ
ಸಾರಿ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಸೊ ಇದರಲ್ಲಿ ಇರೋದು ಯಾರು? ಭೀಷ್ಮ ಪಿತಾಮಹ ಅಲ್ವಾ. ಭೀಷ್ಮ ಪಿತಾಮಹನಿಗೆ ಅವರ ತಂದೆಯಿಂದ ವರ ಇತ್ತು, ಏನು ಅಂತ ಹೇಳಿದ್ರೆ ಅವರಿಗೆ ಆ ಇದು ಅವರಿಗೆ ಬೇಕಾದಾಗ ಅಂದ್ರೆ ಇಚ್ಛಾ ಮೃತ್ಯು ಅಂತ ಹೇಳಿ ಅವರಿಗೆ ವರ ಇತ್ತು. ಅಂದ್ರೆ ಸೊ ಹಾಗಾಗಿ ಅವರು ದೇಹವನ್ನ ಬಿಡುವಾಗ ಅವರು 6 ತಿಂಗಳು ಅಂದ್ರೆ ಉತ್ತರಾಯಣ ಬರೋದಕ್ಕೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಅಂದ್ರೆ ಉತ್ತರಾಯಣದಲ್ಲಿ ಬಿಟ್ರೆ ಮತ್ತೆ ಹುಟ್ಟಲ್ಲ ಅಂತ ಹೇಳಿ ಒಂದು ಇದಿದೆ. ಅದರಿಂದಾಗಿ ಅವರು 6 ತಿಂಗಳು ಸಹ ಅವರು ಏನ್ ಮಾಡ್ತಾರೆ, ಈ ಒಂದು ಬಾಣಗಳ ಇದ್ರ ಮೇಲೆ ಅಂದ್ರೆ ಬೆಡ್ ಮೇಲೆ ಬೆಡ್ ಆಫ್ ಆರೋಸ್ ಅಲ್ವಾ, ಅದ್ರ ಮೇಲೆ ಮಲಗಿರ್ತಾರ ಅವರು. ಸೊ ಅದ್ರಲ್ಲಿ ಮಲಗಿದಾಗ ಬಟ್ ಅವರು ಜೀವ ಅಂದ್ರೆ ಅವರ ಫೈನಲ್ ಟೈಮ್ ಬಂದಾಗ ಅವರ ಮುಂದೆ ಭಗವಂತನೇ ಬಂದಿದ್ದ, ಅಂದ್ರೆ ಕೃಷ್ಣ ಪರಮಾತ್ಮ ಬಂದಿದ್ದ. ಹಾಗೂ ಎಲ್ಲಾ ದೇವತೆಗಳು, ಇಲ್ಲಿ ನಾರದ ಮುನಿ ನೋಡ್ಬೋದು, ವೇದವ್ಯಾಸ ನೋಡ್ಬೋದು. ಸೊ ಎಲ್ಲರಿಗೂ ಅವರೊಂದು ಎಕ್ಸಾಂಪಲ್ ತರ, ಅಂದ್ರೆ ಯಾವ ರೀತಿ ಒಬ್ಬ ಮನುಷ್ಯ ಯಾವೊಂದು ಸ್ಮರಣೆಯಲ್ಲಿ ಬಿಟ್ಟ ಅಂತಂದ್ರೆ ಈ ತರ ಎಲ್ಲರಿಗೂ ಅವಕಾಶ ಸಿಗಲ್ಲ. ಅಂದ್ರೆ ದೇವರೇ ಅವರ ಎದುರುಗಡೆನೆ ಇದ್ರು. ಸೊ ಹಾಗಾಗಿ ಅವರು ವೈಕುಂಠಕ್ಕೆ ಹೋದ್ರು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಒಂದು ದಾಸ್ಯ ಇದ್ರಲ್ಲಿ ಕೃಷ್ಣನನ್ನ ನೋಡ್ತಾ ಇದ್ದಿದ್ರು, ಅಂದ್ರೆ ದೇವರನ್ನ. ಹಾಗೂ ಅವರು ವಿಷ್ಣುವ ಒಂದು ರೂಪದಲ್ಲಿ ಸ್ಮರಿಸ್ತಾ ಇದ್ರು. ಹಾಗಾಗಿ ಅವರು ವೈಕುಂಠಕ್ಕೆ ಹೋದ್ರು ಅಂತ ಹೇಳ್ತಾರೆ. ಸೊ ಈ ರೀತಿ ಅಂದ್ರೆ ನಾವು ಹೆಚ್ಚಾಗಿ ಈ ವಿಷಯಗಳನ್ನ ನಾವು ಮಾತಾಡೋದೇ ಕಡಿಮೆ ಅಲ್ವಾ. ಬಟ್ ನಾವು ಈ ಒಂದು ಜ್ಞಾನ ಏನಿದೆ ಇದು ಬೇರೆ ಎಲ್ಲಿ ಸಿಗದೆ ಇರುವಂತದ್ದು. ಸೊ ನಾವು ಮಕ್ಕಳಿಗೂ ಸಹ ಈ ಒಂದು ಆರ್ಟ್ ಬಗ್ಗೆ ಹೇಳ್ಬೇಕು. ಅಂದ್ರೆ ಯಾವ ರೀತಿ ಅವರು ಜೀವನವನ್ನ, ಅಂದ್ರೆ ಅವರಿಗೆ ಗೊತ್ತಿರ್ಬೇಕು ಯಾವ ರೀತಿ ನಾವು ಜೀವನ ನಡೆಸ್ಬೇಕು, ಅಂದ್ರೆ ಅದರ ನಾನು ಒಳ್ಳೆ ರೀತಿಯಲ್ಲಿ ಬಾಳಿದ್ರೆ ನನ್ನ ಮುಂದಿನ ಜೀವನ ಏನಾಗ್ಬೋದು, ಅಥವಾ ಕೆಟ್ಟ ಒಂದು ಅಭ್ಯಾಸಗಳಲ್ಲಿ ನಾನು ತೊಡಗಿದ್ರೆ ನನ್ನ ಮುಂದಿನ ಯಾವ ರೀತಿ ಆಗ್ಬೋದು ಅಂತ ಹೇಳಿ ಇದರ ಬಗ್ಗೆ ಒಂದು ಮಾಹಿತಿಯನ್ನ ನಾವು ಓಪನ್ ಆಗಿ ಮಕ್ಕಳ ಹತ್ರ ಸಹ ಡಿಸ್ಕಸ್ ಮಾಡ್ಬೇಕು. ಸೊ ಇಲ್ಲಿ ದಕ್ಷ ಕೇಳುವಂತ ಪ್ರಶ್ನೆ ಅಂದ್ರೆ ಓಕೆ, ಅಂದ್ರೆ ಅವರು ಈಗ ಕಾಡಲ್ಲಿ ಇದ್ದಾಗ, ಪಾಂಡವರೆಲ್ಲ ಕಾಡಲ್ಲಿ ಇದ್ದಾಗ ದಕ್ಷ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಅವರಿಗೆ ಬಾಯಿಕೆ ಆದಾಗ ನೀರಿಗೆ ಹೋಗಿರ್ತಾರೆ ಎಲ್ಲರೂ ಪಾಂಡವರು ನೀರ್ ಕುಡಿಯಕ್ಕೆ ಅಂತೇಳಿ. ಒಬ್ಬೊಬ್ರೇ ಹೋಗ್ತಾರೆ ಅವರು. ಆಗೇನ್ ಮಾಡ್ತಾನೆ ದಕ್ಷ ಪ್ರಶ್ನೆಯನ್ನ ಕೇಳ್ತಾನ. ಕೇಳುವಾಗ ಅವ್ರು ಯಾರು ಉತ್ತರ ಕೊಡ್ಲಿಕ್ಕೆ ಅಂದ್ರೆ ಯಾರು ಉತ್ತರ ಕೊಟ್ಟ ಮೇಲೆ ನೀರ್ ತಗೊಳ್ಬೇಕು ಅಂತ. ಬಟ್ ಅವರೆಲ್ಲ ತಗೊಳ್ಳೋದೇ ಇಲ್ಲ, ಕುಡ್ದು ಬಿಡ್ತಾರೆ. ಸೊ ಅವರೆಲ್ಲ ಸಾಯ್ತಾರೆ, ಅಂದ್ರೆ ಬೇರೆಯವರೆಲ್ಲ ಸಾಯ್ತಾರೆ. ಯುಧಿಷ್ಠಿರ ಮಾತ್ರ ಇರ್ತಾನೆ. ಇವ್ನು ಯಾಕೆ ಯಾರು ತಮ್ಮಂದ್ರೆ ಯಾರು ಬರ್ಲಿಲ್ಲ ಅಂತ ಹೇಳಿ ಅಲ್ಲಿ ಹೋಗುವಾಗ ಅವನು ಪ್ರಶ್ನೆ ಅವನು ದಕ್ಷ ಕೇಳುವಂತ, ಅವನಿಗೆ ಸಮಾಧಾನಿ ಅಲ್ವಾ ಅಂದ್ರೆ ಯುಧಿಷ್ಠಿರ. ಅವನು ಕೇಳ್ತಾನೆ, ಎಲ್ಲಾ ಪ್ರಶ್ನೆಯನ್ನು ಆನ್ಸರ್ ಮಾಡ್ತಾನೆ. ಭಾಗವತಮಲ್ಲಿ ಬರುವುದು ಸುಮಾರು ಪ್ರಶ್ನೆಗಳಲ್ಲಿ ಇದೊಂದು ಪ್ರಶ್ನೆ. ಅದು ಯಾವ್ದು ಅಂದ್ರೆ ಅಹನ್ಯಾಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಸ್ತಾವರಂ ಇಚ್ಛಂತಿ ಕಿಮಾಶ್ಚರ್ಯಮತಃ ಪರಂ. ನೂರಾರು ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿದ್ದಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಅಂದರೆ ಇದೆ. ಸೊ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಯಾವುದು ಅಂತ ಕೇಳುವಾಗ ಅವನು ಯುಧಿಷ್ಠಿರ ಹೇಳುವಂಥದ್ದು ಅಂದ್ರೆ ಎವ್ರಿಡೇ ನಾವು ನೋಡ್ತಾ ಇರ್ತೀವಲ್ವಾ, ಎಷ್ಟು ಜನ ಸಾಯ್ತಾ ಇರ್ತಾರೆ. ಸಡನ್ ಆಗಿ ನಮ್ಗೆ ಯಾವ್ದೋ ಒಂದು ನ್ಯೂಸ್ ಬರುತ್ತೆ, ತುಂಬಾ ಹೆಲ್ದಿಯಾಗಿರ್ತಾರೆ. ಆದ್ರೆ ಅವರಿಗೆ ಏನೋ ಒಂದು ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬೇರೆ ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ಳುವಂಥದ್ದು, ಬೇರೆ ಬೇರೆ ಕಾರಣಗಳಿಂದ ಸೂಸೈಡ್ ಮಾಡ್ಕೊಳ್ತಾರೆ ಕೆಲವರು. ಯಾವ್ದ್ಯಾವ್ದೋ ಕಾರಣದಿಂದ ಜನ ಸಾಯ್ತಾ ಇರ್ತಾರೆ. ಆದ್ರೂ ಸಹ ನಮಗೆ ನಾವು ಇನ್ನು ಬದುಕಿರ್ತೀವಿ ಅಂದ್ರೆ ನಮಗೆ ರಿಯಲೈಸ್ ಆಗಲ್ಲ, ನಮಗೇನು ಸಹ ಆ ರೀತಿ ಆಗ್ಬೋದು, ನನಗೂ ಶಾಶ್ವತ ಇಲ್ಲ ಅನ್ನೋದನ್ನ ನಾವು ಯಾವತ್ತು ಅರ್ಥ ಆಗಲ್ಲ ನಮಗೆ. ಸೊ ನಾವ್ ಶಾಶ್ವತವಾಗಿರ್ತೀವೇನೋ ಅನ್ನೋದ್ ರೀತಿಯಲ್ಲಿ ನಾವು ಬದುಕ್ತೀವಿ ಅಂತ ಹೇಳಿ ಇದೇ ನನಗೆ ಅತ್ಯಾಶ್ಚರ್ಯಕರವಾಗಿರುವ ಸಂಗತಿ. ಅವನ ಆಮೇಲೆ ಉತ್ತರಗಳೆಲ್ಲ ಕೊಟ್ಮೇಲೆ ಅವರಿಗೆಲ್ಲ ಮತ್ತೆ ಜೀವ ಬರುತ್ತೆ, ಅದು ಬೇರೆ ವಿಷಯ. ಸೊ ಇಲ್ಲಿ ಏನಂದ್ರೆ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಜೀವನ ಶಾಶ್ವತ ಅಲ್ಲ. ಸೊ ಹಾಗಾಗಿ ನಾವು ಬದುಕನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್. ಈಗ ಹಿರಣ್ಯಕಶಿಪು ಸಹ ಅವನಿಗೆ ಸಾವು ಇಷ್ಟ ಇರ್ಲಿಲ್ಲ ಅಲ್ವಾ, ಸಾವು ಇಷ್ಟ ಇಲ್ಲ, ನಾನು ಯಾವಾಗ್ಲೂ ಬದುಕಿರ್ಬೇಕು ಅಂತ ಹೇಳ್ತಾ ಇದ್ದ. ಸೊ ಪ್ರಭುಪಾದ್ ಹೇಳುವಂತದ್ದು ಇವನ್ ಒಂದು ಇರುವೆ ಸಹ ಇವತ್ತು ಹುಟ್ಟುತ್ತೆ, ನಾಳೆ ಸಾಯುತ್ತೆ ಅಲ್ವಾ. ಸೊ ಪ್ರತಿ ಒಂದು ಗ್ರಹಗಳಲ್ಲಿ ಸಹ ಅಷ್ಟು ಒಂದು ಅಂದ್ರೆ ಜನಸಂಖ್ಯೆ ಇದೆ, ಎಲ್ಲ ಕ್ರೌಡೆಡ್ ಆಗಿದೆ. ಯಾವುದೇ ಒಂದು ಪ್ಲಾನೆಟ್ ಸಹ ಎಂಟಿ ಇಲ್ಲ.
ಫುಲ್ ಕ್ರೌಡೆಡ್ ಆಗಿದೆ. ಆದ್ರೆ ಈ ತರ ಒಂದು ಬದುಕಿ ಏನ್ ಪ್ರಯೋಜನ? ಈಗ ಮನುಷ್ಯನ ಜೀವನ ಈಗ ಆ ಈಗ ಮರ ಒಂದು 500 ವರ್ಷ 1000 ವರ್ಷ ಬದುಕಿರುತ್ತೆ. ಆದ್ರೆ ಏನು ಪ್ರಯೋಜನ? ಯಾವ್ದೊಂದು ವ್ಯಾಲ್ಯೂ ಇಲ್ಲ ಅದು ಅಲ್ವಾ? ಅಂದ್ರೆ ಸುಮ್ನೆ ನಿಂತಿರೋಂಥದ್ದು. ಅಂದ್ರೆ ಕೆಲವೊಂದು ಮರ ಎಲ್ಲ ಯಾವುದೇ ಒಂದು ಯೂಸ್ ಕೂಡ ಇಲ್ಲ. ಆ ರೀತಿಯಾದ ಮರಗಳು ಸಹ ಇದೆ. ಸೊ ಆ ರೀತಿ ಮರಗಳಾಗೆ ನಾವು ಅಷ್ಟು ಬದುಕಿದ್ದು ಏನ್ ಪ್ರಯೋಜನ? ಕೆಲವು ಜನ ತುಂಬಾ ಎಕ್ಸರ್ಸೈಸು ಅದು ಇದೆಲ್ಲ ಮಾಡುವಂತದ್ದೇನು ಲೈಫ್ ಅನ್ನ ಲಾಂಗ್ ಮಾಡೋಕೆ, ಅಂದ್ರೆ ಇನ್ನು ತುಂಬಾ ವರ್ಷ ಬದುಕಿರ್ಬೇಕು. ಬಟ್ ಏನು ಉದ್ದೇಶ ಏನು? ಪರ್ಪಸ್ಸೇ ಗೊತ್ತಿಲ್ಲದೆ ನಾವು ಆತರ ಬದುಕಿದ್ರೆ ಅಂತ ಜೀವನಕ್ಕೆ ಏನ್ ಅರ್ಥ ಇದೆ? ಯಂ ಯಂ ವ್ಯಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುತ್ತಾನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು, ಹೇಗೆ ಒಬ್ಬ ಮನುಷ್ಯ ಅವನ ದೇಹವನ್ನ ಬಿಡುವಾಗ ಯಾವ ಒಂದು ಸ್ಮರಣೆ ಇರುತ್ತೆ, ಅದೇ ರೀತಿಯಾದ ಒಂದು ಅವನು ನೆಕ್ಸ್ಟ್ ಲೈಫ್ ಅನ್ನ ಪಡೀತಾನೆ ಅಂತ ಹೇಳಿ. ಸೊ ಇದನ್ನ ನಾವು ಒಂದು ಇದರಿಂದ ಅರ್ಥ ಮಾಡ್ಕೊಂಡ ಕಥೆಯಿಂದ. ಸೊ ಇದೇನಂತ ಹೇಳಿದ್ರೆ, ಈಗ ನಾವು ಪದ್ಮಪುರಾಣದಲ್ಲಿ ಇರುವಂತದ್ದು ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಋಮಯೋ ರುದ್ರ ಸಂಖ್ಯ ಪಕ್ಷಿಣಾಂ ದಶಲಕ್ಷಣ ತ್ರಿಂಶಲ್ ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮಾನುಷ. ಅಂದ್ರೆ ಈ 84 ಲಕ್ಷ ಸ್ಪೀಸೀಸ್ ಏನಿದೆ ನಾವು ಹೇಳ್ತೀವಲ್ಲ ಇದೆ ಅಂತ ಹೇಳಿ, ಅದು ನೀರಿನಲ್ಲಿ ಇರುವಂತದ್ದು 9 ಲಕ್ಷ. ಸಾವಿರ ಅಂದ್ರೆ ಗಿಡ ಮರಗಳು, ಲಕ್ಷ ವಿಂಶತಿ ಅಂದ್ರೆ 20 ಲಕ್ಷದಷ್ಟಿದೆ ಅಂತ. ಕ್ರಿಮೆಯೋ ರುದ್ರ ಸಂಖ್ಯೆ ಅಂದ್ರೆ ಈ ಇನ್ಸೆಕ್ಟ್ಸ್ ಎಲ್ಲ ಇರುತ್ತಲ್ಲ, ಕ್ರಿಮೆ ಅಂದ್ರೆ ಜರ್ಮ್ಸ್ ಇದೆಲ್ಲ ಇನ್ಸೆಕ್ಟ್ಸ್, ಇವುಗಳು ಎಷ್ಟಿದೆ? 11 ಲಕ್ಷ. ರುದ್ರ ಸಂಖ್ಯೆ ಅಂದ್ರೆ 11 ಲಕ್ಷ. ಪಕ್ಷಿಣಾಂ ದಶಲಕ್ಷಣ ಅಂದ್ರೆ ಪಕ್ಷಿಗಳು 10 ಲಕ್ಷ ಇದೆ. ಹಾಗೂ ತ್ರಿಂಶಲ್ ಲಕ್ಷಾಣಿ ಪಶವ 30 ಲಕ್ಷದಷ್ಟು ಈ 4 ಕಾಲಿನ ಪ್ರಾಣಿಗಳು, ಹುಲಿ, ಸಿಂಹ ಅಂತ ಎಲ್ಲ, ಜಿಂಕೆ ಇವೆಲ್ಲ. ಹಾಗೂ ಚತುರ್ಲಕ್ಷಾಣಿ ಮಾನುಷ 4 ಲಕ್ಷದಷ್ಟು ಹ್ಯೂಮನ್ ಸ್ಪೀಸೀಸೇ ಇದೆ. ಅಂದ್ರೆ ಹ್ಯೂಮನ್ ಸ್ಪೀಸೀಸ್ ಇದು, ಮನುಷ್ಯರಂತಲ್ಲ, ಹ್ಯೂಮನ್ ಸ್ಪೀಸೀಸ್. ಲೈಕ್ ನಾವು ನೋಡೋದಕ್ಕೆ ಈಗ ಜಪಾನೀಸೇ ಬೇರೆ ತರ ಇದ್ದಾರೆ, ಅದೆಲ್ಲ ಬೇರೆ ಸ್ಪೀಸೀಸ್ ಆಗ್ತಾರೆ. ಅಮೇರಿಕನ್ಸ್ ಒಂಥರ ಇರ್ತಾರೆ, ಇಂಡಿಯನ್ಸ್ ನೋಡಕ್ಕೆ ಒಂಥರ ಇರ್ತಾರೆ ಅಲ್ವಾ? ಸೊ ಇದು ಆತರ 4 ಲಕ್ಷ ಇದೆ ಅಂತೆ ಸ್ಪೀಸೀಸ್. ಸೊ ಆತರ ಅಂದ್ರೆ ಅದ್ರಲ್ಲಿ ನಾವು ಯಾವ್ದು ಬೇಕಾದ್ರೂ ತಗೊಳ್ಬಹುದು ಅಂತ ಹೇಳಿ, ನಮ್ಮ ಒಂದು ಸ್ಮರಣೆ ಯಾವ ತರ ಇರುತ್ತೆ ಸಾಯುವಾಗ ಅದರ ಮೇಲೆ. ಸೊ ಇಲ್ಲಿ ಒಂದು ಭರತ್ ಮಹಾರಾಜ್. ಸೊ ಭರತ್ ಮಹಾರಾಜ್ ಯಾರು ಅಂತ ಹೇಳಿದ್ರೆ, ಅವರು ರಾಜ ಋಷಿ ಆಗಿದ್ರು. ಸೊ ಅವರು ತುಂಬಾ ಅಂದ್ರೆ ಅವರ ಪ್ರಜೆಗಳೆಲ್ಲ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ, ತುಂಬಾ ಒಳ್ಳೆ ರಾಜ ಆಗಿದ್ರು. ಆದ್ರೆ ಅವ್ರೇನು ತುಂಬಾ ಸಣ್ಣ ಪ್ರಾಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನ ತ್ಯಜಿಸಿ, ಹೆಂಡತಿ ಮಕ್ಕಳು ಎಲ್ಲವನ್ನು ತ್ಯಜಿಸಿ ಅವರು ಸನ್ಯಾಸವನ್ನ ತಗೊಳ್ಳುವಂಥದ್ದು. ಸೊ ಅವ್ರು ಎಂತಹ ಒಂದು ಸ್ಟೇಜ್ ಅಲ್ಲಿ ಇದ್ರು ಭರತ್ ಮಹಾರಾಜ್ ಅಂತ ಹೇಳಿದ್ರೆ, ಅಂದ್ರೆ ಅವರು ಒಂದು ಭಾವ ಸ್ಟೇಜ್ ಅಲ್ಲಿ, ಈಗ ಭಕ್ತಿಯಲ್ಲಿ 9 ವಿಧ ಅಲ್ಲ ಯಾವ್ದೆಲ್ಲ ಅಂತ ಹೇಳಿದ್ರೆ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಹೈಯೆಸ್ಟ್ ಅಂದ್ರೆ ಆಲ್ಮೋಸ್ಟ್ 9th ಸ್ಟೇಜ್ ಅಲ್ಲಿ ಇದ್ರು ಅವರು. ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಕಾಡಿಗೆ ಬರ್ತಾರೆ. ಕಾಡಲ್ಲಿ ಇದ್ದಾಗ ಅವರು ಈ ಯಜ್ಞಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆಗ ಒಂದು ಜಿಂಕೆ ಮರಿ ಓಡ್ತಾ ಬರುತ್ತೆ. ಓಡ್ತಾ ಅಂದ್ರೆ ತಾಯಿ ಜಿಂಕೆ, ಅದು ಬಸರಿ ಇರುತ್ತೆ. ಅದನ್ನ ಅಟ್ಟಿಸ್ಕೊಂಡು ಒಂದು ಮೃಗ, ಒಂದು ಸಿಂಹ ಹೋಗ್ತಾ ಇರುತ್ತೆ. ಸಿಂಹದ ಭಯಕ್ಕೆ ಅದು ಓಡ್ತಾ ಇರುತ್ತೆ. ಅದೇನ್ ಮಾಡುತ್ತೆ, ಓಡಿ ಬಂದು ಆ ನದಿಯಲ್ಲಿ ಅದನ್ನ ಜೀವವನ್ನ ಬಿಡುತ್ತೆ. ಒಂದು ಮರಿಗೆ ಒಂದು ಜನ್ಮವನ್ನ ಕೊಟ್ಟು ಆ ತಾಯಿ ಜಿಂಕೆ ತೀರ್ಕೊಳ್ಳುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರಿಗೊಂದು ಕರುಣೆ ಬರುತ್ತೆ. ಅಂದ್ರೆ ಆ ಮರಿಯ ಮೇಲೆ ಅದನ್ನ ತಗೊಂಡ್ ಬರ್ತಾರೆ. ತಗೊಂಡ್ ಬಂದು ಅವರ ಒಂದು ಆಶ್ರಮದಲ್ಲಿ ಅದನ್ನ ಸಾಕಕ್ಕೆ ಶುರು ಮಾಡ್ತಾರೆ. ಅವ್ರು ಮಾಡಿದ್ದು ಕರೆಕ್ಟ್, ಅಲ್ಲಿವರೆಗೂ ಮಾಡಿದ್ದು ಕರೆಕ್ಟ್. ಆದ್ರೆ ಏನಾಯ್ತು ಅಂದ್ರೆ, ಅವರು ಬಂದಿರೋ ಉದ್ದೇಶವನ್ನೇ ಮರ್ತೋಗ್ತಾರೆ. ಅವ್ರು ಎಷ್ಟು ಅಟ್ಯಾಚ್ ಆಗ್ತಾರೆ ಆ ಜಿಂಕೆನ ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಕ್ಷಣ ಆ ಜಿಂಕೆ ಕಾಣ್ಲಿಲ್ಲ ಅಂದ್ರೆ ಅವರು ಆತಂಕಕ್ಕೆ ಒಳಗಾಗ್ತಾರೆ. ಅಂದ್ರೆ ಕೆಲಸವನ್ನ ಅವ್ರು ಬಂದಿರುವಂತದ್ದೇನು ಎಲ್ಲವನ್ನ ಬಿಟ್ಟು ದೇವರ ಒಂದು ಧ್ಯಾನದಲ್ಲಿ ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಬಟ್ ಅವ್ರ ಏನ್ ಮಾಡ್ತಾರೆ, ಆ ಜಿಂಕೆಯದ್ದೇ ಧ್ಯಾನ ಆಗುತ್ತೆ. ಜಿಂಕೆ ಕಾಣ್ಲಿಲ್ಲ ಒಂದು ಕ್ಷಣ ಅಂತ ಹೇಳಿ ಅವ್ರಿಗೆ ಆತಂಕಕ್ಕೆ ಒಳಗಾಗ್ತಾರೆ. ಸೊ ಒಂದಿನ ಏನಾಗುತ್ತೆ, ಆ ಜಿಂಕೆ ಕಾಣೋದೇ ಇಲ್ಲ. ಅಂದ್ರೆ ಬೆಳಿಗ್ಗೆ ಹೋಗುತ್ತೆ, ಅದು ಸಂಜೆ ಅದು ಬರೋದೇ ಇಲ್ಲ. ಇವರಿಗೆ ಫುಲ್ಲು ಆತಂಕ. ಅವ್ರ ಏನ್ ಮಾಡ್ತಾರೆ, ಹುಡ್ಕಕ್ಕೆ ಶುರು ಮಾಡ್ತಾರೆ, ಏನಾಯ್ತು ಆ ಜಿಂಕೆಗೆ ಅಂತ ಹೇಳಿ. ಸೊ ಆ ಜಿಂಕೆನ ಹುಡುಕ್ತಾ ಹೋದಾಗ ಓಕೆ, ಇಲ್ಲಿ ನಾವು ನೋಡ್ಬೋದು. ಸೊ ಜಿಂಕೆಯನ್ನ ಅವರು ಹುಡುಕ್ತಾ ಹೋಗ್ತಾರೆ. ಹುಡುಕ್ತಾ ಹೋದಾಗ ಏನಾಗುತ್ತೆ, ಅವರಿಗೆ ಮೇಲೆಯಿಂದ ಬೆಟ್ಟದಿಂದ ಮೇಲೆ ಕಾಲು ತಪ್ಪಿ
ಅವರು ಬೀಳ್ತಾರೆ. ಸೊ ಬಿದ್ದಾಗ ಅವರ ಸ್ಮರಣೆ ಜಿಂಕೆಯ ಮೇಲೆ ಇರೋದ್ರಿಂದ ಏನಾಗುತ್ತೆ, ಜಿಂಕೆಯೇ ಆಗಿ ಅವರು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುವಂತದ್ದು. ಸೊ ಜಿಂಕೆಯಾಗಿ ಹುಟ್ಟಿದಾಗ ಅವ್ರಿಗೆ ಏನಾಗುತ್ತೆ, ಆದ್ರೆ ಭಗವಂತ ಅವರಿಗೆ ಅವರು ಭಗವಂತನ ಸ್ಮರಣೆ ಅಷ್ಟು ಮಾಡಿರೋದ್ರಿಂದ ಭಗವಂತ ಅವರಿಗೆ ಆ ಒಂದು ಬುದ್ಧಿಶಕ್ತಿ ಕೊಟ್ಟಿರ್ತಾರೆ, ಆ ಸ್ಮರಣೆ ಇರುತ್ತೆ ಅವ್ರಿಗೆ. ಸೊ ಅವರಿಗೆ ನೆನಪಿರುತ್ತೆ ಹಿಂದಿನ ಜನ್ಮದಲ್ಲಿ ಏನಾಯ್ತು, ನಾನು ಏನ್ ತಪ್ಪು ಮಾಡಿದೆ, ಓ ಈ ತರ ಆಯ್ತು ಅಂತ ಹೇಳಿ. ಸೊ ಆಗ ಜಿಂಕೆ ಆಗಿದ್ದಾಗ ಸಹ ಅವರು ತುಂಬಾ ಆಗಲೂ ತಪಸ್ಸು ಮಾಡುವಂಥದ್ದು, ಅಂದ್ರೆ ಬರೇ ಒಂದು ಒಣಗಿರುವಂತ ಎಲೆ ತಿನ್ನುವಂಥದ್ದು, ಹಾಗೂ ಅಲ್ಲಿ ದೇವಸ್ಥಾನದ ಹತ್ತಿರ ಹೋಗಿ ಅಲ್ಲಿ ಇರುವಂತ ಪ್ರಸಾದವನ್ನ ಯಾರಾದ್ರೂ ಹೊರಗಡೆ ಹಾಕಿದ್ರೆ ಅದನ್ನು ಸೇವನೆ ಮಾಡುವಂಥದ್ದು, ಆ ರೀತಿ ಎಲ್ಲ ಮಾಡಿ ಅವರು ಆ ಜೀವನವನ್ನ ಕಳೀತಾರೆ. ಸೊ ಅದರ ನಂತರ ಅವರು ಮತ್ತೆ ಇನ್ನೊಂದು ಜನ್ಮವನ್ನ ಪಡಿತಾರೆ. ಅಂದ್ರೆ ನಾವು ಡೈರೆಕ್ಟ್ ಅನಿಮಲ್ ಲೈಫ್ ಇಂದ ಒಂದೇ ಸರ್ತಿ ನಾವು ದೇವರ ಹತ್ರ ಹೋಗಕ್ಕೆ ಚಾನ್ಸ್ ಇಲ್ಲ. ಈ ಮನುಷ್ಯ ಆಗಿ ಹುಟ್ಟಿಯೇ ನಮಗೆ ಹೋಗಕ್ಕೆ ಚಾನ್ಸ್ ಇಲ್ಲ. ಬಟ್ ಅದು ವೆರಿ ರೇರ್ ಕೇಸ್. ಲೈಕ್ ನಾವು ಇವನ ಗಜೇಂದ್ರ ಮೋಕ್ಷಲ್ ನೋಡಿರ್ತೀವಿ, ಹೇಗೆ ಆನೆ ಡೈರೆಕ್ಟ್ ಮುಕ್ತಿ, ಅದು ಭಗವಂತ ಡೈರೆಕ್ಟ್ ಮುಕ್ತಿ ಕೊಡೋದು. ಬಟ್ ನಮ್ಮ ಕರ್ಮದ ಅನುಸಾರ ನಾವು ತಗೊಳ್ಳೇಬೇಕು. ಅಂದ್ರೆ ಮನುಷ್ಯ ಜನ್ಮ ಬಂದ್ಮೇಲೆನೆ ನಾವು ಭಗವಂತನ ಹತ್ರ ಹೋಗಕ್ಕೆ ಸಾಧ್ಯ, ಪ್ರಾಣಿಯಿಂದ ಸಾಧ್ಯ ಇಲ್ಲ. ಸೊ ಪ್ರಾಣಿ ಅವ್ರೀಗ ಮುಂದಿನ ಜನ್ಮದಲ್ಲಿ ಜಡಭರತ ಅಂತ ಹೇಳಿ ಆಗಿ ಹುಡ್ತಾರೆ. ಸೊ ಜಡಭರತ ಆಗಿ ಹುಟ್ಟಿದಾಗ ಅವರಿಗೆ ಅಂದ್ರೆ ಅವರಿಗೆ ಮೂಕ ಹಾಗೂ ಕಿವುಡನಾಗಿ ಅವರು ನಟನೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರಿಗೆಲ್ಲ ಈ ಜನ್ಮದಲ್ಲೂ ದೇವರೆಲ್ಲ ನೆನಪು ಕೊಟ್ಟಿರ್ತಾರೆ. ಹಿಂದಿನ ಜನ್ಮ ಜಿಂಕೆ ಆಗಿದೆ, ಅದರ ಮೊದಲು ನಾನು ಒಬ್ಬ ರಾಜ ಋಷಿ ಆಗಿದ್ದೆ. ಸೊ ಅಂದ್ರೆ ಅಂತ ಒಂದು ಭಾವ ಸ್ಟೇಜ್ ಅಲ್ಲಿ ಬಂದು ಅಷ್ಟೆಲ್ಲ ಆಗಿ ನಾನು ಈ ತರ ಒಂದು ಜೀವನ ಬಂದಿತ್ತು ಅಂತ ಹೇಳಿ ಅದೆಲ್ಲ ನೆನಪಿರುತ್ತೆ ಅವ್ರಿಗೆ. ಹಾಗಾಗಿ ಅವರು ಈ ಒಂದು ಜೀವನದಲ್ಲಿ ನಾನು ಒಂಚೂರು ಕಾಲ ವ್ಯಯ ಮಾಡಲ್ಲ, ವ್ಯರ್ಥ ಮಾಡಲ್ಲ, ನಾನು ಭಗವಂತನ ಧ್ಯಾನದಲ್ಲೇ ಇರ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಯಾರದ್ರೂ ಮಾತಾಡಲ್ಲ, ಮೂಗನಾಗೆ ನಟಿಸ್ತಾ ಇರ್ತಾರೆ. ಸೊ ಯಾರು ಅವ್ರನ್ನ ಅಂದ್ರೆ ಕೇರೆ ಮಾಡಲ್ಲ. ಅಂದ್ರೆ ಅವರು ತಿನ್ನೋದು ಅಷ್ಟೇ, ಪಾಪ ಅವ್ರ ಮನೆಯಲ್ಲೂ ಯಾರು ಅವ್ರನ್ನ ಬೆಲೆ ಕೊಡಲ್ಲ, ಏನೋ ಒಂದು ಹಾಕಿದ್ದನ್ನ ತಿನ್ನುವಂಥದ್ದು, ಅವ್ರು ಯಾವ್ದಕ್ಕೂ ಬೇಡಿಕೆ ಮಾಡಲ್ಲ. ಆ ರೀತಿ ಒಂದು ಜೀವನ ಮಾಡ್ತಾರೆ. ಆದ್ರೆ ತುಂಬಾ ಜ್ಞಾನ ಇರುತ್ತೆ ಅವ್ರಿಗೆ, ಪರಮಹಂಸದ ಲೆವೆಲ್ ಆದ್ರೆ ಏನು ಮಾತಾಡಲ್ಲ ಯಾರು. ಸೊ ಒಂದ್ಸರ್ತಿ ಏನಾಗುತ್ತೆ, ಆ ಊರಿನ ರಾಜ ಒಬ್ಬ ರಹೋಗುಣ ಅಂತ ಹೇಳಿ ಅವನು ಬರ್ತಾ ಇರ್ತಾನೆ. ಅವ್ನು ಪಲ್ಲಕ್ಕಿಯಲ್ಲಿ ಅವನನ್ನ ಕೂರ್ಸ್ಕೊಂಡು ಬರ್ತಾನೆ. ಆಗ ಆ ಪಲ್ಲಕ್ಕಿಯನ್ನು ಹೊರೋನು ಒಬ್ನಿಗೆ ಏನೋ ಹುಷಾರಿರಲ್ಲ. ಅವನೇನ್ ಮಾಡ್ತಾನೆ, ಆಗ ಇನ್ನೊಬ್ರು ಕೊಡ್ಬೇಕಾಗಿರುತ್ತೆ ಹೇಗೆ. ಆಗ ಇವನನ್ನ ನೋಡಿ ಕರೀತಾರೆ, ಏ ರಹುಗುಣ ಇಲ್ಲಿ ಬಾ, ಅಂದ್ರೆ ಅವ್ನು ಹೇಗಾದ್ರೂ ವ್ಯರ್ಥವಾಗಿರುವಂತವನು, ಇದೊಂದಾದ್ರೂ ಸಹಾಯ ಮಾಡು ನೀನು, ರಾಜನ ಪಲ್ಲಕ್ಕಿಯನ್ನು ಹೊರು ಅಂತ ಹೇಳ್ತಾರೆ. ಸರಿ ಅವನು ಬರ್ತಾನೆ, ಹೊರ್ತಾನೆ. ಸೊ ಅವನು ಪಲ್ಲಕ್ಕಿಯನ್ನ ತಗೊಂಡು ಹೋಗ್ತಾ ಇರುವಾಗ ಅವನ್ ಏನ್ ಮಾಡ್ತಾನೆ, ದಾರಿಯಲ್ಲಿ ಅವನಿಗೆ ಸಣ್ಣ ಸಣ್ಣ ಇನ್ಸೆಕ್ಟ್ಸ್, ಯಾವ್ದೋ ಒಂದು ಕ್ರಿಮಿಗಳು ಕಾಣುವಂಥದ್ದು, ಇರುವೆ ಕಾಣುವಾಗ ಏನ್ ಮಾಡ್ತಾನ, ಅವನು ಕಾಲನ್ನ ದಾಟುವಂಥದ್ದು, ಆಚೆ ಈಚೆ ಮಾಡ್ತಾ ಇರ್ತಾನೆ. ಹಾಗೆ ತಗೊಂಡು ಹೋಗುವಾಗ ಏನಾಗುತ್ತೆ, ಪಲ್ಲಕ್ಕಿ ಅಲ್ಲಾಡ್ತಾ ಇರುತ್ತೆ. ಆಕ್ಚುಲಿ ಇವನು ಒಳ್ಳೆ ಮೈಕಟ್ಟಿರುವಂತ ಒಬ್ಬ ಮನುಷ್ಯ. ಆದ್ರೆ ಅವನಿಗೆ ಅಲ್ಲಾಡಿಸ್ತಾ ಇರೋದ್ ನೋಡಿ ಅವನು ರಾಜನಿಗೆ ಸಿಟ್ಟು ಬರುತ್ತೆ. ಯಾಕೆ ನಿನಗೊಂದು ಈ ಅವನು ಜೋರಾಗಿ ಕಿರ್ಸ್ತಾನೆ, ಈ ಒಂದು ಪಲ್ಲಕ್ಕಿಯನ್ನ ಸರಿ ಇಟ್ಕೊಂಡು ಹೋಗಕ್ ಆಗ್ತಾ ಇಲ್ಲ ನಿನಗೆ ಅಂತ ಹೇಳಿ ಅವನು ಜೋರ್ ಮಾಡುವಾಗ ಮೊದಲನೇ ಬಾರಿಗೆ ರಹುಗುಣ ಮಾತಾಡಕ್ಕೆ ಶುರು ಮಾಡ್ತಾನೆ. ಅವನು ಎಲ್ಲ ಆಧ್ಯಾತ್ಮಿಕ ವಿಷಯವನ್ನ ಅವನಿಗೆ ರಾಜನಿಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಯಾವ ರೀತಿ ಅವನು ರಾಜ ಈ ಜೀವನವನ್ನ ಇಂದ್ರಿಯ ಸುಖದಲ್ಲಿ ವ್ಯರ್ಥ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನು ಅದರ ಬಗ್ಗೆ ಭಾಗವತಮಲ್ಲಿ ತುಂಬಾ ಡಿಸ್ಕಷನ್ ಇದೆ ಅವರಿಬ್ಬರದ ಬಗ್ಗೆ. ಕತೆ ಇದೆ ಅವರ ಬಗ್ಗೆ, ಅಂದ್ರೆ ರಿಯಲ್ ಸ್ಟೋರಿ ಇದೆಲ್ಲ. ಭಾಗವತಮಲ್ಲಿ ಇರುವಂತದ್ದು ನಿಜವಾದ್ದು ನಡೆದಿರುವಂತದ್ದು ಇದು. ಸೊ ಅದರಲ್ಲಿ ಅವರೆಲ್ಲ ಹೇಳುವಾಗ ಅವನು ಕೊನೆಗೆ ಅವನಿಗೆ ಗೊತ್ತಾಗುತ್ತೆ, ಇವರು ಸಾಧಾರಣ ವ್ಯಕ್ತಿ ಅಲ್ಲ, ಅಂದ್ರೆ ರಿಯಲೈಸ್ಡ್, ಅಂದ್ರೆ ಸೆಲ್ಫ್ ರಿಯಲೈಸ್ಡ್ ಸೋಲ್ ಅಂತ ಹೇಳಿ ಅವನಿಗೆ ಅರ್ಥ ಆಗುತ್ತೆ. ಅವನು ಅದಾದ್ಮೇಲೆ ಅವನು ರಾಜ ಸಹ ಅವನಿಗೆ ಶಿಷ್ಯ ಆಗುವಂಥದ್ದು. ಸೊ ಈ ರೀತಿ ಅಂದ್ರೆ ಇದು ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ಭರತ್ ಮಹಾರಾಜಗೆ ಕೃಷ್ಣ ಈ ಸ್ಮರಣೆಯನ್ನ ಕೊಟ್ಟ. ಬಟ್ ನಾವು ಅಷ್ಟೊಂದು ಶುದ್ಧ ಭಕ್ತರಲ್ವಲ್ಲ, ನಮಗೆ ಆತರ ಚಾನ್ಸ್ ಇಲ್ಲ. ಹಾಗಾಗಿ ನಾವು ಆದಷ್ಟು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ ಜೀವನದಲ್ಲೇ ನಾವು ಭಕ್ತಿ ಸೇವೆಯನ್ನ ಮಾಡಿ ದೇವರ ಸ್ಮರಣೆಯನ್ನ, ಅಂದ್ರೆ ಸಾಯೋ ಟೈಮಲ್ಲಿ ನಮಗೆ ದೇವರ ಸ್ಮರಣೆ ಬರ್ಬೇಕು. ಆ ರೀತಿ ಒಂದು ನಾವು ಜೀವನವನ್ನ ನಡೆಸಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಃ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನು ಅಂದ್ರೆ ಕೆಲಸ ಮಾಡ್ತಾ ನನ್ನನ್ನ ನೆನ್ಸು ಅಂತ ಹೇಳ್ತಾ ಇರೋದು ಕೃಷ್ಣ. ಎಲ್ಲ ಕೆಲಸವನ್ನ ಬಿಟ್ಟು
ನನ್ನನ್ನ ನೆನ್ಸು ಅಂತ ಹೇಳ್ತಾ ಇಲ್ಲ, ಕೆಲಸವನ್ನ ಮಾಡ್ತಾ ಅಂದ್ರೆ ಮಾಂ ಅನುಸ್ಮರ ಯುತ್ಯಚ. ನನ್ನ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನ ಬಿಟ್ಟು ಭಗವಂತನಲ್ಲಿ ಭಗವಂತನ ಸೇವೆ ಮಾತ್ರ ಮಾಡುವಂತ ಹೇಳ್ತಾ ಇಲ್ಲ, ಮಾಡಿಕೊಂಡು ನಾವು ಭಗವಂತನ ಒಂದು ಸ್ಮರಣೆ ನಮಗೆ ಇರ್ಬೇಕು ಅಂತ ಹೇಳಿ. ಸೊ ಇಲ್ಲಿ ಇನ್ನೊಂದಂದ್ರೆ ಮಾಂ ಅನುಸ್ಮರ, ಮಾಂ ಅಂದ್ರೆ ಕೃಷ್ಣನನ್ನ. ಸೊ ಕೃಷ್ಣನಿಗೆ ರೂಪ ಇದೆ. ಸೊ ಕೃಷ್ಣ ಈಗ ಶಕ್ತಿಮಾನ್ ಅಂತ ಹೇಳಿದ್ರೆ, ಶಕ್ತಿಮಾನ್ ಹಿಂದೆ ಒಂದು ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದೇ ಇದ್ದಾನೆ. ಸೊ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಈಗ ಒಂದು ಮನೆಯಲ್ಲಿ ನಮಗೆ ಒಂದು ಲೈಟ್ ಹಾಕ್ತೀವಿ, ಲೈಟ್ ಹಾಕಿದ ತಕ್ಷಣ ಅಲ್ಲಿ ಇಮಿಡಿಯೇಟ್ಲಿ ಒಂದು ಬಲ್ಬ್ ಆನ್ ಆಗತ್ತಲ್ವಾ, ಲೈಟ್ ಆನ್ ಆಗುತ್ತೆ. ಅದು ಹೇಗೆ ಸಾಧ್ಯ ಅಂದ್ರೆ, ಇಲ್ಲಿಂದ ನಮಗೆ ಕರೆಂಟ್ ಬಂತು ಅಂತ ಹೇಳ್ತೀವಿ, ಬಟ್ ಹಿಂದೆ ನಾವು ನೋಡಿದ್ರೆ ಈಗ ಆ ಕೆಬಿಯಲ್ಲಿ ಅಥವಾ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಹೋದ್ರೆ ಅದನ್ನ ಆಪರೇಟ್ ಮಾಡೋನು ಒಬ್ಬ ಇಂಜಿನಿಯರ್ ಬೇಕಲ್ವಾ. ಆ ಲೈನಿಗೆ, ಪರ್ಟಿಕ್ಯುಲರ್ ಲೈನಿಗೆ, ನಮ್ ಲೈನಿಗೆ ಕೆಲವೊಂದ್ಸತಿ ಕೆಲವೊಂದ್ ಲೈನಿಗೆ ಕರೆಂಟ್ ಇರುತ್ತೆ, ಕೆಲವೊಂದು ಕರೆಂಟ್ ಇಲ್ಲ, ಅಂದ್ರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅಥವಾ ಅವರು ತೆಗ್ದಿರ್ತಾರೆ ಬೇಕಂತಾನೆ, ಕೆಲವೊಂದು ಪವರ್ ಸೇವಿಂಗ್ ಅಂತ ಹೇಳುವಾಗ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಇಂಜಿನಿಯರ್ಸ್ ಅದನ್ನ ಆಫ್ ಮಾಡ್ತಾರೆ ನಮ್ಮ ಲೈನ್. ಸೊ ಅಲ್ಲಿ ಒಬ್ಬ ಆಪರೇಟರ್ ಇದ್ದಾನಲ್ವಾ, ಹೇಗೆ ಒಂದು ಆಪರೇಟರ್ ಬೇಕು ಅದೇ ರೀತಿ ಈ ಒಂದು ಪ್ರಪಂಚ ನಡ್ಸಕ್ಕೂ ಒಂದು ಆಪರೇಟರ್ ಬೇಕು. ಕೃಷ್ಣ ಇದ್ರೇನೆ ಬೇರೆ ಎಲ್ಲ ನಡೆಯುವಂಥದ್ದು, ಎಲ್ಲವೂ ಅದರ ಅಷ್ಟಕ್ಕೆ ಹೇಗೆ ನಡೆಯುವಂಥದ್ದು, ಎಲ್ಲವೂ ಹಾಗೆ ಮಳೆ ಬರುವಂಥದ್ದು ಅಥವಾ ಸೂರ್ಯ ಹುಟ್ಟೋದು ಎಲ್ಲ ಹೇಗೆ ಸಾಧ್ಯ, ಅದು ಒಬ್ಬ ಆಪರೇಟರ್ ಬೇಕೇ ಬೇಕಲ್ವಾ, ಇಲ್ಲಾಂದ್ರೆ ಹೇಗೆ ಸಾಧ್ಯ. ಅದನ್ನ ನಾವು ಯಾವುದೇ ಒಂದು ಸಣ್ಣ ಒಂದು ಡ್ರಾಯಿಂಗ್ ತಗೊಳ್ಳಿ ನೀವು, ಒಂದು ಡ್ರಾಯಿಂಗ್ ಸಹ ಒಂದು ಅದರಷ್ಟಕ್ಕೆ ಅದು ಆಗಲ್ಲ, ಒಂದು ಚಿತ್ರ ಆಗ್ಬೇಕಿದ್ರೆ ಅದರ ಹಿಂದೆ ಒಬ್ಬ ಕ್ರಿಯೇಟರ್ ಇರ್ಲೇಬೇಕು. ಅದೇ ರೀತಿ ಈ ಪ್ರಪಂಚದ ಹಿಂದೆ ಸುಪ್ರೀಂ ಕ್ರಿಯೇಟರ್ ಯಾರು, ಸುಪ್ರೀಂ ಇಂಜಿನಿಯರ್ ಇದ್ದಾನೆ, ಅದು ಯಾರು ಅಂದ್ರೆ ಕೃಷ್ಣ. ಸೊ ಕೃಷ್ಣ ಅದಕ್ಕೆ ಹೇಳುವಂಥದ್ದು, ಕೃಷ್ಣ ನನ್ನ ರೂಪದಲ್ಲಿ ಕೃಷ್ಣನನ್ನ ಸ್ಮರಿಸ್ಬೇಕು. ಸೊ ಸ್ಮರಣೆಯಲ್ಲಿ ನಮಗೆ ನವವಿಧ ಭಕ್ತಿಯಲ್ಲಿ ಬರುವಂತದ್ದು ಸ್ಮರಣೆಯಲ್ಲಿ ಬರುವಂತದ್ದು ಪ್ರಹ್ಲಾದ್ ಮಹಾರಾಜ್. ಸೊ ಪ್ರಹ್ಲಾದ್ ಮಹಾರಾಜ್ ಯಾವಾಗ್ಲೂ ಭಗವಂತನ ಒಂದು ಸ್ಮರಣೆಯಲ್ಲೇ ಇರ್ತಾರಲ್ವಾ. ಅಂದ್ರೆ ಅವರಿಗೆ ತಂದೆ ಪ್ರತಿ ದಿನ ಯಾವುದೋ ಒಂದು ರೀತಿಯಲ್ಲಿ ಸಾವನ್ನ, ಅಂದ್ರೆ ಅವರಿಗೆ ಗುರುಕುಲದಿಂದ ಬಂದಾಗ ಅವರಿಗೆ ಗೊತ್ತಾಗುವಂತದ್ದು ಇವನು ವಿಷ್ಣುವ ಭಕ್ತ ಅಂತ ಹೇಳಿ. ಸೊ ಅದಾದ ಕೂಡ್ಲೆ ಅವನೇ ತಂದೆಯೇ ಮಗನ ಒಂದು ಎನಿಮಿ ಆಗುವಂಥದ್ದು. ಅವರಿಗೆ ಮಗನನ್ನ ಕಂಡ್ರೆ ಆಗೋಲ್ಲ, ಯಾವ ರೀತಿಯಲ್ಲಿ ಅವನ್ನ ಕೊಲ್ಬೇಕು ಅಂತ ಹೇಳಿ ಬೇರೆ 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 ದಿನ ಒಂದೊಂದು ಬೇರೆ ಪ್ಲಾನ್ ಮಾಡುವಂಥದ್ದು. ಆದ್ರೆ ಎಲ್ಲದರಿಂದ ಅವರು ಪಾರಾಗ್ತಾರೆ, ಯಾಕೆಂದ್ರೆ ಅವರು ಯಾವಾಗ್ಲೂ ಭಗವಂತನ ಒಂದು ಸ್ಮರಣೆಯಲ್ಲಿ ಇರ್ತಾ ಇದ್ರು. ಸೊ ಅಲ್ಲಿ ಗುರುಕುಲದಲ್ಲಿ ಸಹ ಹೋಗಿ ಎಲ್ಲರನ್ನೂ ಸಹ, ಅಲ್ಲಿ ರಾಕ್ಷಸ ಗುರುಕುಲ ಅದು, ಅಲ್ಲಿರುವಂತ ಅಸುರ ಮಕ್ಕಳನ್ನು ಸಹ ಅವರು ಭಕ್ತರನ್ನಾಗಿ ಮಾಡಿರ್ತಾರೆ. ಸೊ ನಾವು ಹಾಗಾದ್ರೆ ಭಕ್ತಿ ಸೇವೆಯನ್ನ ಯಾವಾಗ ಆರಂಭಿಸಬೇಕು? ಸೊ ಇದು ನಿಮ್ಮಲ್ಲಿ ಪ್ರಶ್ನೆ. ಭಕ್ತಿ ಸೇವೆಯನ್ನ ಯಾವಾಗ ನಾವು ಯಾವುದು ಸರಿಯಾದ ವಯಸ್ಸು, ಯಾರಾದ್ರೂ ಹೇಳ್ತೀರಾ? ಸರಿಯಾದ ವಯಸ್ಸು ಯಾವುದು ಭಕ್ತಿ ಸೇವೆಯನ್ನ ಆರಂಭ ಮಾಡಿ? ಯಾವೊಂದು ವಯಸ್ಸಲ್ಲಿ ನಾವು ಭಕ್ತಿ ಸೇವೆಯನ್ನ ಆರಂಭಿಸಬೇಕು? ಶ್ರೀಧರ್ ಪ್ರಭುಜಿ, ಜನ್ಮ ಬಂದ ಮೇಲೆ. ಓಕೆ, ನೈಸ್. ಜನ್ಮ ಬಂದ ಮೇಲೆ, ನಮಗೆ ಜನ್ಮ ಬಂದ ಮೇಲೆ ಆ ರೀತಿ ಒಂದು ಅಂದ್ರೆ ಎನ್ವಿರಾನ್ಮೆಂಟ್ ಇರ್ಬೇಕಲ್ವಾ. ಅಂದ್ರೆ ಆತರ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ, ನಮಗೆ ಅಷ್ಟು ಅದೃಷ್ಟ ಇದ್ರೆ ನಮಗೆ ಭಗವಂತನ ಹೆಸರು ಹುಟ್ಟುವಾಗಿಂದ ಗೊತ್ತಾಗುತ್ತೆ. ಈಗ ಪ್ರಹ್ಲಾದ್ ಮಹಾರಾಜಿಗೆಲ್ಲ ಹೊಟ್ಟೆಯಲ್ಲಿರುವಾಗ, ಅಂದ್ರೆ ತಾಯಿಯ ಗರ್ಭದಲ್ಲಿ ಇರುವಾಗ್ಲೇನೆ ಅವರಿಗೆ ಗೊತ್ತಾಗಿತ್ತು, ಅಂದ್ರೆ ಭಗವಂತನ ಬಗ್ಗೆ ಅವರು ಕೇಳಿದ್ರು. ಶಿಲ್ಪಾ ನವೀನ್, ಪ್ಲೀಸ್ ಮಾತಾಜಿ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಇಲ್ಲ ಮ್ಯಾಮ್, ಭಕ್ತಿ ಇದು ಫ್ರಮ್ ಚೈಲ್ಡ್ಹುಡ್ ಇಂದ ಹೇಳಕ್ಕಾಗಲ್ಲ, ನಮಗ್ ಬುದ್ಧಿ ಬಂದಾಗಿಂದ, ಅಂದ್ರೆ ನಮ್ಗೆ ತಿಳುವಳಿಕೆ ಬಂದಾಗಿಂದ ನಾವ್ ಹೇಳ್ಬೋದು. ಹರೇ ಕೃಷ್ಣ, ಧನ್ಯವಾದ. ನಮಗೆ ತಿಳುವಳಿಕೆ ಬಂದಾಗಿಂದ, ಹೌದು. ಸೊ ಸಣ್ಣ ವಯಸ್ಸಲ್ಲೇ ನಮಗೆ ಭಕ್ತಿ ಸಿಕ್ಕಿದಷ್ಟು ಒಳ್ಳೇದು ಅಲ್ವಾ? ಬೇರೆಯವ್ರು ಹೇಳಿ. ಶ್ರೀಧರ್ ಪ್ರಭುಜಿ ಹೇಳಿ, ಅನ್ಮ್ಯೂಟ್ ಆಗಿದೆ. ಓಕೆ. ಭಾಗ್ಯಶ್ರೀ, 5 ವರ್ಷದಿಂದ. 5 ವರ್ಷ ಹೇಗೆ ಕರೆಕ್ಟ್ ಆಗಿ 5 ವರ್ಷ ಅಂತ ಹೇಗೆ ಹೇಳ್ತೀರಾ ಮಾತಾಜಿ? ಹಾಗಂತಲ್ಲ, ಅಂದ್ರೆ ಇವಾಗ ಮಕ್ಳಿಗೆ ನಾವು ಶ್ಲೋಕ ಎಲ್ಲ ಹೇಳ್ಕೊಡ್ತೀವಲ್ಲ, ಸಣ್ಣ ಅಷ್ಟು ಏಜ್ ಅಂದ್ರೆ ಅವ್ರಿಗೂ ಅರ್ಥ ಆಗ್ತಾ ಇರುತ್ತೆ, ಅವಾಗ ಹೇಳಕ್ ಶುರು ಮಾಡಿದ್ರೆ ಹಂಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಅದಕ್ಕೆ ಅಂದ್ರೆ ಮಕ್ಕಳಿಗೆ ಯಾವಾಗ ಅರ್ಥ ಆಗುತ್ತೆ ಅಲ್ಲಿಂದ. ಈಗ 5 ವರ್ಷ ಅಥವಾ 3 ವರ್ಷ ಅಂತ 3 ವರ್ಷ ಆದ್ರೂ, ಈಗ ಸಣ್ಣ ಮಕ್ಕಳು ನಾವು ನೋಡಿದೀವಲ್ಲ, 2 ವರ್ಷದ ಮಕ್ಕಳು ಸಹ ಕೀರ್ತನೆಗೆ ಡ್ಯಾನ್ಸ್ ಮಾಡ್ತಾರೆ. ಹೌದು ಅಲ್ವಾ? 5 ವರ್ಷದವರೆಗೂ ವೇಟ್ ಮಾಡ್ಬೇಕಂತಿಲ್ಲ. ಅಂದ್ರೆ ನಮಗೆ ಮಕ್ಕಳಿಗೆ ತುಂಬಾ ಸಣ್ಣ ವಯಸ್ಸಲ್ಲಿ, ಆದಷ್ಟು ಸಣ್ಣ ವಯಸ್ಸಲ್ಲಿ ನಾವು ಈ ಭಕ್ತಿಯನ್ನ ಹೇಳ್ಕೊಡ್ಬೇಕು. ಧನ್ಯವಾದ ಎಲ್ಲರಿಗೂ. ಸೊ ಇದು ಪ್ರಭುಪಾದಲ್ಲ, ಎಲ್ರು ನೋಡಿರ್ತೀರ, ಇದು ಮೊದಲನೇ ಅಧ್ಯಾಯದಲ್ಲಿ ನಾನು ತೋರಿಸಿದ್ದೆ ರಥಯಾತ್ರೆಯನ್ನ ಪ್ರಭುಪಾದ್ ಮಾಡುವಂತದ್ದು. ಅವರಿಗೆ ಎಲ್ಲ ಬೇರೆ ಮಕ್ಕಳೆಲ್ಲ ಆಟ ಸಾಮಾನಲ್ವಾ, ಬೊಂಬೆಗಳಲ್ಲಿ ಅಥವಾ ಕಾರ್ಟೂನು ಅಥವಾ ಮೊಬೈಲ್ ಗೇಮ್ಸ್ ಈ ತರದ್ರಲ್ಲಿ ಆಡ್ತಾರೆ ಇವಾಗ.
ಸೊ ಆದರೆ ಪ್ರಭುಪಾದ್ ಅವರಿಗೆ ಇಂಟ್ರೆಸ್ಟ್ ಇದ್ದಿದ್ದು ರಥಯಾತ್ರೆ ಮಾಡ್ಬೇಕು, ಭಗವಂತನನ್ನ ಬಲರಾಮ್ ಸುಭದ್ರ ಕೃಷ್ಣ ಜಗನ್ನಾಥ್ ಇವರ ಒಂದು ಜಗನ್ನಾಥ್ ಅಲ್ಲಿ ಹೇಗೆ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ತಾನು ಸಹ ಮಾಡ್ಬೇಕು ಅಂತ ಹೇಳಿ ತಂದೆ ಹತ್ರ ಹಠ ಮಾಡಿ ಅವರೊಂದು ಯಾತ್ರೆಯನ್ನ ಇದು ಅವರಿಗೋಸ್ಕರ ಒಂದು ರಥವನ್ನ ಮಾಡಿಸ್ತಾರೆ. ಸೊ ಈ ತರ ಈವನ್ ಇನ್ನು ನಾವು ಶಾಸ್ತ್ರಗಳಲ್ಲಿ ಬೇರೆ ಯಾರು ಸಣ್ಣ ವಯಸ್ಸಲ್ಲಿ ಮಾಡಿದ್ರು ಯಾರು ಹೇಳ್ಬೋದಾ ಹೆಸರು? ಬೇರೆ ನಾವು ನೋಡೋದಾದ್ರೆ ಯಾರು ಸಣ್ಣ ವಯಸ್ಸಲ್ಲಿ ಈ ಒಂದು ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿದ್ರು? ಯಾರಾದ್ರೂ ಹೆಸರು ಹೇಳ್ಬೋದಾ? ಸಣ್ಣ ವಯಸ್ಸಿಂದಲೇ ಭಕ್ತಿಯನ್ನ ಮಾಡಿರುವಂತವ್ರು ಹರೇ ಕೃಷ್ಣ. ಭಕ್ತ ಪ್ರಹ್ಲಾದ. ಭಕ್ತ ಪ್ರಹ್ಲಾದ, ಎಸ್, ವೆರಿ ನೈಸ್. ಮಾರ್ಕಂಡೇಯ. ಮಾರ್ಕಂಡೇಯ ಸಣ್ಣ ವಯಸ್ಸಲ್ಲೇನ ಮಾಡಿದ್ದವರು? ಮಾರ್ಕಂಡೇಯ ಮಾಡಿಲ್ಲ ಅವರಿಗೆ. ಓಕೆ, ಬೇರೆ ಇನ್ನು ಸಣ್ಣ ವಯಸ್ಸಲ್ಲಿ 5 ವರ್ಷದಲ್ಲಿ ಬೇರೆ ಯಾರು? ಎಸ್, ಹರೇ ಕೃಷ್ಣ. ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್ ಅಲ್ವಾ? ಧ್ರುವ ಮಹಾರಾಜು 5ನೇ ವರ್ಷದಲ್ಲಿ ಅಲ್ವಾ ರಾಜ್ಯಕ್ಕೋಸ್ಕರ ಅಂತ ಹೇಳಿ ಅವರು ಮನೆಯನ್ನ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡುವಂತದ್ದು. ಆದರೆ ಅದಾದ್ಮೇಲೆ ಅಂದ್ರೆ ಅವರು ಹೋಗುವಂತದ್ದು ಏನು ರಾಜ್ಯಕ್ಕೋಸ್ಕರ. ಆದ್ರೆ ಭಗವಂತನ ನೋಡಿದ್ಮೇಲೆ ಅವ್ರು ಹೇಳುವಂತದ್ದೇನು ಅಂದ್ರೆ, ನಾನು ಒಂದು ಗಾಜಿಗೋಸ್ಕರ ಬಂದೆ, ಆದರೆ ನನಗೆ ಇದು ಸಿಕ್ಕಿದೆ, ಡೈಮಂಡ್ ವಜ್ರ ಸಿಕ್ಕಿದೆ ಅಂತ ಹೇಳಿ ಅವರಿಗೆ ರಿಯಲೈಸೇಷನ್ ಆಗುತ್ತೆ. ಭಗವಂತನ ನೋಡಿದ ತಕ್ಷಣ ಎಲ್ಲ ಕಲ್ಮಶವೂ ಹೋಗುವಂಥದ್ದು. ಸೊ ಅವರು 5 ವರ್ಷದಲ್ಲಿ. ಸೊ ಹಾಗಾಗಿ ನಾವು ಮಕ್ಕಳಿಗೂ ಸಹ ಆದಷ್ಟು ಸಣ್ಣ ವಯಸ್ಸಿನಲ್ಲೇ ನಾವು ಅದನ್ನ ಕೊಡ್ಬೇಕು. ಆದ್ರೆ ತುಂಬಾ ಜನ ಹೇಳುವಂತದ್ದು, ಎಲ್ಲರೂ ನಾವು ರಿಟೈರ್ಮೆಂಟ್ ಆದ್ಮೇಲೆ ನಾವು ಸ್ಪಿರಿಚಾಲಿಟಿ ತಗೊಳ್ತೇವೆ, ನಮ್ಗೆ ಈಗ ಅದಕ್ಕೆಲ್ಲ ಪುರ್ಸೋತಿಲ್ಲ ಅಲ್ವಾ? ತುಂಬಾ ಜನ ಆತರ ಹೇಳ್ತಾರೆ. ಈಗ ಯಾಕೆ ಮಾಡ್ತೀರಾ? ಅದು ಬೇರೆಯವ್ರು ತಗೊಂಡಿದ್ರು ಸಹ ಅವರಿಗೂ ಹೇಳ್ತಾರೆ. ಅಂದ್ರೆ 25 ಅಂದ್ರೆ ಕಾಲೇಜ್ ಮಕ್ಕಳು ಹೋದ್ರು ಕೂಡ ಎಷ್ಟೋ ಜನ ಇಷ್ಟಪಡಲ್ಲ. ಹಾಗೂ ಅದಕ್ಕಿಂತ ಇನ್ನು 30-40 ವಯಸ್ಸಲ್ಲಿ ತಗೊಂಡು ಸಹ ಯಾಕೆ ಇಷ್ಟು ಬೇಗ ಅಂತ ಹೇಳೋ ಪ್ರಶ್ನೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಯಾರಿಗೂ ಜ್ಞಾನ ಇಲ್ಲ. ಸೊ ಜನ ಅದೇ ನಾವ್ ಯಾಕೆ ಅಂದ್ರೆ ಎಲ್ಲ ಎಂಜಾಯ್ ಮಾಡಿ ಎಲ್ಲ ಆದ್ಮೇಲೆ ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಂತ ಜನರ. ಸೊ ಪ್ರಭುಪಾದ ಆಕ್ಚುಲಿ ಈ ವೃಂದಾವನಕ್ಕೆ ತುಂಬಾ ಜನ ಸನ್ಯಾಸಿಗಳು ಬರೋದಂತೆ. ಬರುವಾಗ ಏನಂದ್ರೆ ಅವ್ರು ಎಲ್ಲ ಆಗಿ ರಿಟೈರ್ಮೆಂಟ್ ಆದ್ಮೇಲೆ ಅವರು ಹೋಗುವಂತದ್ದು. ಸೊ ಹೋಗುವಾಗ ಅವ್ರು ಭಗವಂತನಿಗೆ ದುಡ್ಡನ್ನ ತಗೊಳ್ಬೇಕಲ್ಲ. ಅಂದ್ರೆ ನಾವು ಭಗವಂತನ ಸೇವೆಯಲ್ಲಿ ನಮ್ಮ ಕೈಯಲ್ಲಿ ಏನಾದ್ರು ದುಡ್ಡು ಇರ್ಬೇಕು. ಆದ್ರೆ ಅವ್ರು ಸೇರುವಂತದ್ದು ಹೇಗೆ ಅಂದ್ರೆ ವೃದ್ಧಾಶ್ರಮ ತರ, ಅಂದ್ರೆ ಕೈಯಲ್ಲಿ ಏನೂ ಇಲ್ಲ ದುಡ್ಡು, ಅಲ್ಲಿ ಹೋಗಿ ಸೆಟ್ಲ್ ಆಗುವಂಥದ್ದು ವೃಂದಾವನದಲ್ಲಿ. ಅಂದ್ರೆ ಭಗವಂತನ ಹತ್ರ ಬರುವಾಗ ಏನು ಇಲ್ಲ, ಖಾಲಿ ಕೈಯಲ್ಲಿ ಬರುವಂಥದ್ದು. ಸೊ ದುಡ್ಡು ಏನಾಯ್ತು ಅಂದ್ರೆ ನಾವೆಲ್ಲ ಬಿಲ್ ಬರೆದು ಇಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ ಅಂತ ಹೇಳಿ. ಸೊ ಈ ತರ ಮಾಡುವಂತದ್ದು ಅಲ್ಲ ಅಂತ ಹೇಳಿ. ಸೊ ಭಕ್ತಿ ಸೇವೆಯಲ್ಲಿ ಅಂದ್ರೆ ನಾವು ಭಗವಂತನ ಸೇವೆಯಲ್ಲಿ ನಮ್ಮನ್ನ ಆಕ್ಚುಲಿ ಭಗವಂತನಿಗೋಸ್ಕರ ಸಹ ನಾವು ಸ್ಪೆಂಡ್ ಮಾಡ್ಬೇಕು. ಯಾಕಂದ್ರೆ ಭಗವಂತನಿಂದನೇ ಬಂದಿರುವಂತದ್ದು. ಅವಾಗ್ಲೇ ನಮ್ಮ ಒಂದು ಅರ್ನಿಂಗ್ ಏನಿದೆ ಅದು ಸ್ಯಾಂಕ್ಟಿಫೈ ಆಗುವಂತದ್ದು, ಅಂದ್ರೆ ಪ್ಯೂರಿಫೈ ಆಗುವಂತದ್ದು. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾರ್ಥನೆ ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರು ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಅಂದ್ರೆ ಭಗವಂತನಲ್ಲಿ ಯಾವಾಗಲೂ ಯಾರು ಧ್ಯಾನ ಇಟ್ಟಿರ್ತಾರೆ ಅಂತವ್ರು ಬರ್ತಾರೆ. ಸೊ ಇಲ್ಲಿ ಅಜಾಮಿಲ ಅಂತ ಹೇಳಿ. ಸೊ ಅಜಾಮಿಲನ ಕಥೆ ಅಂದ್ರೆ ಅವನು ಜೀವನ ಇಡೀ ಬೇಡದ್ ಮಾಡಿರ್ತಾನೆ, ಆದ್ರೆ ಸಾಯುವ ಟೈಮಲ್ಲಿ ದೇವರನ್ನ ನೆನೆಸುವಂಥದ್ದು ಹಾಗೂ ಅವನು ಭಗವಂತನ ಸೇರುವಂಥದ್ದು. ಬಟ್ ಇದು ತುಂಬಾ ರೇರ್ ಕೇಸ್. ಪ್ರಭುಪಾದ್ ಇದರ ಬಗ್ಗೆ ಒಂದು ಪುಸ್ತಕ ಸಹ ಬರ್ತಿದ್ದಾರೆ, ಸೆಕೆಂಡ್ ಚಾನ್ಸ್ ಅಂತ ಹೇಳಿ. ಸೊ ಈ ಸೆಕೆಂಡ್ ಚಾನ್ಸ್ ಎಲ್ಲರಿಗೂ ಸಿಗಲ್ಲ ಅಲ್ವಾ? ಅಂದ್ರೆ ಅವನ್ ಅದನ್ನ ನೋಡೋಣ. ಸೊ ಈಗ ಇದು ಅಜಾಮಿಲ, ಅವನು ಹುಟ್ಟಿರುವಂತದ್ದು ಒಂದು ಅವರ ತಂದೆ ಅರ್ಚಕರಾಗಿರ್ತಾರೆ. ಅಂದ್ರೆ ಆತರ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾನೆ. ತುಂಬಾ ಅಂದ್ರೆ ಬ್ರಾಹ್ಮಣ ಆಗಿರ್ತಾನೆ. ತುಂಬಾ ಶಿಸ್ತಲ್ಲಿ ಬೆಳೆಸಿರ್ತಾರೆ ಅವರ ಮನೆಯಲ್ಲಿ. ಹಾಗೇನಾಗುತ್ತೆ, ಒಂದ್ಸತಿ ಅವನು ದೇವರಿಗೆ ಅಂತ ಹೇಳಿ ಹೂ ತರಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಸೊ ಕಾಡಿಗೆ ಹೋಗುವಾಗ ಅವನಿಗೆ ಒಂದು ಶಬ್ದ ಕೇಳ್ತಾನೆ, ಅಂದ್ರೆ ಒಂದು ಹುಡುಗ ಹುಡುಗಿ ಮಾತಾಡ್ತಾ ಇರೋ ಸೌಂಡ್ ಕೇಳುತ್ತೆ, ವಾಯ್ಸ್ ಕೇಳುತ್ತೆ. ಸೊ ಅವನಿಗೆ ಗೊತ್ತಾಗುತ್ತೆ ಅದೇನೋ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಅವನಿಗೆ ಒಂದು ಕ್ಯೂರಿಯಾಸಿಟಿ, ಏನೋ ಆಗ್ತಿದೆ ನೋಡೋಣ ಅಂತ. ಸೊ ಅದಕ್ಕೆ ಹೇಳುವಂತ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ಬೆಂಕಿ ಜೊತೆ ನಾವು ಆಡ್ಬಾರ್ದಂತೆ. ಬೆಂಕಿ ಜೊತೆ ಆಡಿದ್ರೆ ನಮ್ಮನ್ನ ಸುಟ್ಟಾಗುತ್ತೆ. ಓಕೆ, ನಮ್ಗೇನೋ ಅದು ಕೆಟ್ಟ ಅಂದ್ರೆ ಬೇಡದಿರೋ ವಿಷಯಗಳಲ್ಲಿ ನಾವು ಕ್ಯೂರಿಯಾಸಿಟಿ ತಗೊಂಡು ಒಂದ್ಸತಿ ನೋಡೋಣ, ಅಥವಾ ಈಗ ಏನೋ ಒಂದು ಗೇಮ್ ಮೊಬೈಲ್ ನಾವ್ ಒಂದ್ಸತಿ ತಗೊಳ್ತೀವಿ ಏನೋ ಗೇಮ್ ಮಾಡೋಣ ಅಂತ.
ಆದ್ರೆ ಏನಾಗುತ್ತೆ ನಾವು ಅದ್ರಲ್ಲೇ ಹೋಗ್ಬಿಡ್ತೀವಿ, ಅದ್ರಲ್ಲೇ ಮುಳುಗಿ ಹೋಗ್ತೀವಲ್ಲ, ಅದನ್ನ ಹೊರಗಡೆ ಬರಕ್ಕಾಗಲ್ಲ. ಯಾವ್ದು ಬೇಕಾಗಿರೋ ಕೆಲಸವನ್ನೆಲ್ಲ ಬಿಟ್ಟು ಅದ್ರಲ್ಲಿ ಹೋಗ್ತೀವಿ. ಅದೇ ರೀತಿ ಅವ್ನಿಗೆ ಏನಾಗುತ್ತೆ, ಅವನಿಗೆ ಅದೇನೋ ವಾಯ್ಸ್ ಕೇಳುತ್ತೆ ಅಂತ ಹೇಳಿ ಅವ್ನು ನೋಡ್ತಾನೆ. ಅಲ್ಲಿ ನೋಡುವಾಗ ಇನ್ನೂ ಸ್ವಲ್ಪ ನೋಡೋಣ, ಇನ್ನೂ ಸ್ವಲ್ಪ ನೋಡೋಣ ಅಂತ ಅದನ್ನ ನೋಡ್ತಾ ಇರ್ತಾನೆ. ನೋಡುವಾಗ ಅವ್ನು ಏನಾಗುತ್ತೆ, ಅವಳೊಂದು ಅವನೊಬ್ಬ ಅವನು ಕುಡುಕ ಒಬ್ಬ, ಅವನು ಮತ್ತೆ ಇವಳು ಒಬ್ಬ ವೈಶ್ಯೆ. ಸೊ ಅವರಿಬ್ರು ಜೊತೆಗೆ ಇರ್ತಾರೆ. ಅದನ್ನ ನೋಡಿ ಇವನ್ಗೆ ಏನಾಗುತ್ತೆ, ಇವನಿಗೆ ಮನ್ಸೆಲ್ಲ, ಇವನ ಮನ್ಸು ಸಹ ಕಲ್ಮಶ ಆಗುತ್ತೆ. ಸೊ ಕಲ್ಮಶ ಆಗಿ ಇವನೇನಾಗುತ್ತೆ, ಅವನಿಗೆ ಆ ವೈಶ್ಯ ಜೊತೆ ಬೇಕು ಅಂತ ಆಗುತ್ತೆ. ಅಂದ್ರೆ ಅವ್ನು ಅನ್ಕೊಳ್ತಾನೆ, ಈ ಒಬ್ಬ ಈ ತರ ಒಬ್ಬ ಅಂದ್ರೆ ಶೂದ್ರ, ಇವನು ಕುಡಿತಾನೆ, ಇವನಿಗೆ ಅಂದ್ರೆ ಆ ವೈಶ್ಯ ತುಂಬಾ ನೋಡಕ್ಕೆ ತುಂಬಾ ಸುಂದರವಾಗಿರ್ತಾಳೆ. ಸೊ ಅವನಿಗೆ ಅವಳು ಸಿಗುವಾಗ ನನಗೆ ಯಾಕೆ ಸಿಗ್ಬಾರ್ದು, ನಾನು ಬ್ರಾಹ್ಮಣ, ನಾನು ನನಗೆ ಯಾಕೆ ಸಿಗ್ಬಾರ್ದು ಅಂತ ಹೇಳಿ ಅವನಿಗೆ ಬರುತ್ತೆ. ಸೊ ಇವನೇನ್ ಮಾಡ್ತಾನೆ, ಮನೆಯಲ್ಲಿ ಹೆಂಡತಿಗೆ ತಾಯಿಗೆಲ್ಲ ಹೇಳ್ತಾನೆ, ಹೆಂಡತಿಗೆ ಹೇಳ್ತಾನೆ, ನೀನ್ ತುಂಬಾ ಕೆಲಸ ಮಾಡ್ತಾ ಇದೀಯಾ, ನಿನ್ ತುಂಬಾ ಕಷ್ಟ ಆಗ್ತಾ ಇದೆ, ನಾನು ಒಬ್ಳು ಕೆಲ್ಸದವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ. ಆಮೇಲೆ ಈ ವೈಶ್ಯನ ಕರ್ಕೊಂಡು ಅವಳನ್ನ ಕನ್ವಿನ್ಸ್ ಮಾಡ್ತಾನೆ, ನೀನ್ ನಮ್ಮ ಮನೇಲಿ ಬಂದು ಕೆಲಸ ಮಾಡು. ಅವಳು ಹೇಳ್ತಾಳೆ, ನನಗೆ ತುಂಬಾ ದುಡ್ಡೆಲ್ಲ ಬೇಕಾಗುತ್ತೆ, ನನಗೆ ನಾನು ಕೊಡ್ತೀನಿ, ಆಯ್ತು ನಾನು ಕೊಡ್ತೀನಿ ಅಂತ ಕರ್ಕೊಂಡ್ ಬರ್ತಾನೆ. ಆಮೇಲೆ ಸ್ವಲ್ಪ ದಿನದಲ್ಲಿ ಅವ್ರ ಮನೆಯಲ್ಲಿ ಅವ್ರಿಗೆ 1 ವಾರ ಆಗುವಾಗ ಅವ್ರಿಗೆಲ್ಲ ಗೊತ್ತಾಗಕ್ ಶುರುವಾಗುತ್ತೆ, ಇವ್ರಿಬ್ರು ಮಧ್ಯೆ ಏನೋ ನಡೀತಾ ಇದೆ, ಸರಿ ಇಲ್ಲ ಅಂತ ಹೇಳಿ. ಸೊ ಆಗ ಅವರು ಅಬ್ಜೆಕ್ಷನ್ ಮಾಡಿದಾಗ ಮನೆಯಲ್ಲಿ ಅವನೇನ್ ಮಾಡ್ತಾನೆ, ಸಿಟ್ಟಿಗೆ ಅವ್ರಿಗೆ ಅವ್ನು ಹೇಳ್ತಾನ, ಅವಳನ್ನ ಬಿಡ್ಬೇಕು ಅನ್ನುವಾಗ, ಇಲ್ಲ ಅವಳನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಬೇಕಿದ್ರೆ ಈ ಮನೆಯಿಂದ ಹೋಗಿ. ಸೊ ತಂದೆ ತಾಯಿಯನ್ನು ಸಹ ಅವರು, ಆ ತಂದೆ ತಾಯಿ ಎಲ್ಲ ಆ ಮನೆಯನ್ನ ಬಿಟ್ಟು ಹೋಗ್ತಾರೆ. ಹೆಂಡತಿ ಸಹ ಅವಳು ತುಂಬಾ ಸಾಧ್ವಿಯಾಗಿರ್ತಾಳೆ. ಅವಳು ಏನ್ ಮಾಡ್ತಾಳೆ, ಅವಳು ಸಹ ಮನೆಯನ್ನ ಬಿಟ್ಟು ಹೋಗ್ತಾಳೆ. ಸೊ ಆಮೇಲೆ ಏನಾಗುತ್ತೆ, ಇವನು ಆ ವೈಶ್ಯ ಜೊತೆ ಇರ್ತಾನೆ. ವೈಶ್ಯ ಜೊತೆ ಇರುವಾಗ ಅವನಿಗೆ ಅವಳು ಎಲ್ಲವನ್ನ ಬೇಡದೆ, ಅಂದ್ರೆ ಅವಳಿಗೆಲ್ಲ ಕೆಟ್ಟ ಅಭ್ಯಾಸಗಳಿರುತ್ತೆ, ಕುಡಿಯುವಂಥದ್ದು ಎಲ್ಲವೂ. ಅವನು ಎಲ್ಲವನ್ನ ತರ್ತಾನೆ. ಅವನು ಹೋಗಿ ಭಿಕ್ಷೆಗೆ ಅಂತ ಹೋಗ್ತಾನೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಭಿಕ್ಷೆ ಕೇಳಿ ಬದುಕ್ಬೇಕು. ಸೊ ಬೇರೆ ಮನೆಗಳಿಗೆಲ್ಲ ಭಿಕ್ಷೆಗೆ ಹೋಗಿ ನನಗೆ ದುಡ್ಡು ಕೊಡಿ ಅನ್ನುವಾಗ ಅವರೆಲ್ಲ ತೂ ಅಂತ ಉಗಿತಾರ ಅವನ್ನ. ಅಂದ್ರೆ ನೀನ್ ಯಾವ ಸೀಮೆ ಬ್ರಾಹ್ಮಣ ನೀನು, ಅಂದ್ರೆ ಅಂದ್ರೆ ಅವನ್ನೆಲ್ಲರೂ ಹೇಳುವಂತದ್ದು ಆ ವೈಶ್ಯ ಗಂಡ ಅಂತಾನೆ ಅವನ್ನೆಲ್ಲರೂ ಹೇಳೋದು. ಅವನ ಹೆಸರನ್ನ ಹಾಗೆ ಹೇಳ್ತಾರೆ, ಅಜಾಮಿಲ ಅಂದ್ರೆ ವೈಶ್ಯ ಗಂಡ. ಬ್ರಾಹ್ಮಣ ಅಂತಾನು ಯಾರು ಹೇಳಲ್ಲ, ಎಲ್ಲರೂ ಬೈತಾ ಇರ್ತಾರೆ, ಇಂತ ಒಂದು ಕೆಲಸ ಮಾಡಿದ್ಯಾ, ಒಳ್ಳೆ ಒಂದು ಹೆಂಡತಿ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕಿದ್ಯಾ. ಸೊ ಆಮೇಲೆ ಯಾರು ಅವನಿಗೆ ಕೊಡದೆ ಇರುವಾಗ ಅವನ್ ಏನ್ ಮಾಡ್ತಾನೆ, ಹೆಂಡತಿಯನ್ನ ಈ ಕಡೆ ತೃಪ್ತಿ ಪಡ್ಬೇಕು, ಅಷ್ಟು ವ್ಯಾಮೋಹ ಅವನಿಗೆ ಅವಳ ಮೇಲೆ. ಸೊ ಹಾಗಾಗಿ ಅವನು ಎಲ್ಲ ಬೇಡದ ಒಂದು ಸ್ಮಗ್ಲಿಂಗ್ ಇರ್ಬೋದು, ಬೇರೆ ಎಲ್ಲ ಬೇರೆ, ಅವನು ಸಹ ಕುಡಿಯೋದಕ್ಕೆ ಕಲಿತಾನೆ. ಆಮೇಲೆ ಅವನು ಕೊನೆಗೆ ಕಳ್ತನ ಮಾಡುವಂಥದ್ದು ಹಾಗೂ ಕೊಲೆ ಸಹ ಮಾಡ್ತಾನೆ. ಸೊ ಅಷ್ಟೆಲ್ಲ ಒಂದು ಕೆಟ್ಟ ಇದ್ ಮಾಡ್ತಾನೆ. ಹಾಗೂ ಅವನಿಗೆ 10 ಜನ ಮಕ್ಕಳು, ಆಮೇಲೆ 80 ವರ್ಷದಲ್ಲಿ ಸಹ ಒಂದು ಮಗು ಆಗುವಂಥದ್ದು. ಸೊ 80 ವರ್ಷದಲ್ಲಿ ಆಕ್ಚುಲಿ ಅದು ತುಂಬಾ ಸಿನ್ಫುಲ್, ಶಾಸ್ತ್ರದ ಪ್ರಕಾರ ಆ ರೀತಿ ಅಷ್ಟು ವಯಸ್ಸೆಲ್ಲ ಆದ ಮೇಲೆ ಮಕ್ಕಳಾಗುವಂಥದ್ದು ತುಂಬಾ ಸಿನ್ಫುಲ್ ಅಂತ. ಆದ್ರೂ ಸಹ ಅವನಿಗೆ 80 ವರ್ಷದಲ್ಲಿ. ಆದ್ರೆ ಅವನು ಯಾವುದೋ ಒಂದು ಮಾಡಿರೋ ಒಂದು ಪುಣ್ಯ ಮತ್ತು ಅವನಿಗೆ ಭಗವಂತ ಅವನಿಗೆ ಯಾವ ತರ ಒಂದು ಇದು ಸ್ಮರಣೆ ಕೊಡ್ತಾನೆ ಅಂದ್ರೆ, ಮಗುವಿಗೆ ಅವನು ನಾರಾಯಣ ಅಂತ ಒಂದು ಹೆಸರಿಡ್ತಾನೆ. ಸೊ ನಾರಾಯಣ ಅವನಿಗೆ ತುಂಬಾ ಅಟ್ಯಾಚ್ ಆಗಿರ್ತಾನೆ. ಆ ಸಣ್ಣ ಮಗು, ಅದು 2-3 ವರ್ಷದ ಮಗು ಇರುತ್ತೆ. ಸೊ ಯಾವಾಗ್ಲೂ ಆ ನಾರಾಯಣದ ಬಗ್ಗೆ ಚಿಂತೆ, ನಾರಾಯಣ ಇಲ್ಲಿ ಬಾ ಅಂತ. ಹಾಗೆ ಅವನು ನಾರಾಯಣ 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 ಅಂತ. ಸೊ ದೇವರು ಬೇರೆ ಅಲ್ಲ, ದೇವರ ಹೆಸರಲ್ಲಿ ಚೈತನ್ಯ ಮಹಾಪ್ರಭು ಹೇಳೋದು, ನಾಮಕಾರಿ ಬಹುದಾ ನಿಜ ಸರ್ವ ಶಕ್ತಿ ಸರ್ವ ತತ್ರ. ಅಂದ್ರೆ ಆ ಹೆಸರಲ್ಲಿ ಅಷ್ಟು ಶಕ್ತಿ ಇದೆ ಅಂತೆ. ನಾವ್ ಯಾಕೆ ಹರೇ ಕೃಷ್ಣ ಹೇಳೋದ್ರಲ್ಲಿ ದೇವರ ಎಲ್ಲ ಶಕ್ತಿಯೂ ಅಡಗಿದೆ. ಸೊ ಆ ಒಂದು ಅವನು ಹೇಳ್ತಾ ಏನಾಗುತ್ತೆ, ಅವ್ನು ತುಂಬಾ ಪ್ಯೂರಿಫೈ ಆಗುತ್ತೆ. ಅವನು ನಾರಾಯಣ ನಾರಾಯಣ ಅಂತ ಹೇಳಿ ಅವನ ಸುಮಾರು ಪಾಪಕರ್ಮಗಳು ಕಡಿಮೆ ಆಗುವಂಥದ್ದು. ಅವನು ಪ್ಯೂರಿಫೈ ಆಗ್ತಾ ಬರ್ತಾನೆ. ಪ್ಯೂರಿಫೈ ಆದಾಗ ಏನಾಗುತ್ತೆ, ಆಮೇಲೆ ಸೊ ಒಂದ್ಸರ್ತಿ ಅವನ ವಯಸ್ಸಾಗಿ ಅವನೇನ ಸಾಯ್ಬೇಕು ಅನ್ನುವಾಗ ಅವನನ್ನ ಕರ್ಕೊಂಡು ಹೋಗಕ್ಕೆ ಅಂತ ಯಮದೂತರು ಬರ್ತಾರೆ. ಯಾಕಂದ್ರೆ ಅವನು ಅಷ್ಟೊಂದು ಬೇಡದ ಕೆಲಸಗಳನ್ನ ಮಾಡಿರ್ತಾನೆ. ಹಾಗಾಗಿ ಅವನು ನಾರಾಯಣ ಅಂತ ಕೂಗೋದ್ರಿಂದ ಈ ಕಡೆ ವಿಷ್ಣು ದೂತರು ಸಹ ಬರ್ತಾರೆ. ನಾರಾಯಣ ಅಂತ ಕರೆದ್ರು ಅಂತ ಅವ್ರು ಬರ್ತಾರೆ, ಇಲ್ಲಿ ಯಮದೂತರು ಬರ್ತಾರೆ. ಅವರಿಬ್ಬರ ಮಧ್ಯೆ ಇದಾಗತ್ತೆ, ಅಂದ್ರೆ ಮಾತುಕತೆ ಆಗತ್ತೆ. ಅಂದ್ರೆ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಆಗ ಇವರು ವಿಷ್ಣು ದೂತರು ಅವರನ್ನ ಬಿಡಲ್ಲ. ಅವ್ರು ಹೇಗಾರು ಪ್ರಬಲರಲ್ಲ, ದೇವತೆಗಳು. ಸೊ ಅವರು ಏನ್ ಮಾಡ್ತಾರೆ, ಸೊ ಇವರು ದೂತರ ಹೋಗಿ ಯಮರಾಜನಿಗೆ ಹೇಳ್ತಾರೆ, ಈ ತರ ಅವ್ನು ಎಲ್ಲ ಬೇಡದ್ ಮಾಡಿದಾನೆ, ಆದ್ರೆ ಅವನ ಕರ್ಕೊಂಡು ಹೋಗಕ್ಕೆ ವಿಷ್ಣು ದೂತರು ಬಂದಿದ್ದಾರೆ, ನಾವ್ ಏನ್ ಮಾಡ್ಬೇಕು? ಸೊ ವಿಷ್ಣು ದೂತರು ಬಂದ್ಮೇಲೆ ನಾವೇನು ಮಾಡಕ್ ಸಾಧ್ಯ ಇಲ್ಲ, ನೀವು ಬಂದ್ಬಿಡಿ ಅಂತ. ಸೊ ಅವರು ಹೋಗ್ತಾರೆ. ಇವರು ವಿಷ್ಣು ದೂತರು ಏನ್ ಮಾಡ್ತಾರೆ, ಇವ್ರು ಬರ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಇವ್ನಿಷ್ಟು ಕೆಟ್ಟದ್ ಮಾಡಿದಾಗ ಅವನ ಕರ್ಕೊಂಡು ಹೋಗಕ್ಕೆ ಅವನು ಯೋಗ್ಯ ಇಲ್ಲ ಈಗ. ಸೊ ಹಾಗಾಗಿ ಅವನ್ನ ಅಲ್ಲೇ ಬಿಡ್ತಾರೆ, ಸಾಯಿಸಕ್ಕೆ ಬಿಡಲ್ಲ, ಅವನ್ನ ಬಿಟ್ಟು ಹೋಗ್ತಾರೆ. ಸೊ ಇವ್ರಿಬ್ರು ಮತ್ತೆ ಆಗುವಂತದನ್ನೆಲ್ಲ ಇವನಿಗೆ ಕೇಳಿಸ್ತಾ ಇರುತ್ತೆ. ಅಜಾಮಿಲನಿಗೆ ಎಲ್ಲ ಕೇಳ್ತಾರೆ. ಸೊ ಅಜಾಮಿಲ ಎಲ್ಲ ಅವ್ರು ಇಬ್ರು ಸಹ ಹೋಗಿ ಆದ್ಮೇಲೆ ಅವ್ನು ಯೋಚನೆ ಮಾಡ್ತಾನೆ, ಎಲ್ಲ ಪಾಪಕರ್ಮ ಮಾಡಿದ, ನಾನು ಎಷ್ಟು ತಪ್ಪು ಮಾಡಿದೆ, ಅವನಿಗೆಲ್ಲ ಮೊದ್ಲಿಂದೆಲ್ಲ ನೆನಪಾಗುತ್ತೆ. ಅವನ ಜೊತೆಗೆ ತಾಯಿ
ತಂದೆ ತಾಯಿಗೆಲ್ಲ ಎಷ್ಟು ಮೋಸ ಮಾಡಿದ್ದಾನೆ, ಜೀವನ ಇಡೀ ನಾನು ಈ ತರ ಒಂದು ಪಾಪದ ಜೀವನವನ್ನ ಮಾಡಿದ್ದೇನೆ ಅಂತ ಹೇಳಿ ಅವನು ಆಗಲೇ ಕೂಡ್ಲೆ ಅವನಿಗೆ ಏನು ಆಗುತ್ತೆ, ಜ್ಞಾನೋದಯ ಆಗುತ್ತೆ. ಅವನು ಎಲ್ಲವನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಸೀದಾ ಅವನು ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರಕ್ಕೆ ಹೋಗಿ 1 ವರ್ಷ ಅವನು ತಪಸ್ಸು ಮಾಡ್ತಾನೆ. ಸೊ ಅವನು ಪ್ಯೂರಿಫೈ ಆದ್ಮೇಲೆ ಇಲ್ಲಿ ನಾವು ನೋಡ್ಬೋದು ವಿಷ್ಣು ದೂತರು ಬಂದು ಅವನನ್ನ ಕರ್ಕೊಂಡು ಹೋಗುವಂಥದ್ದು. ಯಾವುದು ಕೃಷ್ಣ ಅವನ ವಿಮಾನದಲ್ಲಿ ಅವರು ಕರ್ಕೊಂಡು ಹೋಗುವಂಥದ್ದು. ಸೊ ದೇವರು ಕೃಷ್ಣ ಹೇಳುವಂಥದ್ದು, ಕೊನೆ ಸಾಯೋ ಟೈಮಲ್ಲಿ ನಾವು ಸ್ಮರಣೆ ಮಾಡಿದ್ರೆ ಭಗವಂತನನ್ನ ಪ್ರಾಪ್ತಿ ಮಾಡ್ಬೋದು, ನನ್ನ ಬಳಿಗೆ ಬರುವರು ಅಂತ ಹೇಳಿ. ಸೊ ನಮಗೆ ಯಾರಿಗೂ ಅಜಮಿಲ ತರ ಅಂದ್ರೆ ನಾವು ಸಹ ಸುಮಾರು ಗೊತ್ತಿಲ್ಲದೆ ಸುಮಾರು ಮಾಡಿರ್ತೇವೆ ಪಾಪಗಳನ್ನ ಈ ಜೀವನದಲ್ಲಿ ಇರ್ಬೋದು ಅಥವಾ ಹಿಂದಿನ ಜೀವನದಲ್ಲಿ. ಸೊ ಆದ್ರೆ ನಮಗೆ ಈ ತರ 2ನೇ ಚಾನ್ಸ್ ಸಿಗತ್ತೆ. ಆದ್ರೆ ನಾವು ಒಂದು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ, ಅಂದ್ರೆ ಈಗ ಪ್ರಭುಪಾದವರ ಒಂದು ಆಶ್ರಯದಲ್ಲಿ ಬಂದಿದ್ದೇವೆ, ಹಾಗೂ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಒಂದು ಭಕ್ತಿ ಸೇವೆಯನ್ನ ಮಾಡಿ ಈ ಒಂದು ಅಂದ್ರೆ ಭಗವಂತನ ಧಾಮಕ್ಕೆ ಹೋಗೋಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಇದು ಅಂದ್ರೆ ಈ ಅಜಾಮಿಲನ ಕೇಸಲ್ಲಿ ಹೇಗಾಯ್ತು ಅಂದ್ರೆ, ಹೇಗೆ ಒಂದು ಕಾಮದಿಂದಾಗಿ ಅದು ಎಲ್ಲವೂ ಹೇಗಾಯ್ತಲ್ಲ ಅಂದ್ರೆ ನಾವು 2ನೇ ಅಧ್ಯಾಯದಲ್ಲಿ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೋ ಉಪಶಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧೋದ್ಭವತಿ ಸಮ್ಮೋಹಃ ಸಮ್ಮೋಹ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಾಣಶಕ್ತಿ. ಸೊ ಹೇಗೆ ಒಂದು ವಸ್ತುವಿನ ಮೇಲೆ ಅವನಿಗೆ ಆಸಕ್ತಿ ಬಂತು, ಅದರಿಂದ ಕಾಮ ಆಗಿ ಬೇರೆ ಎಲ್ಲ ಆಯ್ತು, ಹೇಗೆ ಅವನ ಸರ್ವನಾಶ ಆಯ್ತು. ಬಟ್ ಅವನಿಗೆ ಅದೃಷ್ಟ ಇತ್ತು, ಭಗವಂತನ ನಾಮಕ್ಕೆ ಹೋಗಬೇಕಾಯ್ತು. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಅನುಸ್ಮರೇದ್ಯಃ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಪರಮ ಪುರುಷನು, ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿರುವವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗುವನು. ಸೊ ಭಗವಂತ ಇಲ್ಲಿ ಹೇಳುವಂಥದ್ದು ಅತಿಯಾದ ಸಣ್ಣದಕ್ಕಿಂತ ಸಣ್ಣ ಅಲ್ವಾ ಇದು, ಅಂದ್ರೆ ಕೃಷ್ಣ ಒಂದು ಸಣ್ಣ ಒಂದು ಆಟಮ್ಲಿ ಸಹ ಕೂಡ ಇರುವಂತದ್ದು. ಅಂದ್ರೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋವಾಪಿ ಬಹುನಾಂ ವಿದದಾತಿ ಕಾಮನ್. ಅಂದ್ರೆ ಕೃಷ್ಣ ಸಹ ನಿತ್ಯ, ನಾವು ಸಹ ನಿತ್ಯ. ಚೇತನಶ್ಚೇತನಾನಾಂ, ಕೃಷ್ಣ ಸಹ ಚೇತನ, ನಾವು ಚೇತನ, ನಾವು ಸಹ ಸೋಲ್. ಆದರೆ ಏನು ವ್ಯತ್ಯಾಸ ನಮಿಗೂ ಹಾಗೂ ಭಗವಂತನಿಗೂ ಅಂದ್ರೆ ಏಕೋನಾಮಿ ಬಹುನಾಂ ವಿದದಾತಿ ಕಾಮನ್ ಅಂತ ಹೇಳಿದ್ರೆ ಒಬ್ಬನೇ ಎಲ್ಲರನ್ನು ಮೇಂಟೈನ್ ಮಾಡುವಂಥದ್ದು. ಹೇಗೆ ಒಂದು ಇರುವೆ ಸಹ ಒಂದು ಯಾವುದೋ ಒಂದು ಕಾಡಲ್ಲಿ ಒಂದು ಬೆಟ್ಟದ ಮೇಲೆ ಯಾವುದೋ ಒಂದು ಇರುವೆ ಇದ್ರೆ ಅದಕ್ಕೂ ಸಹ ಊಟ ಸಿಗುವಂಗೆ ಭಗವಂತ ನೋಡ್ಕೊಳ್ತಾನೆ. ಅದೇ ರೀತಿ ಒಂದು ಆನೆಗೂ ಕ್ವಿಂಟಾಲಷ್ಟು ಊಟ ಬೇಕು, ಅದನ್ನು ಸಹ ಆನೆ ನೋಡ್ಕೊಳ್ತಾನೆ, ಮನುಷ್ಯರನ್ನು ನೋಡ್ಕೊಳ್ತಾನೆ. ಸೊ ಯಾರು ಇದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಭಗವಂತ. ಸೊ ಅದು ಭಗವಂತನಿಗೂ ನಮಗಿರುವ ವ್ಯತ್ಯಾಸ. ಸೊ ಹಾಗೂ ನಾವು ನಿನ್ನೆ ನೋಡಿದ್ವಿ, ಕೃಷ್ಣ ಹೇಳ್ತಾನೆ ಎಲ್ಲಾ ಒಂದು ಹೇಗೆ ಈ ಜಗತ್ತನ್ನ ನಾನು ಮುತ್ತಿನ ಹಾರದಲ್ಲಿ ಇರುವಂತ ಒಂದು ದಾರ ಹೇಗೆ ಒಂದು ಮುತ್ತನ್ನು ಜೋಡಿಸಿರ್ತಿದೆ, ಅದೇ ರೀತಿ ನಾನು ಎಲ್ಲವನ್ನ ಹಿಡಿದಿಟ್ಟಿದ್ದೇನೆ ಅಂತ ಹೇಳಿ ಭಗವಂತ ಹೇಳುವಂಥದ್ದು. ಸೊ ಇಲ್ಲಿ ಅಚಿಂತ್ಯ ರೂಪಂ, ಕೃಷ್ಣ ಅಚಿಂತ್ಯ. ಸೊ ಪ್ರಭುಪಾದ ಇದು ಭಾವಾರ್ಥದಲ್ಲಿ ಕೊಡ್ತಾರೆ. ಅಚಿಂತ್ಯ ಹೇಳೋ ವರ್ಡ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತದ್ದು ಫಿಲಾಸಫಿ ಇದು. ಅಚಿಂತ್ಯ ಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್. ಅಂದ್ರೆ ಭಗವಂತನ ಇನ್ಕನ್ಸೀವಬಲ್, ಅಂದ್ರೆ ಅಚಿಂತ್ಯ ಅಂದ್ರೆ ಇನ್ಕನ್ಸೀವಬಲ್, ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮ್ಮ ಈ ಒಂದು ಭೌತಿಕ ಪ್ರಯತ್ನ ಅಂದ್ರೆ ಕಣ್ಣುಗಳಿಂದ ಹಾಗೂ ಕಿವಿ, ನಮ್ಮ ಯಾವುದೇ ಒಂದು ಇದ್ರಿಂದ ನಾವು ದೇವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಥವಾ ಶ್ರೀಕೃಷ್ಣ ನಾಮಧೀನಾಭವೇಂದ್ರಿಯೈ, ಮತ್ತೆ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು? ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಯದಃ. ಸೇವೆ ಮಾಡೋದ್ರಿಂದ, ಭಕ್ತಿ ಸೇವೆಯಿಂದ ನಾವು ಮಾತ್ರ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇದನ್ನ ಭಗವಂತನನ್ನ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಹಾಗೂ ಹೇಗೆ ನಾವು ಈ ಸ್ಕ್ರಿಪ್ಚರ್ಸ್ ಏನಿದೆ, ನಮ್ಮ ಒಂದು ವೇದಗಳು, ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಶಾಸ್ತ್ರಗಳನ್ನ ತಾಯಿಗೆ ಹೋಲಿಸ್ತಾರೆ. ಸೊ ಈಗ ತಂದೆ, ಕೃಷ್ಣ ಬಂದು ತಂದೆ, ಕೃಷ್ಣನ ತಂದೆಯನ್ನ ಅರ್ಥ ಮಾಡ್ಕೋಬೇಕಿದ್ರೆ ತಾಯಿಯಿಂದ ಅರ್ಥ ಮಾಡ್ಕೊಳ್ಬೇಕು, ಅಂದ್ರೆ ಶಾಸ್ತ್ರ. ಈಗ ಯಾವುದೇ ಒಂದು ಮಗುವಿಗೆ
ತಂದೆಯನ್ನ ಗೊತ್ತಾಗ್ಬೇಕಾದ್ರೆ ತಾಯಿ ಹತ್ರ ಕೇಳಿದ್ರೆ ತಾಯಿ ಹೇಳ್ತಾಳೆ ತಂದೆ ಇಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ DNA ಎಲ್ಲ ಮಾಡಿ, ಅಂದ್ರೆ ಆ ಟೈಪ್ ಅಂದ್ರೆ ಅದು ಎಷ್ಟೋ ವರ್ಷ ಅಲ್ಲ, ನಮ್ಮ ಲೈಫ್ ಲಾಂಗ್ಸ್ ಕೂಡ ಸಾಧ್ಯ ಇದೆ ಅಂತ ಹೇಳಕ್ಕಾಗಲ್ಲ ಅಷ್ಟು ಟೈಮ್. ಸೊ ಇಂಟೆಲಿಜೆಂಟ್ ವೇ ಅಂದ್ರೆ ನಾವು ತಾಯಿಯನ್ನ ಕೇಳಿ ತಿಳ್ಕೊಳ್ಳೋದು. ತಂದೆ ಯಾರು ಅಂದ್ರೆ ಇವನ್ ತಂದೆ ಅಂತ ಹೇಳ್ತಾರೆ. ಅದೇ ರೀತಿ ಶಾಸ್ತ್ರವನ್ನ ನಾವು ನೋಡ್ಬೇಕು. ಶಾಸ್ತ್ರದಲ್ಲಿ ಕೊಟ್ಟಿದೆ ಭಗವಂತ ಯಾರು, ಭಗವಂತನ ಆ ರೂಪ ಏನು, ಶಕ್ತಿ ಏನು, ಎಲ್ಲವನ್ನು ಶಾಸ್ತ್ರಗಳಲ್ಲಿ ಕೊಟ್ಟಿದೆ. ಸೊ ಹಾಗೂ ಇಲ್ಲಿ ನೋಡಿ ಒಬ್ಬ ಪುರುಷನ ಕೃಷ್ಣ ರೂಪ ಇದೆ ಇಲ್ಲಿ ಮತ್ತೆ ಇದನ್ನು ಸಹ ನಾವು ನೋಡ್ಬೋದು. ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ವೇಣುಂ ಕ್ವಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಹೇಗೆ ಕೃಷ್ಣ ಇರುವಂತದ್ದು ವೇಣುಂ ಕ್ವಣಂತಂ, ಸೊ ವೇಣುವನ್ನ ನುಡಿಸುತ್ತಾ, ಅರವಿಂದ ದಲಾಯತಾಕ್ಷಂ ಅಂದ್ರೆ ತಾವರೆ ಅಂತ ಕಣ್ಣುಗಳು ಕೃಷ್ಣಂದು, ಬರ್ಹಾವತಂಸಂ ಅಂದ್ರೆ ಇದರಲ್ಲಿ ಅವನ ಒಂದು ಕಿರೀಟದಲ್ಲಿ ಇದು ನವಿಲಿನ ಗರಿ ಇದೆ ಅಂತ. ಬರ್ಹಾವತಂಸಂ ಅಸಿತಾಂಬುದ ಸುಂದರಾಂಗಂ ಅಂದ್ರೆ ಅಸಿತಾಂಬುದ ಅವನ ಮೈ ಬಣ್ಣ ಯಾವುದು, ಈ ಅಸಿತ ಅಂದ್ರೆ ಮೋಡದ ಬಣ್ಣ ಯಾವುದು, ಒಂದು ನೀಲಿ ಮೋಡ ಅಲ್ವಾ, ನೀಲಿಯ ಬಣ್ಣ. ಸೊ ಅಸಿತಾಂಬುದ ಸುಂದರಾಂಗಂ, ಸೊ ಆತರ ಒಂದು ಸುಂದರವಾಗಿರುವಂತ ಹೃದಯ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಅಂದ್ರೆ ಕಂದರ್ಪ ಅಂತ ಹೇಳಿದ್ರೆ ಮನ್ಮಥರು ಅಂದ್ರೆ ಸುಂದರ ಅಂತ ಲೆಕ್ಕ ಅಲ್ವಾ, ತುಂಬಾ ಸುಂದರ. ಅಂದ್ರೆ ಅಂತ ಕೋಟಿ ಕಂದರ್ಪ ಕೋಟಿ ಅಂತ ಕೋಟಿಯಾಂತರ ಮನ್ಮಥರು ಎದುರುಗಡೆ ಬಂದ್ರೆ ಕೃಷ್ಣನ ಮುಂದೆ ಏನಿಲ್ಲ ಅಂತೆ, ಅಷ್ಟು ಸುಂದರ ಅಂತೆ ಕೃಷ್ಣನ ರೂಪ. ಸೊ ಆ ರೀತಿ ಇರುವಂತ, ಸೊ ಹಾಗಾಗಿ ಕೃಷ್ಣ ಪುರುಷ, ಅವನು ಹೇಗೆ ಅವನು ಲೈಟ್ ಅಲ್ಲ ಅಥವಾ ಪ್ರಕಾಶ ಅಲ್ಲ, ಒಬ್ಬ ಪುರುಷ ಅಂತ ಹೇಳ್ತೀವಿ ನಾವು. ಸೊ ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಯೈಹಿಕ ಪ್ರತಿ ಅತೀತನಾದವನು. ಸೊ ಈ 3 ಗುಣಗಳಿಂದ ಮೇಲೆ ಇರುವಂತದ್ದು ಭಗವಂತ. ಹಾಗಾಗಿ ನಾವಿರುವಂತದ್ದು ಈ 3 ಗುಣಗಳಲ್ಲಿ, ಐಹಿಕ ಪ್ರಕೃತಿಯ ಗುಣ, ಸತ್ವ ರಜೋ ತಮ, ಅಂದ್ರೆ ಭಗವಂತ ಆ 3ರಿಂದ ಅತೀತನ. ಸೊ ಇಲ್ಲಿ ಎಲ್ಲ ದೇವತೆಗಳು ಸಹ, ಬ್ರಹ್ಮ ಹಾಗೂ ಬೇರೆ ದೇವತೆಗಳು ಸಹ ದೇವರ ಒಂದು ಜ್ಞಾನದಲ್ಲಿ ಇರುವಂತದ್ದು. ಯಾವುದೇ ಒಂದು ತೊಂದರೆ ಆದರೆ ಅವರು ಭಗವಂತನನ್ನು ಧ್ಯಾನಿಸುವಂತ. ಸೊ ಈಶ್ವರ ಸಹ ಯಾವಾಗಲೂ ಒಂದು ಧ್ಯಾನದಲ್ಲಿ ಇರುವಂತದ್ದಲ್ವಾ, ಯಾರು ಶ್ರೀರಾಮನ ಧ್ಯಾನದಲ್ಲಿ ಇರುವಂತ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ತಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿರ್ತಾರೆ. ಸೊ ಭಗವಂತ ಇಲ್ಲಿ ಈ ಒಂದು ಭೌತಿಕ ಜಗತ್ತನ್ನ ಏನ್ ಹೇಳುವಂಥದ್ದು, ದುಃಖಾಲಯಂ ಅಶಾಶ್ವತಂ. ಬಟ್ ಎಲ್ಲ ನಾವು ಹೆಚ್ಚಾಗಿ ಕೇಳಿರುವಂತದ್ದೇನು, ಇದು ಸುಖವಾಗಿರ್ಬೋದು, ಹೌ ಟು ಬಿ ಹ್ಯಾಪಿ ಇನ್ ದಿಸ್ ಲೈಫ್ ಅಲ್ವಾ. ಬೇರೆ ಬೇರೆ ವಿಡಿಯೋಸ್ ನೋಡ್ತೀವಿ ನಾವು, ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ, ಯಾವ ರೀತಿ ನಾವು ಲೈಫ್ ಅನ್ನ ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು ಅನ್ನೋ ತರ. ಅದ್ರಲ್ಲಿ ಸಾಧ್ಯನೇ ಇಲ್ಲ ಅಂತಾನೆ ಭಗವಂತ. ಅಂದ್ರೆ ಭಗವಂತ ಹೇಳುವಂಥದ್ದು ಇದು ದುಃಖಾಲಯ ಅಶಾಶ್ವತ ಅಂತಂದ್ರೆ ಇಲ್ಲಿ ಮಿಸರೀಸ್, ಪ್ಲೇಸ್ ಆಫ್ ಮಿಸರೀಸ್. ಯಾವುದೋ ಒಂದು ತೊಂದರೆ ತಪ್ಪಿದ್ದಲ್ಲ ಅಲ್ವಾ, ನಮ್ಗೆ ಎಷ್ಟೇ ತೊಂದರೆ ಇದ್ರೂನು ತೊಂದರೆ ಬರ್ತಾನೆ, ಯಾವುದೋ ಒಂದು ತೊಂದರೆ. ಯಾರುನು ಪ್ರಭುಪಾದ ಹೇಳುವಂಥದ್ದು ಈ ಭೌತಿಕ ಜಗತ್ತಲ್ಲಿ ತೊಂದರೆಗಳು ಹೇಗೆ ಅಂದ್ರೆ ಈ ಬೆಂಕಿಯ ಕಾಡ್ಗಿಚ್ಚಿನಾಗಂತೆ. ಕಾಡ್ಗಿಚ್ಚು ಸಡನ್ ಆಗಿ ಬರುವಂತದ್ದಲ್ವಾ, ಯಾರು ಏನು ಹುಚ್ಚೋದಿಲ್ಲ ಅದು ಬೆಂಕಿ, ಅದಾಗಿ ಬರುವಂತದ್ದು. ಹಾಗೆ ಈ ಒಂದು ಭೌತಿಕ ಜಗತ್ತಲ್ಲಿ ತೊಂದರೆಗಳು ನಮ್ಮನ್ನ ಕೇಳಿ ಬರಲ್ಲ, ಯಾರು ಇಚ್ಛಿಸಲ್ಲ ಅಲ್ವಾ. ಯಾರು ನಾವು ಕೇಳ್ತೀವ ನಮಗೆ ತೊಂದರೆ ಬರಲಿ ಅಂತ, ಯಾರು ಇಚ್ಛಿಸಲ್ಲ. ಎಲ್ರು ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು, ನಾವು ಪೀಸ್ಫುಲ್ ಆಗಿರ್ಬೇಕು ಅಂತ ಇಷ್ಟಪಡ್ತೀವಿ. ಆದ್ರೆ ಬರುತ್ತೆ ತೊಂದರೆಗಳು, ಹಾಗೆ ಬರುವಂತದ್ದು, ಕಾಡ್ಗಿಚ್ಚಿನಾಗೆ ಬರುತ್ತೆ. ಸೊ ಆದರೆ ಅದಕ್ಕೋಸ್ಕರನೇ ಭಗವಂತ ಹೇಳುವಂಥದ್ದು ಇದನ್ನ ದುಃಖಾಲಯಂ, ಇಲ್ಲಿರುವಂಥದ್ದು ದುಃಖವೇ. ಸೊ ಅಶಾಶ್ವತ ಇದು, ಇಲ್ಲಿ ಅಶಾಶ್ವತ ಅಲ್ಲ, ಯಾವಾಗ್ಲೂ ಇದು ಅಂದ್ರೆ ಬ್ರಹ್ಮನ ಪ್ರತಿಯೊಂದು ದಿನ ಬೆಳಿಗ್ಗೆ ಆಗುವಾಗ ಅದು ಹುಟ್ಟುವಂಥದ್ದು ಈ ಲೋಕ, ಮತ್ತೆ ಬ್ರಹ್ಮನ ಒಂದು ರಾತ್ರಿ ಆಗುವಾಗ ಇದು ಮತ್ತೆ ಪ್ರಳಯ ಆಗುವಂಥದ್ದು ಇಲ್ಲಿ. ಸೊ ಹಾಗೆ ಹುಟ್ಟು ಸಾವು ಇದು ಆಗ್ತಾನೆ ಇರುತ್ತೆ ನಮಗೆ. ಸೊ ಯಾಕೆ ಇದನ್ನ ಭಗವಂತ ದುಃಖಾಲಯಂ ಯಾಕೆ ಮಾಡಿದೆ, ಇದನ್ನ ಖುಷಿಯಾಗಿ ಕೊಡ್ಬೋದಿತ್ತಲ್ಲ ನಮಗೆ, ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಇಲ್ಲಿಗೆ ಬಿಲಾಂಗ್ ಆಗೋದಲ್ಲ ಅಲ್ವಾ. ನಾವು ಇಲ್ಲಿ ಬಂದು ಸೆಟ್ಲ್ ಇಲ್ಲೇ ಎಲ್ಲ ಚೆನ್ನಾಗಿದ್ರೆ ನಾವು ಇಲ್ಲೇ ಇದ್ಬಿಡ್ತೇವೆ. ಸೊ ಭಗವಂತನಿಗೆ ನಾವು ಬೇಕು ಅಂದ್ರೆ ತಂದೆಗೆ ಮಕ್ಕಳ ಜೊತೆ ಇರ್ಬೇಕು ಅಂತ ನಾವು ಕೃಷ್ಣನ ಜೊತೆ ಅವನ ಒಂದು ಸಂತೋಷದಲ್ಲಿ ಪಾಲ್ಗೊಂಡು ಅವನ ಒಂದು ಫ್ಯಾಮಿಲಿಯಲ್ಲಿ ನಾವಿರ್ಬೇಕಂತ ಭಗವಂತನಿಗೆ ಇಚ್ಛೆ. ಹಾಗಾಗಿ ಅವನು ಇದನ್ನ ಹಾಗೆ ಸುಖವಾಗಿರೋ ತರ ಮಾಡ್ಲಿಲ್ಲ, ಇದು ದುಃಖಾಲಯನೇ. ಸೊ ಕೃಷ್ಣ ಅಂತ ಹೇಳ್ತಾ ಇರುವಂತದ್ದು
ಆದ್ರೆ ನನ್ನನ್ನ ಯಾರು ಸ್ಮರಿಸುತ್ತಾರೆ ಅವರು ಬರ್ಬೋದು. ಸೊ ಇಲ್ಲಿ ಯಾವ್ದೆಲ್ಲ ದುಃಖಗಳು ಮೇನ್ ಆಗಿ ಯಾವ್ದಿದೆ ಅಂತಂದ್ರೆ 4 ಯಾವ್ದೆಲ್ಲ ಹೇಳ್ಬೋದಾ ಯಾರಾದ್ರೂ? ಮೇನ್ ಪ್ರೈಮರಿ ಪ್ರಾಬ್ಲಮ್ಸ್ ಅಂತೀವಿ, ಪ್ರಮುಖವಾಗಿರುವಂತದ್ದು ಯಾವ್ದೆಲ್ಲ? ಯಾವ್ದು ಅಂದ್ರೆ ಹುಟ್ಟಿದ್ಮೇಲೆ ಈ ಹುಟ್ಟು ಸೇರಿ ಒಂದು 4 ವಿಷಯಗಳು ಇಲ್ಲಿ ಎಲ್ಲರೂ ಅನುಭವಿಸ್ಲೇಬೇಕು. ಯಾವ್ದದೆಲ್ಲ? ಭೌತಿಕ, ಮಾನಸಿಕ. ಹಾ, ಅದು ಸೆಕೆಂಡರಿ ಪ್ರಾಬ್ಲಮ್ ಅಂತ. ಅದು ನೀವು ಮೃತ್ಯು ಹೇಳಿದ್ ಕರೆಕ್ಟ್. ಜನ್ಮ ಮೃತ್ಯು ಜನ್ಮ ಜರ ಪೀಡಾ ವ್ಯಾಧಿ. ಹಾ ಹಾ, ಜನ್ಮ ಮೃತ್ಯು ಜರ ವ್ಯಾಧಿ. ಜಲವ್ಯಾಧಿ. ಹಾ, ಎಸ್. ಸೊ ಜನ್ಮ ಮೃತ್ಯು. ಸೊ ಜನ್ಮ ನಾವು ಎಲ್ಲರೂ ಬರ್ತ್ಡೇ ಮಾಡಿ ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ. ಆಕ್ಚುಲಿ ಭಾಗವತಮಲ್ಲಿ ತೋರಿಸುವಂತದ್ದು ಜನ್ಮ ಕೂಡ ಅಷ್ಟು ಕಷ್ಟ ಅಂದ್ರೆ ತುಂಬಾ ಹಿಂಸೆ ಅಂತೆ ಆ ಮಗುವಿಗೆ. ಹೊಟ್ಟೆ ಒಳಗಡೆ, ತಾಯಿಯ ಹೊಟ್ಟೆ ಒಳಗಡೆ ಅಂದ್ರೆ ಗ್ಯಾಸ್ಟ್ರಿಕ್ ಜ್ಯೂಸ್ ಎಲ್ಲ ಇರುತ್ತೆ, ಅದೆಲ್ಲ ಅಂದ್ರೆ ಗ್ಯಾಸಸ್ ಇರುತ್ತೆ, ಅದನ್ನೆಲ್ಲ ಸೇವನೆ ಮಾಡ್ಬೇಕು ಮಗು. ಹಾಗೂ ಅಲ್ಲಿ ಎಲ್ಲ ಜರ್ಮ್ಸ್ ಎಲ್ಲ ಅಂದ್ರೆ ಕ್ರಿಮಿಗಳೆಲ್ಲ ಅದನ್ನ ಕಚ್ಚುತ್ತಾ ಇರತ್ತಂತೆ ಆ ಮಗುವನ್ನ, ಸಣ್ಣ ಮಗುವನ್ನ. ಹಾಗೂ ತುಂಬಾ ಇಕ್ಕಟ್ಟಿನಲ್ಲಿ ಅದಿರುವಂತದ್ದು 9 ತಿಂಗಳು. ನೋಡಿ, ನಮಗೆ ಸ್ವಲ್ಪ ಹೊತ್ತು ಅಂದ್ರೆ ಒಂದು ಗಂಟೆ ಕಾಲ ನಮಗೆ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಅಲ್ವಾ? ಅಂದ್ರೆ ಒಂದು ಕ್ಲಾಸ್ ಅಲ್ಲಿ ಸಹ 1 ಗಂಟೆ 2 ಗಂಟೆ ಆಗುವಾಗ ನಮಗೆ ಎದ್ದು ಹೋಗೋಣ ಅನ್ಸುತ್ತೆ. ಸೊ ಆ ರೀತಿ ಮಗು 9 ತಿಂಗಳು ಎಷ್ಟು ಹಿಂಸೆ ಪಡುತ್ತೆ. ಹಾಗೂ ಅದು ಜನ್ಮ ತಗೊಳ್ಳುವಾಗಲೂ ಸಹ ತುಂಬಾ ನೋವಿನಿಂದ ಹೊರಗಡೆ ಬರುವಂತದ್ದು. ಸೊ ಈ ರೀತಿ ಎಲ್ಲ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಭಾಗವತದಲ್ಲಿ ಅದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹೇಗೆ ಒಂದು ಹುಟ್ಟಬೇಕಾದ್ರೆ ಮಗು ಯಾವ ತರ ಒಂದು ಕಷ್ಟವನ್ನ ಪಡುತ್ತೆ. ಸೊ ಜನ್ಮ, ಸೊ ಅದು ಜನ್ಮದಲ್ಲಂತೂ ದುಃಖ ಇದೆ. ಆಮೇಲೆ ಜರ ಅಂತ ಹೇಳಿದ್ರೆ ಕಾಯಿಲೆ ಬರುವಂತದ್ದು. ಮನುಷ್ಯನಿಗೆ ಕಾಯಿಲೆ ಬಂದೇ ಬರುತ್ತೆ. ಅದರಿಂದ ನಾವು ಯಾವ ರೀತಿ ಕಷ್ಟಗಳನ್ನ ಎದುರಿಸ್ತೀವಿ. ಸೊ ಎಷ್ಟೋ ಸರ್ತಿ ನಮಗೆ ಸಾಯ್ಬೇಕಾದ್ರೆ ಅಂದ್ರೆ ಮಾತಾಡಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಎಲ್ಲ ಏನೇನೋ ಆಗತ್ತೆ. ಸೊ ಇದೆಲ್ಲ ಆಗುವಂತದ್ದು. ಮತ್ತೆ ಕಾಯಿಲೆ ಬರುವಂತದ್ದು. ಹಾಗೂ ಜನ್ಮ ಮೃತ್ಯು ಜರ ಅಂದ್ರೆ ವಯಸ್ಸಾಗುವಂತದ್ದು. ಹುಟ್ಟಿದ್ಮೇಲೆ ಯಾರಿಗೂ ವಯಸ್ಸಾಗಕ್ ಇಷ್ಟ ಇಲ್ಲ ಅಲ್ವಾ? ನಾವು ಹೆಂಗಾಗಿರ್ಬೇಕಂತ ಯಾರು ಇಷ್ಟಪಡಲ್ಲ. ಆದ್ರೆ ಆಗ್ಲೇ ಆಗತ್ತೆ, ವಯಸ್ಸಾಗೇ ಆಗತ್ತೆ. ಹಾಗೂ ಸಾವನ್ನು ಯಾರಿಗೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಸೊ ಈ 4 ಮೇನ್ ಪ್ರಾಬ್ಲಮ್ ಏನಿದೆ ಇದು ಇದ್ದೇ ಇದೆ ಇಲ್ಲಿ. ಸೊ ಅದಕ್ಕೆ ಕೃಷ್ಣ ಹೇಳುವಂಥದ್ದು ನನ್ನ ಯಾರು ಸ್ಮರಿಸುತ್ತಾರೆ ಅವರು ಮತ್ತೆ ಹುಟ್ಟಬೇಕಾಗಿಲ್ಲ ಅಂತ ಹೇಳಿ. ಸೊ ಇದು ಹೇಗೆ ಅಂದ್ರೆ ಇದು ಭೌತಿಕ ಜಗತ್ತು ಒಂದು ಜೈಲ್ ತರ. ಸೊ ಈ ಜೈಲರ್ ಯಾರು? ಮಾಯೆ. ಸೊ ಅದರಿಂದ ನಾವು ಹೊರಗಡೆ ಬರ್ಬೇಕು. ನಾವೀಗ ಏನ್ ಅನ್ಕೊಂತೀವಿ ಕರೆಕ್ಟ್ ಇದನ್ನ ಹೋಟೆಲ್ ಅನ್ಕೊಂತೀವಿ. ಹೋಟೆಲ್ ಅಂದ್ರೆ ಎಂಜಾಯ್ ಮಾಡಕ್. ಆಕ್ಚುಲಿ ಇದೇನಂದ್ರೆ ಜೈಲು. ನಾವಿಲ್ಲಿ ರಿಫಾರ್ಮ್ ಆಗಿ ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿ ಭಗವಂತ ನನ್ನ ಒಂದು ಧಾಮಕ್ಕೆ ಬನ್ನಿ ಅಂತ. ಮಹಾತ್ಮರು ನನ್ನ ಒಂದು ಧಾಮಕ್ಕೆ ಬರ್ತಾರೆ, ನನ್ನನ್ನು ಯಾರು ಸ್ಮರಿಸುತ್ತಾರೆ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಅವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಸೊ ಎಲ್ಲೇ ಹೋಗ್ಲಿ ಆ ಜನ್ಮ ಭುವನ, ಆ ಬ್ರಹ್ಮ ಭುವನ ಲೋಕ ಅಂದ್ರೆ ಬ್ರಹ್ಮನ ಲೋಕಕ್ಕೆ ಹೋಗಿ ಇದ್ರು ಸಹ ನಾವು ಮತ್ತೆ ಹುಟ್ಲೇಬೇಕಂತೆ. ನಾವು ಅಂದ್ರೆ ಅಷ್ಟು ಆಯುಷು. ಈಗ ಸ್ವರ್ಗಕ್ಕೆ ಹೋದ್ರು ಕೂಡ ಈಗ ಅದ್ ಹೇಗೆ ಅಂತಂದ್ರೆ ನಮ್ಮ ಹತ್ರ ಒಂದು ಕರೆನ್ಸಿ ತರ. ಈಗ ಅಕೌಂಟ್ ಅಲ್ಲಿ ದುಡ್ಡಿದೆ, ನಾನು ATM ಅಲ್ಲಿ ಹೋಗಿ ತಗೊಂಡು ಕರೆನ್ಸಿ ಎಲ್ಲ ಖಾಲಿ ಆಗುತ್ತೆ. ದುಡ್ಡು ಖಾಲಿ ಆದ್ಮೇಲೆ ಏನ್ ಮಾಡ್ಬೇಕು? ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಲೇಬೇಕು, ಮತ್ತೆ ದುಡ್ಡು. ಅದೇ ರೀತಿ ನಮ್ಮ ಪುಣ್ಯ ಕ್ಷೀಣಿಸಿದ ತಕ್ಷಣ ಅಂದ್ರೆ ಎಲ್ಲಿ ಕಡಿಮೆ ಆದ್ಮೇಲೆ, ಈಗ ಸ್ವರ್ಗಕ್ಕೆ ಹೋಗಿರ್ತೀವಿ, ನಮ್ದೆಲ್ಲ ಪುಣ್ಯ ಕಡಿಯುತ್ತೆ. ಅದಾದ್ಮೇಲೆ ಏನಾಗುತ್ತೆ? ನಾವು ಮತ್ತೆ ಜನ್ಮವನ್ನ ತಗೊಳ್ಳುವಂಥದ್ದು ಭೂಮಿಯಿಂದ ಮಾತ್ರ ನಮಗೆ ದೇವರ ಲೋಕಕ್ಕೆ ಹೋಗಕ್ಕೆ. ಅದೊಂದು ಅಡ್ವಾಂಟೇಜ್ ನೋಡಿ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ. ಇದೊಂದೇ ಒಂದು ಒಳ್ಳೆ ವಿಷಯ. ಏನಂತ ಹೇಳಿದ್ರೆ ಬೇರೆ ಯಾವುದೇ ಲೋಕಕ್ಕೆ ಹೋದ್ರು ಕೂಡ ನಾವು ಮತ್ತೆ ದೇವರ ಧಾಮಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಂದೇ ಹೋಗ್ಬೇಕಂತ. ಇಲ್ಲಿ ಈ ಭೌತಿಕ ಜಗತ್ತಲ್ಲಿ ನಾವು ಹುಟ್ಟಿ ಇಲ್ಲಿಂದ ಭಕ್ತಿ ಸೇವೆಯನ್ನ ಮಾಡಿಯೇ ನಾವು ಭಗವಂತನ ಸಾಧ್ಯ. ಸೊ ಇಲ್ಲಿಗ ದೇವಲೋಕದಲ್ಲಿ ಸಹ ಕಷ್ಟ ಇದ್ದೇ ಇದೆ. ಅಲ್ಲಿ ಅಸುರರು ಬಂದು ತೊಂದರೆ ಕೊಡ್ತಾ ಇರ್ತಾರೆ ಅಲ್ವಾ? ಈ 14 ಪ್ಲಾನೆಟರಿ ಸಿಸ್ಟಮ್ ಅಲ್ಲೆಲ್ಲ ಇದೆಲ್ಲ ಬರ್ತದೆ. ಸೊ ನಾವು ನೋಡ್ತೀವಿ ಈಗ ಅದು ಭೂಲೋಕ. ಸೊ ಇಲ್ಲಿ ಹಾಗೂ ನರಕದಲ್ಲಿ ಅಂತೂ ಕೇಳೋದೇ ಬೇಡ, ಯಾವಾಗ್ಲೂ ನೋವೇ ಇದೆ ಅಲ್ವಾ? ಭೂಮಿಯಲ್ಲೂ ಸಹ ಏನೋ ಒಂದು ತೊಂದರೆ ತಪ್ಪಿದ್ದಲ್ಲ ಅಲ್ವಾ? ಅರ್ಥಕ್ವೇಕ್, ಸುನಾಮಿ ಅಥವಾ ಬೇರೆ ಕಾಯಿಲೆಗಳು ಏನೇನೋ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಅಂದ್ರೆ ಈಗ ಇದನ್ನ ಏನ್ ಹೇಳುವಂತದಂದ್ರೆ ಜೈಲ್ ಹೇಗೆ ಅಂದ್ರೆ ನಾವು ಇಲ್ಲಿದ್ರೆ ನಾವು
ಇನ್ನು ಸುಖವಾಗಿ ಇರ್ಬೋದು ಅಂತಂದ್ರೆ ಇನ್ನು ನಾವು ಹೆಚ್ಚೆಚ್ಚು ಇಂದ್ರಿಯ ಸುಖ ಮಾಡ್ತಾ ಇದ್ರೆ ಏನಾಗುತ್ತೆ, ನಾವು ಅಥವಾ ವೇದಗಳಲ್ಲಿ ಇರೋ ತರ ನಾವು ಆ ಪೂಜೆಗಳನ್ನ ಮಾಡಿ ಏನ್ ಮಾಡ್ಬೋದು ಅಂದ್ರೆ ನಮಗೆ ಒಂದು ಎಕ್ಸ್ಟ್ರಾ, ಅಂದ್ರೆ ಈಗ ಒಂದು ಜೈಲಲ್ಲಿ ಇರುವಾಗ ಏನೋ ಒಂದು ಎಕ್ಸ್ಟ್ರಾ ಚಪಾತಿ ಸಿಗ್ಬೋದು, ಎಕ್ಸ್ಟ್ರಾ ಒಂದು ತಿನ್ಲಿಕ್ಕೆ ಎಕ್ಸ್ಟ್ರಾ ಸಿಗ್ಬೋದು, ಒಂದು ಬ್ಲಾಂಕೆಟ್ ಎಕ್ಸ್ಟ್ರಾ ಸಿಗ್ಬೋದು, ಆ ರೀತಿ ಎಕ್ಸ್ಟ್ರಾ ಸಿಗ್ಬೋದು, ನಾವ್ ಇನ್ನೂ ಚೆನ್ನಾಗಿರ್ಬೋದು ಇಲ್ಲಿ ಹೊತ್ತು ಅದಕ್ಕೆ. ಬಟ್ ಇದು ಪರ್ಮನೆಂಟ್ ಅಲ್ಲ, ಯಾವತ್ತಿದ್ರು ನಾವು ಇಲ್ಲಿಂದ ಹೋಗ್ಲೇಬೇಕಂತ. ಸಹಸ್ರಯುಗ ಪರ್ಯಂತಂ ಅಹಂ ಬ್ರಹ್ಮ ಪರ್ಯಂತಂ ಅರ್ಹಯದ್ ಬ್ರಹ್ಮಣೋ ವಿದುಹುರ್ ರಾತ್ರಿಂ ಯುಗ ಸಹಸ್ರಾನಾಂ ದೇಹೋ ರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಭೂತಗ್ರಾಮ ಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇವ ಶಃ ಪಾರ್ಥ ಪ್ರಭವತ್ಯಹರಾಗಮೇ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗೂ ಇಷ್ಟೇ ಅವಧಿ. 1000 ಯುಗಗಳು ಸೇರಿದ್ರೆ ಒಂದು ಬ್ರಹ್ಮನ ದಿನ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನರಾಗುತ್ತಾರೆ. ಮತ್ತೆ ಬ್ರಹ್ಮನಿಗೆ ಓಕೆ, ಕಾಣ್ತಾ ಇದೆಯಾ ಇವಾಗ? ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಸೊ ಇಲ್ಲಿ ಏನಂದ್ರೆ ಬ್ರಹ್ಮನ ಒಂದು ಬೆಳಿಗ್ಗೆ ಆಗುವಾಗ ಇದು ಸೃಷ್ಟಿ ಆಗುವಂಥದ್ದು, ಬ್ರಹ್ಮ ಸೃಷ್ಟಿ ಮಾಡುವಂಥದ್ದು. ಹಾಗೂ ಅವನು ಮಲಗುವಾಗ ಏನ್ ಮಾಡ್ತಾನೆ, ಈ ಭೌತಿಕ ಎಲ್ಲವನ್ನ ಅವನು ಪ್ರಳಯ ಮಾಡಿ ಮತ್ತೆ ನಿದ್ದೆ ಮಾಡುವಂಥದ್ದು. ಬ್ರಹ್ಮ ಅವನು ಇರುವಷ್ಟು ಜಾಗ ಮಾತ್ರ ಬಿಟ್ಟು, ಅವನು ಮಲಗಕ್ಕೆ ಇರುವಂತ ಜಾಗ ಬಿಟ್ಟು ಬೇರೆಲ್ಲವೂ ಸಹ ಪ್ರಳಯ ಆಗುವಂಥದ್ದು. ಸೊ ಆ ಪ್ರಳಯ ಆಗುವಾಗ ಏನಾಗುತ್ತೆ, ನಾವೆಲ್ಲರೂ ಆತ್ಮ ಅಲ್ವಾ, ಅಂದ್ರೆ ನಮ್ಮ ದೇಹ ಅಲ್ಲ, ಆತ್ಮ ಎಲ್ಲಿ ಹೋಗುತ್ತೆ, ಮಹಾವಿಷ್ಣುವಿನ ಒಂದು ಗರ್ಭದಲ್ಲಿ ಹೋಗುವಂಥದ್ದು. ನಾವು ಆ ಗರ್ಭದಲ್ಲಿ ಹೋಗಿರ್ತೀವಿ. ಆಗ ನಾವು ಅಂದ್ರೆ ಅಭಿವ್ಯಕ್ತ ಅಂದ್ರೆ ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇರ್ತೀವಂತೆ. ಇನ್ನು ಬ್ರಹ್ಮ ಹುಟ್ಟಿ ಬ್ರಹ್ಮ ಬೆಳಿಗ್ಗೆ ಎದ್ದು ಒಂದು ಕ್ರಿಯೇಷನ್ ಮಾಡೋವರೆಗೆ ನಾವೆಲ್ಲ ಒಂದು ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇರ್ತೇವೆ. ಮತ್ತೆ ಹುಟ್ಟುವಂಥದ್ದು ಹಾಗೆ ನಾವು ಎದ್ದು ಹಾಗೆ ಮತ್ತೆ ಅದೇ ಚಟುವಟಿಕೆಗಳು ಸ್ಟಾರ್ಟ್ ಆಗುತ್ತೆ. ಬ್ರಹ್ಮ ಕ್ರಿಯೇಷನ್ ಮಾಡಿದ ತಕ್ಷಣ ಜನರು ಅದೇ ಎಲ್ಲಿಂದ ಬಿಟ್ಟಿದ್ರು ಆ ಕರ್ಮಗಳು ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿಂದ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಹೀಗೆ ಆಗ್ತಾ ಇರುತ್ತೆ ಅಂತ ಹೇಳಿ. ಸೊ ಯಾವ್ದು ಕಾಲ ಅನ್ನೋದು ಯಾವ್ದಕ್ಕೂ ಇಲ್ಲಿ ಕೃಷ್ಣ ಕಾಲದ ಬಗ್ಗೆ ಮಾತಾಡುವಂಥದ್ದು. ಸೊ ಕೃಷ್ಣನು ಒಂದು ರೆಪ್ರೆಸೆಂಟೇಷನ್, ಕಾಲದ ಒಂದು ರೆಪ್ರೆಸೆಂಟೇಷನ್. ಸೊ ಭಗವದ್ಗೀತೆಯ 5 ವಸ್ತು ವಿಷಯಗಳಲ್ಲಿ ಕಾಲ ಕೂಡ ಒಂದಲ್ವಾ? ಯಾವ್ದೆಲ್ಲ 5 ವಿಷಯಗಳು? ಒಂದು ಈಶ್ವರ, ಪ್ರಕೃತಿ, ಜೀವ, ಕಾಲ, ಕರ್ಮ, 5. ಸೊ ಕಾಲದ ಬಗ್ಗೆ ಇಲ್ಲಿ ಭಗವಂತ ಮಾತಾಡ್ತಾರೆ. ತಸ್ಮಾತು ಭಾವೋನ್ಯೋ ಅವ್ಯಕ್ತೋ ವ್ಯಕ್ತನಾತನಃ ಯಸ್ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಸೊ ಈಗ ಭಗವಂತ ಇನ್ನೊಂದು ವರ್ಲ್ಡ್ ಬಗ್ಗೆ ಹೇಳ್ತಾ ಇರೋದು, ಎಲ್ಲಿ ಪ್ರಳಯ ಆಗಲ್ಲ, ಯಾವುದು ಭಗವಂತನ ಧಾಮ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು, ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ನೋಡಿ ಭಗವಂತನ ಏನಿದೆ, ಈಗ ನಮ್ಮ ಭೌತಿಕ ಜಗತ್ತೇನಿದೆ ಜಸ್ಟ್ 1/4 ಕಾಲು ಭಾಗ ಅಷ್ಟೇ ಭಗವಂತನ ಒಂದು ಸೃಷ್ಟಿಯಲ್ಲಿ. ಸೊ ಇನ್ನು 3/4 ಭಾಗ ಒಂದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದೆ. ಸೊ ಅದು ಯಾವತ್ತೂ ಪ್ರಳಯ ಅಂದ್ರೆ ಅದಲ್ಲಿ ಏನೂ ಆಗಲ್ಲ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾರೆ. ಬೇರೆ ಎಲ್ಲ ನಾಶ ಆದ್ರೆ ಭಗವಂತನ ಧಾಮ ನಾಶ ಆಗುತ್ತೆ. ಸೊ ಇದು ಗೋಲೋಕ ಚಾರ್ಟ್, ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು. ಸೊ ಈಗ ಭಗವಂತನ ಧಾಮದಲ್ಲಿ ಹೇಗೆ ಇರುವಂತದ್ದು ಅಂದ್ರೆ 5 ರೀತಿಯ ರಸಗಳು. ನಾವು ಭಗವಂತನೊಟ್ಟಿಗೆ 5 ಟೈಪ್ಸ್ ಆಫ್ ರಿಲೇಶನ್ಶಿಪ್ ಅಲ್ಲಿ ನಾವು ಇರ್ಬೋದು. ಯಾವುದೆಲ್ಲ ಅಂತ ಹೇಳಿದ್ರೆ, ಮೊದಲಿಗೆ ಬರುವಂತದ್ದು ಸಾಕ್ಯ ಭಾವದಲ್ಲಿ ಭಗವಂತನನ್ನ ನಾವು ಅಂದ್ರೆ ಸೇವೆ ಮಾಡುವಂತದ್ದು. ಹಾಗೂ ದಾಸ್ಯ ಫಸ್ಟ್, ಶಾಂತ ಭಾವ. ಶಾಂತ ಅಂದ್ರೆ ಪ್ರಾಣಿಗಳು ನಾವು ನೋಡ್ಬೋದು ಇದರಲ್ಲಿ, ಪ್ರಾಣಿಗಳೆಲ್ಲ ಸೇವೆ ಮಾಡುವಂಥದ್ದು ಶಾಂತ ರಸ. ಅದಾದ್ಮೇಲೆ ದಾಸ್ಯ ರಸ,
ದಾಸ್ಯ ರಸ ಆದ್ಮೇಲೆ ಬರುವಂತದ್ದು ಸಾಖ್ಯ ಅಂದ್ರೆ ಫ್ರೆಂಡ್ಶಿಪ್. ಸೊ ದಾಸ್ಯದಲ್ಲಿ ಈಗ ಹನುಮಂತ, ಸಾಖ್ಯ ಅಂತ ಹೇಳಿದ್ರೆ ಅರ್ಜುನ ಹಾಗೂ ಬಾಲಕರು ಅವರೆಲ್ಲ ಕೃಷ್ಣನ ಒಂದು ಇದನ್ನು ಮಾಡುವ. ಅದಾದ ಮೇಲೆ ಬರುವಂತದ್ದು ವಾತ್ಸಲ್ಯ. ವಾತ್ಸಲ್ಯ ರಸ ಅಂದ್ರೆ ಯಶೋಧ ಹಾಗೂ ಕೃಷ್ಣನ ಒಂದು ಸಂಬಂಧ ಏನಿದೆ ಅದು. ಸೊ ಆ ರೀತಿ ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಮಗೆಲ್ಲರಿಗೂ ಕೃಷ್ಣ ಸಪರೇಟ್ ಆಗಿ ನಮ್ ಜೊತೆ ಇರುವಂತದ್ದು. ಅಂದ್ರೆ ಈಗ ಒಂದೇ ಕೃಷ್ಣನನ್ನ ಎಲ್ಲರೂ ಮಾಡುವಂತದ್ದಲ್ಲ, ಅಲ್ಲಿ ಸಪರೇಟ್ ಆಗಿ ಈಗ ಒಬ್ರಿಗೆ ಒಂದು ಕೃಷ್ಣ ತರ. ಈಗ ನಮಗೆ ವಾತ್ಸಲ್ಯದಲ್ಲಿದ್ರೆ ನಮಿಗೂ ಸಾಕು ಕೃಷ್ಣ ಮಗುವಾಗಿರುವಂತದ್ದು, ಯಾವಾಗ್ಲೂ ಪರ್ಮನೆಂಟ್ ಆಗಿ ಮಗುವಾಗಿರುವಂತದ್ದಲ್ಲಿ ಇಟರ್ನಲ್. ಅವಳಿಗೂ ವಯಸ್ಸಾಗಲ್ಲ, ಅಲ್ಲಿ ಯಶೋದೆಗೂ ವಯಸ್ಸಾಗಲ್ಲ, ಮಗುವಿಗೂ ವಯಸ್ಸಾಗಲ್ಲ. ಆದ್ರೆ ಅಲ್ಲಿ ಎವ್ರಿಡೇ ಏನಾಗುವಂತದ್ದು ಹೆಚ್ಚುವಂತದ್ದು ಪ್ರೀತಿ ಹೆಚ್ಚಾಗುವಂತದ್ದು. ಎವ್ರಿಡೇ ಅಲ್ಲಿ ಒಂದು ಪ್ರೀತಿ ಏನಿದೆ ಅದನ್ನ ಹೆಚ್ಚಾಗುವಂತದ್ದು. ಸೊ ಇದು ಹಾಗೂ ಹೈಯೆಸ್ಟ್ ಬಂದು ಮಾಧುರ್ಯ ರಸ. ಸೊ ಮಾಧುರ್ಯ ರಸ ಅಂದ್ರೆ ಗೋಪಿಕೆಯರು ಹಾಗೂ ರಾಧಾರಾಣಿ ಜೊತೆ ಇರುವಂತದ್ದು. ಸೊ ಇದು ಎಲ್ಲವೂ ಸಹ ನಮ್ಮ ಭೌತಿಕ ಜೀವನದಲ್ಲಿ, ಭೌತಿಕ ಪ್ರಪಂಚದಲ್ಲಿ ಸಹ ಅವೈಲೇಬಲ್ ಇದೆ ಅಲ್ವಾ. ನಮಗೆ ಎಷ್ಟೋ ನಾವು ಪ್ರಾಣಿಗಳನ್ನ ಇಷ್ಟಪಡ್ತೇವೆ, ಪ್ರಾಣಿಗಳ ಜೊತೆ ನಾವು ಆಟ ಆಡ್ತೀವಿ, ಅದು ಶಾಂತರಸ ಅಂತ ಹೇಳ್ಬೋದು. ಹಾಗೂ ಫ್ರೆಂಡ್ಸ್ ಇರ್ತಾರೆ ನಮಗೆ, ಅಂದ್ರೆ ನಮ್ಗೆ ಎಲ್ಲರಿಗೂ ಕಷ್ಟ ಸುಖಕ್ಕೆ ನಮ್ಗೆ ಬೇಕು ಅಲ್ವಾ, ಗೆಳೆಯರು ಆತರ ಬೇಕು. ಸೊ ಅದು ಸಾಖ್ಯ. ಹಾಗೂ ದಾಸಿಯರು ಅಂದ್ರೆ ಈಗ ಆಫೀಸ್ ಅಲ್ಲಿ ಒಬ್ರು ಹೈಯರ್ ಲೋವರ್ ಪೊಸಿಷನ್ ಅಲ್ಲಿ ಇರುವಂತದ್ದು, ಅದು ದಾಸಿಯ ರಸ. ಆ ಒಂದು ರಿಲೇಶನ್ಶಿಪ್ ಸರ್ವೆಂಟ್ ಮತ್ತೆ ಓನರ್ ಇವರ ಬಗ್ಗೆ ಇರುವಂತ ರಿಲೇಶನ್ಶಿಪ್ ದಾಸಿ ಆಗುವಂಥದ್ದು. ಸೊ ಅದೇ ಮಾಧುರಿ ಪೇರೆಂಟ್ಸ್ ತಂದೆ ತಾಯಿ ಜೊತೆ ಇರುವಂತದ್ದು ವಾತ್ಸಲ್ಯ. ಹಾಗೂ ಈಗ ಹೆಂಡತಿ ಹತ್ರ ಇರುವಂತದ್ದು ಅಥವಾ ಲೈಫ್ ಪಾರ್ಟ್ನರ್ ಅಂತ ಹೇಳಿದಾಗ ಏನಾಗುತ್ತೆ, ಎಲ್ರಿಗಿಂತ ಹೈಯೆಸ್ಟ್ ಅಲ್ವಾ ಮಾಧುರ್ಯ ರಸ, ಅದು ಹೈಯೆಸ್ಟ್ ಬರುತ್ತೆ. ಸೊ ಸೇಮ್ ಇಲ್ಲಿ ಸಹ ಇರುವಂತದ್ದು, ಆದ್ರೆ ಇಲ್ಲಿ ಎಲ್ಲ ಪರ್ವರ್ಟೆಡ್. ಅಂದ್ರೆ ಅಲ್ಲಿ ನಿಜವಾದ ಪ್ರೀತಿ ಇರುವಂತದ್ದು ದೇವರ ಧಾಮದಲ್ಲಿ ಮಾತ್ರ. ಸೊ ಇದು ಕುಲಶೇಖರ ರಾಜ ಅಂತ ಹೇಳ್ಬಿಟ್ಟು ಅವರು ಹೇಳಿರುವಂತ ಒಂದು ಸ್ತೋತ್ರ. ಅಂದ್ರೆ ಯಾವ ರೀತಿಯ ಒಂದು ಪ್ರಜ್ಞೆ ಇರ್ಬೇಕು ನನಗೆ ಅಂದ್ರೆ ಅವ್ರು ಹೇಳುವಂಥದ್ದು, ಕೃಷ್ಣ ತ್ವದೀಯ ಪಾದ ಪಂಕಜ ಪಂಜರಾಂತ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ಸೆ ಕಾಂತಾವರೋಧನಂ ಸ್ಮರಣಂ ಕುತಸ್ತೆ. ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರ ವಿಂದಗಳ ದಂಡನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯ ಉಸಿರೆಳೆಯುವಾಗ, ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಅಂದ್ರೆ ಸಣ್ಣ ವಯಸ್ಸಲ್ಲೇ ಅವರು ಹೇಳುವಂಥದ್ದು ನನ್ನನ್ನ ಹೇಗೆ ಅಂದ್ರೆ ಈಗ ಕಮಲದ ಇದ್ರಲ್ಲಿ ಅಂದ್ರೆ ಸ್ಟೆಮ್ ಅನ್ನ ಇದು ಹಿಡ್ಕೊಂಡಿರುತ್ತೆ, ಯಾವ್ದು ಸ್ವಾನ್, ಹಂಸ ಅದನ್ನ ಬಿಡಲ್ವಂತೆ, ಅದನ್ನ ಗಟ್ಟಿ ಹಿಡಿದಿರುತ್ತೆ. ಅದೇ ರೀತಿ ನಾನು ನಿನ್ನ ಪಾದದಲ್ಲೇ ನಾನು ಇರ್ಬೇಕು. ಅಂದ್ರೆ ನಾನು ಈ ವಯಸ್ಸಲ್ಲಿ, ಅಂದ್ರೆ ವಯಸ್ಸಾದ್ಮೇಲೆ ನನಗೆ ಕಫ ಪಿತ್ತ ಎಲ್ಲ ಬರುತ್ತೆ. ಅಂದ್ರೆ ವಯಸ್ಸಾಗುವಾಗ ನಮಗೆ ಬೇರೆ ಕಾಯಿಲೆ ಇರುವಾಗ ನಮಗೆ ದೇವರ ಒಂದು ಧ್ಯಾನ ಬರದೇ ಇರ್ಬೋದು. ಹಾಗಾಗಿ ಅವ್ನು ಹೇಳುವಂಥದ್ದು ನನ್ನ ಸಣ್ಣ ವಯಸ್ಸಲ್ಲಿ ಅಂತ. ಇದು ಪ್ರಭುಪಾದವರ ಫೇವ್ರೇಟ್ ಶ್ಲೋಕ. ಸೊ ಅಂದ್ರೆ ತುಂಬಾ ಶ್ಲೋಕಗಳಿದೆ, ಅದ್ರಲ್ಲಿ ಇದು ಪ್ರಭುಪಾದವರ ಫೇವ್ರೇಟ್ ಶ್ಲೋಕ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಪಡೆದುಕೊಳ್ಳಬೇಕಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಸೊ ಈಗ ಭಕ್ತನಿಗಾಗ್ಬೋದು, ಬೇರೆ ಎಲ್ಲರೂ ಏನೇನೋ ಮಾಡ್ತಾ ಇದ್ದಾರೆ, ನಾನೇನು ಮಾಡ್ತಾ ಇಲ್ಲ ಅಲ್ಲ, ಅಂದ್ರೆ ವೇದಾಂತಿಗಳೆಲ್ಲ ತುಂಬಾ ಹಾಗೆಲ್ಲ ಅವರೆಲ್ಲ ತುಂಬಾ ಪ್ರೋಗ್ರೆಸ್ ಆಗ್ತಾ ಇದಾರೆ ಸ್ಪಿರಿಚುವಲ್ ಲೈಫ್ ಅಲ್ಲಿ, ಧ್ಯಾನ ಮಾಡ್ಬೋದು ಈ ಯೋಗಿಗಳೆಲ್ಲ. ಆದ್ರೆ ನಾನು ಹೇಗೆ ಆಗುವಂತ. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು, ನೀನ್ ಭಯ ಪಡ್ಬೇಡ. ಸೊ ಭಕ್ತಿ ಸೇವೆಯಲ್ಲಿ ಇದ್ದಾಗ ನೀನು ಅದರಲ್ಲಿ ಬೇರೆ ಬೇರೆ ಇದರಲ್ಲಿ ಮಾಡುವಂತದ್ರಲ್ಲಿ ಏನು ಫಲಗಳಿದೆ ಅದೆಲ್ಲವೂ ಭಕ್ತಿ ಸೇವೆಯಲ್ಲಿ ಸಿಗುತ್ತೆ. ಅಂದ್ರೆ ಜ್ಞಾನಿಗಳು ಮಾಡುವಂತ ಅದ್ರಲ್ಲಿ ಮಾಡುವಂತ ಫಲಗಳಿರ್ಬೋದು. ಜಸ್ಟ್ ಈಗ ನಾವು ಈಗ 1 ಗಂಟೆ ಭಗವಂತನ ವಿಷಯವನ್ನ ಕೇಳ್ತೇವೆ, ಭಗವದ್ಗೀತೆಯನ್ನ ಕೇಳ್ತೇವೆ ಅಲ್ವಾ. ಸೊ ಆ 1 ಗಂಟೆ 1.5 ಗಂಟೆ, ಸೊ ಆ ಒಂದು ಫಲವನ್ನು ಸಹ ಭಗವಂತ ಮರೆಯಲ್ಲ. ಅಂದ್ರೆ ನೀವು ಕೃಷ್ಣನಿಗೋಸ್ಕರ ನೀವು ಏನ್ ಟೈಮ್ ಕೊಟ್ಟಿದ್ದೀರ ಅದನ್ನ ಕೃಷ್ಣ ಯಾವಾಗ್ಲೂ ನೆನ್ಪಿಟ್ಟಿರ್ತಾನೆ. ಅದನ್ನ ಜನ್ಮ ಜನ್ಮದಲ್ಲಿಯೂ ಕೂಡ ಭಗವಂತ ಮರೆಯಲ್ಲ. ಸೊ ಇದು ಅಧ್ಯಾಯದ ಸಾರಾಂಶ. ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯದಲ್ಲಿ ಕೃಷ್ಣನನ್ನ ಹೇಗೆ ನೆನೆಸ್ಬೇಕು, ತಸ್ಮಾತ್ ಸರ್ವೇಶು ಕಾಲೇಶು, ಅಂದ್ರೆ ಜೀವನ ಉದ್ದಕ್ಕೂ ನಾವು ಭಗವಂತನನ್ನ ಸ್ಮರಿಸ್ಬೇಕು.
ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು ಓಂ ಇತಿ ಏಕಾಕ್ಷರ ಬ್ರಹ್ಮ. ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು ದುಃಖಾಲಯಂ ಅಶಾಶ್ವತ. ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಪರಸ್ತಸ್ಮಾತ್ತು ಭಾವನೆ. ಶುದ್ಧ ಭಕ್ತಿಯಿಂದಲೇ ಪರಮೋನ್ನತವನ್ನು ಸಾಧಿಸಲು ಸಾಧ್ಯ. ಅತ್ಯೇತಿ ತತ್ ಸರ್ವ ಇದಂ. ಸೊ ಈಗ ಗೋಲೋಕ ಚಾರ್ಟ್ ತೋರಿಸ್ತೀನಿ. ಸೊ ಇದು ಗೋಲೋಕ ಚಾರ್ಟ್ ಅಂತ ಹೇಳಿ. ಸೊ ಇದು ಆಕ್ಚುಲಿ ನಿಮ್ಗೆ ತುಂಬಾ ದೊಡ್ಡ ಇದ್ರಲ್ಲಿ ಸಿಗತ್ತೆ. ಅಂದ್ರೆ ಇದು ದೊಡ್ಡ ಚಾರ್ಟ್ ಸಿಗತ್ತೆ. ಅಂದ್ರೆ ನಿಮ್ಗೆ ಮನೇಲಿ ಹಾಕೋಬೇಕು ಅಂತಿದ್ರೆ ಇದು ಆರ್ಡರ್ ಮಾಡ್ಬೋದು ನಮ್ಮ ಹತ್ರ. ಅರೌಂಡ್ 600 rupees ಏನೋ. ಮತ್ತೆ ಎಷ್ಟು ಕ್ಲಾರಿಟಿ ಇದೆ ಅಂದ್ರೆ ಇದು ನಾವು ಸಾಫ್ಟ್ ಕಾಪಿ ಶೇರ್ ಮಾಡ್ತೀವಿ ನಿಮ್ ಗ್ರೂಪ್ ಅಲ್ಲಿ, ನೀವು ನೋಡ್ಬೋದು. ಮತ್ತೆ ಸೊ ಇದು ಗೋಲೋಕ ಅಂತ ಹೇಳಿ. ಈ ಗೋಲೋಕ ಬಂದು ಟಾಪ್ ಅಲ್ಲಿ ಇರುವಂತದ್ದು. ಓಕೆ, ಇಲ್ಲಿ ಗೋಲೋಕದಲ್ಲಿ ನಾವು ನೋಡ್ಬೋದು ಇಲ್ಲಿ ಬೇರೆ ಕೃಷ್ಣನ ಎಕ್ಸ್ಪಾನ್ಷನ್ಸ್. ಅಂದ್ರೆ ಕೃಷ್ಣನಿಂದ ಬರುವಂತದ್ದು ಬಲರಾಮ. ಕೃಷ್ಣನಿಂದ ಫಸ್ಟ್ ಎಕ್ಸ್ಪಾನ್ಷನ್ ಬಲರಾಮ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಕೃಷ್ಣ ಯಾವಾಗ್ಲೂ ಇರುವಂತದ್ದು. ಕೃಷ್ಣನ ಒಂದು 2-handed ಫಾರ್ಮ್ ಅಲ್ಲಿ. ಸೊ ಕೃಷ್ಣನಿಂದ ಬರುವಂತದ್ದು ಬಲರಾಮ. ಬಲರಾಮನಿಂದ ಬರುವಂತದ್ದು 4 ಜನ ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ. ಇಲ್ಲಿ ನಾವು ನೋಡ್ಬೋದು ಪ್ರದ್ಯುಮ್ನ, ವಾಸುದೇವ, ಅನಿರುದ್ಧ ಹಾಗೂ ಸಂಕರ್ಷಣ. ಸೊ ಈ 4 ಜನ 4 ಎಕ್ಸ್ಪಾನ್ಷನ್ಸ್ ಬರುವಂತದ್ದು. ಸೊ ಆ 4ರಿಂದ ಮತ್ತೆ ಬರುವಂತದ್ದು ನೆಕ್ಸ್ಟ್ ನಾರಾಯಣನ ಎಕ್ಸ್ಪಾನ್ಷನ್. ಸೊ ಈ ನಾರಾಯಣ ಯಾರು ಅಂದ್ರೆ ವೈಕುಂಠದಲ್ಲಿ. ಸೊ ವೈಕುಂಠ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ವೈಕುಂಠ. ಸೊ ಇಲ್ಲಿ ವೈಕುಂಠ ನಾರಾಯಣ. ಸೊ ಆ ಸಂಕರ್ಷಣ. ಸೊ ಫಸ್ಟ್ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಹಾಗೂ ವಾಸುದೇವ. ಸೊ ಅದರಿಂದ ಬರುವಂತದ್ದು ಸೆಕೆಂಡ್ ನಾರಾಯಣ. ನಾರಾಯಣನಿಂದ ಸೆಕೆಂಡ್ ಸಂಕರ್ಷಣ ಮತ್ತು ಹಾಗೂ 4 ಎಕ್ಸ್ಪಾನ್ಷನ್, ಕ್ವಾಡ್ರಪಲ್ ಎಕ್ಸ್ಪಾನ್ಷನ್. ಸೊ ಆ ಎಕ್ಸ್ಪಾನ್ಷನ್ ಇಂದ ಬರುವಂತದ್ದು ಮಹಾವಿಷ್ಣು. ಸೊ ಮಹಾವಿಷ್ಣು ಇಲ್ಲಿ ನಾವು ನೋಡ್ಬೋದು. ಸೊ ಇದು ವೈಕುಂಠ. ಸೊ ಇಲ್ಲಿ ಮಹಾವಿಷ್ಣು. ಈ ಮಹಾವಿಷ್ಣು ಇಂದ ಬರುವಂತದ್ದು ಇನ್ಯೂಮರಬಲ್ ಪ್ಲಾನೆಟ್ಸ್. ಅಂದ್ರೆ ಇಲ್ಲಿ ನೋಡ್ಬೋದು ನಾವು ಬ್ರಹ್ಮಾಂಡಗಳು ಇಷ್ಟೊಂದು. ಅಂದ್ರೆ ಅವನ ಚರ್ಮದಿಂದ ಬರುವಂತದ್ದು. ಇಲ್ಲಿ ನೋಡಿ ಕೃಷ್ಣನ ಒಂದು, ಬ್ರಹ್ಮನ ಒಂದು ವಿಷ್ಣುವಿನ ಒಂದು ಚರ್ಮದಿಂದ ಬರುವಂತದ್ದು. ಅದು ಬ್ರಹ್ಮ ಸಂಹಿತೆಯಲ್ಲಿ ಇದರ ಪ್ರೇಯರ್ ಕೂಡ ಇದೆ. ಸರಿ ನೆನಪಾಗ್ತಾ ಇಲ್ಲ. ಅಂದ್ರೆ ಮಹಾವಿಷ್ಣುವಿನ ಚರ್ಮದಿಂದ ಬರುವಂತದ್ದು ಅಂತ, ಅಂದ್ರೆ ಪೋರ್ಸ್ ಇಂದ ಬರುವಂತದ್ದು. ಸೊ ಅದೆಲ್ಲ ಇದು ಮಹಾವಿಷ್ಣುವಿಂದ ಬರುವಂತದ್ದು. ಇದೆಲ್ಲ ಇನ್ಯೂಮರಬಲ್ ಪ್ಲಾನೆಟ್ಸ್. ಹಾಗೂ ಇವನ ಎಕ್ಸ್ಪಾನ್ಷನ್ ಗರ್ಭೋದಕ ಶಾಹಿ ವಿಷ್ಣು ಅಂತ ಹೇಳಿ. ಸೊ ಇವರಿಗೆ ಕಾರಣೋದಕ ಶಾಹಿ ವಿಷ್ಣು ಅಂತ ಹೆಸರು, ಅಥವಾ ಕ್ಯಾಶುಯಲ್. ಬಿಕಾಸ್ ಅವರು ಮಲಗುವಂತ ಸಾಗರದ ಹೆಸರು ಕಾರಣ ಓಷನ್ ಅಂತ. ಇಲ್ಲಿ ನೋಡ್ಬೋದು ನಾವು ಕಾರಣ ಓಷನ್ ಮೇಲೆ ಮಲಗಿರುವಂತದ್ದು. ಸೊ ಹಾಗೂ ಅವರಿಂದ ಎಕ್ಸ್ಪಾನ್ಷನ್ ಇದು ಗರ್ಭೋದಕ ಶಾಹಿ ವಿಷ್ಣು. ಈ ಗರ್ಭೋದಕ ಶಾಹಿ ವಿಷ್ಣು ಮಲಗುವಂತದ್ದು ಗರ್ಭೋದಕ ಸಾಗರದ ಮೇಲೆ. ಸೊ ಇವರ ಒಂದು ಹೊಕ್ಕಳಿನಿಂದ ಬರುವಂತದ್ದು ತಾವರೆ. ಆ ತಾವರೆಯ ಮೇಲೆ ಬ್ರಹ್ಮ ಹುಟ್ಟುವಂಥದ್ದು. ಸೊ ಬ್ರಹ್ಮ ಹಾಗೂ ಬ್ರಹ್ಮನ ಇಲ್ಲಿ 14 ಪ್ಲಾನೆಟ್ಸ್ ಅಂತ ಒಂದು ಗ್ರಹಗಳು ನೋಡ್ಬೋದು ನಾವಿಲ್ಲಿ ಇಲ್ಲಿ ಬರ್ತೀವಿ ಮಧ್ಯದಲ್ಲಿ. ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಮೊದ್ಲಿಗೆ ಬರುವಂತ ಸತ್ಯಲೋಕ, ತಪಲೋಕ, ಜನಲೋಕ, ಮಹರ್ಲೋಕ, ಸ್ವರಲೋಕ, ಭುವರ್ಲೋಕ, ಭೂರ್ಲೋಕ, ಅತಲ, ವಿತಲ, ಸುತಲ, ತಲಾತಲ, ಮಹಾತಳ, ರಸಾತಳ, ಪಾತಾಳ ಅಂತ ಹೇಳಿ ಬೇರೆ ಬೇರೆ. ಹಾಗೂ ಅಷ್ಟಲ್ದೆ ಇಲ್ಲಿ ನರಕ ನೋಡಿ 28 ಎಲ್ಲಿದೆ ಅಂತಂದ್ರೆ ಬೇರೆ ಬೇರೆ. ಇದೆಲ್ಲ ಭಾಗವತದಲ್ಲಿ 5th ಕ್ಯಾಂಟೋ ಅಲ್ಲಿ ಬರುವಂತದ್ದು. ನಾವು ಯಾವ ರೀತಿ ಕರ್ಮಕ್ಕೆ ಯಾವ ರೀತಿಯ ಒಂದು ಹೆಲ್ಲಿದೆ ಅಂದ್ರೆ ನರಕಕ್ಕೆ ನಾವು ಹೋಗ್ತೀವಿ ಅನ್ನೋದು. ಅಂದ್ರೆ ನಾವು ಇನ್ನೊಂದು ಜನ್ಮ ಪಡೆಯೋ ಮೊದಲು ನಾವು ಅಲ್ಲಿ ಹೋಗಿ ಅನುಭವಿಸಿ ಅಲ್ಲಿ ನಮಗೆ ಯಾತನೆ ಶರೀರ ಅಂತ ಸಿಗುತ್ತಂತೆ. ಅಂದ್ರೆ ಯಾಕಂದ್ರೆ ನಮಗೆ ದೇಹ ಇಲ್ವಲ್ಲ, ಆತ್ಮ ಅಲ್ವಾ. ಆತ್ಮಕ್ಕೆ ಯಾತನೆ ಶರೀರ ಕೊಡ್ಲಾಗತ್ತೆ. ಆ ಯಾತನೆ ಶರೀರ ಕೊಟ್ಟು ಆ ಒಂದು ಮಾಡಿರೋ ತಪ್ಪಿಗೆ ಸರಿಯಾಗಿ ಅದನ್ನ ಶಿಕ್ಷೆಗಳನ್ನ ಕೊಡ್ತಾರಂತೆ. ಆ ಶಿಕ್ಷೆಯನ್ನ ಅನುಭವಿಸಿ ನಾವು ಮತ್ತೆ ಇನ್ನೊಂದು ಜನ್ಮವನ್ನ ಪಡೆಯುವಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲೆಲ್ಲ ಇದೆಲ್ಲ ಬೇರೆ ಲೋಕಗಳು. ಸೊ ಇಲ್ಲಿ ಮಹಾವಿಷ್ಣು ಏನಾಗುತ್ತೆ, ಮಹಾವಿಷ್ಣುಗೆ ಈಗ ಸೃಷ್ಟಿ ಮಾಡ್ಬೇಕು ಅಂತ ಆಗುವಾಗ ಅವನು ರಮಾದೇವಿಯನ್ನ ಗ್ಲಾನ್ಸ್ ಮಾಡುವಂಥದ್ದು. ಸೊ ರಮಾದೇವಿ
ಅವಳು ಹೆಂಡತಿ ಅರ್ಥ ಮಾಡ್ಕೊಳ್ತಾಳೆ. ಸೊ ಗೊತ್ತಾಗತ್ತೆ ಅವನಿಗೆ ವಿಷ್ಣುಗೆ ಈಗ ಎಕ್ಸ್ಪಾನ್ಷನ್ ಮಾಡ್ಬೇಕು, ಕ್ರಿಯೇಷನ್ ಮಾಡ್ಬೇಕಾಗಿದೆ. ಸೊ ಆಗ ಅವಳು ಏನ್ ಮಾಡ್ತಾಳೆ, ಅವಳು ಎಕ್ಸ್ಪ್ಯಾಂಡ್ ಆಗಿ ಅವಳ ಎಕ್ಸ್ಪಾನ್ಷನ್ ಬಂದು ಮಾಯೆ ಅಥವಾ ದುರ್ಗಿಗೆ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಸೊ ಮಹಾವಿಷ್ಣು ಸಹ ಏನು ಎಕ್ಸ್ಪ್ಯಾಂಡ್ ಆಗಿ ಶಿವ ಆಗುವಂಥದ್ದು, ಅಂದ್ರೆ ಶಂಭು ಆಗುವಂಥದ್ದು. ಸೊ ಇವರಿಬ್ರಿಂದ ನಾವೆಲ್ಲ ಬರುವಂಥದ್ದು, ಅಂದ್ರೆ ಇವರಿಂದ ನಾವು ನೆಕ್ಸ್ಟ್ ಎಕ್ಸ್ಪಾನ್ಷನ್ ಭಾಗವತದಲ್ಲಿ ಬರುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಈಶ್ವರ ಬಂದು ಶಿವ ಬಂದು ಎರಡರ ಮಧ್ಯೆ ಇರುವಂತದ್ದು. ಅಂದ್ರೆ ಜೀವತತ್ವನೂ ಅಲ್ಲ, ಬ್ರಹ್ಮ ಬಂದು ಜೀವತತ್ವ, ಇದು ಕೃಷ್ಣ ಬಂದು ವಿಷ್ಣು ತತ್ವ. ಆದ್ರೆ ಈ ಶಿವ ಎರಡರ ಮಧ್ಯ, ಅಂದ್ರೆ ಅರ್ಧ ಜೀವ ಅರ್ಧ ಶಿವ. ಸೊ ಶಿವನ ಲೋಕ ಸಹ ಹೀಗೆ ಇರುವಂತದ್ದು, ಅರ್ಧ ಈ ಕಡೆ ಅರ್ಧ ಜೀವ ಇದ್ರಲ್ಲಿರುವಂತದ್ದು. ಅದೇ ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂತದ್ದು ಈಶ್ವರನ ಬಗ್ಗೆ. ಕ್ಷೀರಂ ಯಥಾದಧಿ ವಿಕಾರ ವಿಶೇಷ ಯೋಗಾತ್ ಸಂಜಾಯತೆ ಅಪಿ ತಥಾ ಪೃಥಗಸ್ತಿ ಹೇತುಃ ಯಶಂಭುತಾಂ ಅಪಿ ತಥಾ ಪೃಥಗಸ್ತಿ ಸಮುಪೈತಿ ಕಾರ್ಯಾತ್ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಕೃಷ್ಣ ಯಾವಾಗ ಈ ಡಿಸ್ಟ್ರಕ್ಷನ್ ಮಾಡ್ಬೇಕು ಅನ್ನುವಾಗ ಆತರ ಎಕ್ಸ್ಪಾನ್ಷನ್ ಆಗಿ ಶಿವ ಆಗುವಂಥದ್ದು ಅಂತ ಹೇಳಿ ಅದ್ರಲ್ಲಿ ಹೇಳೋದು. ಅಂದ್ರೆ ಶಿವನಿಗೂ ಕೃಷ್ಣನಿಗೆ ಏನು ಡಿಫ್ರೆನ್ಸ್ ಅಂದ್ರೆ, ಕೃಷ್ಣ ಹಾಲಿನಾಗೆ ಆದ್ರೆ ಶಿವ ಮೊಸರಂತೆ. ಅಂದ್ರೆ ಹಾಲಿಂದ ಮೊಸರು ಮಾಡ್ಬೋದು, ಅಂದ್ರೆ ಮೊಸರಿಂದ ನಾವು ಹಾಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಡಿಫ್ರೆನ್ಸ್ ಅಂತ ಬ್ರಹ್ಮ. ಸೊ ಇಲ್ಲಿ ಶಿವನ ಧಾಮ. ಸೊ ಹಾಗೂ ಇಲ್ಲಿ ಬೇರೆ ಎಲ್ಲ ದೇವತೆಗಳು ನಾವು ನೋಡ್ಬೋದು, ಇದೆಲ್ಲ ವೈಕುಂಠ. ಸೊ ಇದು ಮೇನ್ ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣನ ಧಾಮ. ಇಲ್ಲಿ ಬೇರೆ ಬೇರೆ ಲೀಲೆಗಳು ಆಗ್ತಾ ಇರುತ್ತೆ ಎವ್ರಿ ಟೈಮ್, ಇಟರ್ನಲ್ ಆಗಿ ಯಾವಾಗಲೂ ಆಗ್ತಾ ಇರುವಂತದ್ದು. ಅವರ ಭಕ್ತರ ಜೊತೆ ಇಲ್ಲಿ ಕೃಷ್ಣ ಯಾವಾಗಲೂ ಇಟರ್ನಲ್ ಆಗಿ ಇರುವಂತದ್ದು. ಸೊ ಓಕೆ, ನಾನು ಎಕ್ಸ್ಪಾನ್ಷನ್ ಅಲ್ಲಿ ಹೇಳುವಾಗ ಮಹಾವಿಷ್ಣುವಿಂದ ಬರುವಂತದ್ದು ನೆಕ್ಸ್ಟ್ ಗರ್ಭೋದಕ ಶಾಹಿ ವಿಷ್ಣು, ಆಮೇಲೆ ಗರ್ಭೋದಕ ಶಾಹಿ ವಿಷ್ಣುವಿಂದ ಬರುವಂತದ್ದು ಕ್ಷೀರೋದಕ ಶಾಹಿ ವಿಷ್ಣು ಅಂತ ಹೇಳಿ. ಸೊ ಕ್ಷೀರೋದಕ ಶಾಹಿ ವಿಷ್ಣು ಯಾರು ಅಂತ ಹೇಳಿದ್ರೆ ಪರಮಾತ್ಮ ಆಗಿರುವಂತದ್ದು ನಮ್ಮ ಒಂದು ಹೃದಯದಲ್ಲಿ. ಡೀಟೇಲ್ಸ್ ನೀವು ಇದರಲ್ಲಿ ನೋಡ್ಬೋದು. ಮತ್ತೆ ಇದೆಲ್ಲ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ, ಯಾವ್ದಾದ್ಮೇಲೆ ಏನೇನ್ ಬರುತ್ತೆ ಅಂದ್ರೆ ಇಲ್ಲಿ ನೋಡ್ಬೋದು ನಾವು. ಮಹೇಶ ಧಾಮ ಅಂದ್ರೆ ಕೃಷ್ಣಂದು, ಈಶ್ವರಂದು. ಅದರ ಕೆಳಗಡೆ ದೇವಿ ಧಾಮ ಅಂತ ಹೇಳಿ ದುರ್ಗಾ ಇರುವಂತದ್ದು ಇಲ್ಲಿ ನೋಡ್ಬೋದು. ಮಹಾತತ್ವ ಪ್ರಧಾನ ಇದೆಲ್ಲ. ಓಕೆ, ಸೊ ಯಾರ್ದಾರು ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಕೇಳ್ಬೋದು. ಶೇರ್ ಮಾಡ್ತೀರಾ ಮೇಡಮ್ ಇದು? ಹಾ, ಇದನ್ನ ಶೇರ್ ಮಾಡ್ತೀವಿ, ಗ್ರೂಪ್ ಅಲ್ಲಿ ಹಾಕ್ತೀವಿ. ಓಕೆ, ಧನ್ಯವಾದ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಒಂದು ಡೌಟ್. ಹೇಳಿ. ದೇವಿ ಲಕ್ಷ್ಮಿ ಇವರು ಕೂಡ ಕೃಷ್ಣನ ಅಂಶನೇನಾ? ಅಲ್ಲ, ಇವ್ರು ಯಾರು ಕ್ರಿಯೇಟ್ ಮಾಡಿದ್ದು? ದುರ್ಗಿ ಕೃಷ್ಣನಂದೇ ಅಂಶ ಅಂತ ಹೇಳಿದ್ರೆ ಕೃಷ್ಣನ ಬಹಿರಂಗ ಶಕ್ತಿ. ಈಗ ಕೃಷ್ಣನ 3 ಶಕ್ತಿ ಅಲ್ಲ, ಒಂದು ಅಂತರಂಗ, ಬಹಿರಂಗ ಹಾಗೂ ತಟಸ್ಥ. ಸೊ ಕೃಷ್ಣನ ಬಹಿರಂಗ ಶಕ್ತಿಯಲ್ಲಿ ಬರುವಂತದ್ದು ಮಾಯೆ ಅಥವಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ವಿಜ್ ಲಿಂಕ್ ಕಳಿಸ್ಬೇಕು ಮಾತಾಜಿ. ಗ್ರೂಪ್ ಅಲ್ಲಿ ಬಂದಿಲ್ವಾ? ಹಾ ಗ್ರೂಪ್ ಅಲ್ಲಿ ಹಾಕ್ತೀವಿ ಮಾತಾಜಿ. ಆಯ್ತು, ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರ್ದಾರು? ಇನ್ನೊಂದು ಪ್ರಶ್ನೆ. ಭಕ್ತಿ ಯಾವಾಗ ಪ್ರಾರಂಭಿಸಬಹುದು, ಯಾವ ಪ್ರಾಯದಲ್ಲಿ ಅಂತ ಕೇಳಿದ್ರಲ್ಲ, ಇದು ಗರ್ಭಾವಸ್ಥೆಯಲ್ಲಿ ಕೂಡ ಪ್ರಾರಂಭವಾಗೋದಕ್ಕೆ ಚಾನ್ಸಸ್ ಇದೆನಾ? ಈಗ ಅಮ್ಮಂದ್ರು. ಹೌದೌದು. ಈಗ ಮೊದ್ಲಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಗರ್ಭಧಾನ ಸಂಸ್ಕಾರ ಅಂತ ಇತ್ತು. ಮತ್ತೆ ಅಂದ್ರೆ ಆ ಶಾಸ್ತ್ರಗಳಲ್ಲಿ ಇರುವಂತದ್ದು ಗರ್ಭಧಾನ ಸಂಸ್ಕಾರ ಅಂತ ಹೇಳಿ. ಅಂದ್ರೆ ಅದಾದ್ಮೇಲೆನೆ ಒಂದು ಅವರು ಅಂದ್ರೆ ಗರ್ಭವನ್ನ ಧರಿಸ್ಬೇಕು ಹೆಂಡತಿ ಆದವಳು ಅನ್ನೋ ತರ. ಅಂದ್ರೆ ಆತರ ಒಂದು ಪೂಜೆಗಳೆಲ್ಲ ಮಾಡ್ತಾ ಇದ್ರು. ಈಗ ಪ್ರಭುಪಾದ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಡಿಸೇಬಲ್ಸಿಗೆ 50 ರೌಂಡ್ಸ್, ಅಂದ್ರೆ 50. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವೀಗ ಮಾಡ್ತಾ ಇರುವಂತದ್ದು 1 ರೌಂಡ್ ಅಂದ್ರೆ 108 ಸಲ ಮಾಡ್ತೇವೆ 1 ರೌಂಡ್. ಆ ರೀತಿ 50 ರೌಂಡ್ ಮಾಡಿ ಆಮೇಲೆ ಅವರು ಮಕ್ಕಳನ್ನ ಪಡೆದ್ರೆ, ಅವರು ಕೂಡ ಮಕ್ಕಳು ಆತರ ಒಂದು ಹುಟ್ಟಿದ್ರೆ ಅವರು ಸಹ ಪ್ರಹ್ಲಾದ್ ತರ ಇರ್ಬೋದ.
ಅಂದ್ರೆ ಆತರ ಒಂದು ಡಿವೈನ್ ಕ್ವಾಲಿಟೀಸ್ ಇರುವಂತ ಮಕ್ಕಳನ್ನ ನಾವು ಪಡಿಬಹುದು. ಈಗ ಯಾಕೆ ಪ್ರಪಂಚದಲ್ಲಿ ಯಾಕೆ ಎಲ್ಲ ತುಂಬಾ ಅಂದ್ರೆ ಮಕ್ಕಳು ಸಹ ಬೇರೆ ಒಂದು ತಮ್ಮ ಗುಣ ರಜಗುಣ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಯ ಪ್ರಜ್ಞೆ ಒಳ್ಳೇದಿಲ್ಲ ಅಂತ. ಮಗುವನ್ನ ಕನ್ಸೀವ್ ಮಾಡುವಾಗ ಆ ಒಂದು ಒಳ್ಳೆ ಪ್ರಜ್ಞೆಯಲ್ಲಿ ಇಲ್ಲದೆ ಇರೋದ್ರಿಂದ ಮಕ್ಕಳು ಸಹ ಆ ರೀತಿ ಇರುವಂತದ್ದು. ಸೊ ಪ್ರಜ್ಞೆಯನ್ನ ನಾವು ಪ್ಯೂರಿಫೈ ಮಾಡ್ಕೋಬೇಕು ಅಂತ ನಮ್ಮ ಪ್ರಜ್ಞೆ ಪ್ಯೂರ್ ಆಗಿದ್ರೆ ಆಗ ಮಕ್ಕಳು ಸಹ ಆತರ ಒಂದು ಡಿವೈನ್ ನೇಚರ್ ಅಲ್ಲಿ. ಯಾಕೆ ಅಂದ್ರೆ ಪ್ರಹ್ಲಾದ್ ಮಹಾರಾಜ್ ಇವನು ಹಿರಣ್ಯಕಶಿಪು ಹೆದರಿಕೆಗೆ ವಿಷ್ಣುವಿನ ಭಯಕ್ಕೆ ಅವನು ವಿಷ್ಣುವನ್ನೇ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ಇದ್ದಂತೆ ಯಾವಾಗ್ಲೂ. ಹಾಗಾಗಿ ಅವನು ಅವನಿಗೆ ಪ್ರಹ್ಲಾದ್ ಅಂತ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆ? ಹರೇ ಕೃಷ್ಣ. ಎಲ್ಲರೂ ಚಾಂಟಿಂಗ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಮಾಡ್ತಾ ಇದ್ದೀರಾ ಚಾಂಟಿಂಗ್? ನಾನು ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಾ? ಜಪಮಾಲ ತರಿಸಿದ್ದೀನಿ. ಇನ್ನೊಂದು ನೀವು ಗ್ರೂಪ್ ಅಲ್ಲಿ ತುಳಸಿ ಮಾಲ ಜಪಮಾಲ ಅಂತ ಅಂದ್ರೆ ಬೇರೆ ಬೇರೆ ಇದೆ. ನನಗೆ 600 ರೂಪಾಯಿ ಪ್ಯಾಕೇಜ್ ಅಲ್ಲಿ ಬಂತು, ಸ್ವಲ್ಪ ವೈಟ್ ಆಗಿರೋದು. ಇನ್ನೊಂದು ಬೇರೆ ಮಾತಾಜಿ ಅದು ಇದು ನೀಮಿಂದ ಅಂತ ಹೇಳ್ತಾರೆ, ಅಂದ್ರೆ ನೀಮ್ ಟ್ರೀ. ಅದು ತೊಂದ್ರೆ ಇಲ್ಲ, ಮಾಡ್ಬೋದು ಅದ್ರಲ್ಲೂ. ನಿಮಗೆ ಬೇಕಾದ್ರೆ ತುಳಸಿ ಬೇಕಾದ್ರೆ ಬೇರೆನೂ ಇದೆ, ಜಪ ಲಿಂಕ್ ಕಳಿಸ್ತೀವಿ ನಾವು. ಅದೇ ಕಳಿಸಿದ್ದಾರೆ ಅಂದ್ರೆ ಜಪದ್ದು ಅಂದ್ರೆ ಬೇರೆ ಬೇರೆದ್ದು ಇದೆ. ಜಪದ್ದು ತುಳಸಿ ಮಾಲೆ ಏನು ಬೇಕಿದ್ರೆ ಇದೆ. ಅಂದ್ರೆ ನೀವೀಗ ಸ್ಟಾರ್ಟ್ ಮಾಡಿ ಇದ್ರಲ್ಲಿ ತೊಂದ್ರೆ ಇಲ್ಲ. ನೀವ್ ಯಾವಾಗ ಅಂದ್ರೆ ಜಾಸ್ತಿ ರೌಂಡ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ಸರಿ ಸರಿ. ನಾನು ಆರ್ಡರ್ ಮಾಡಿದೀನಿ ಮಾತಾಜಿ, ಅದು ಇನ್ನ ಬಂದಿಲ್ಲ. ವೆರಿ ನೈಸ್. ಬೇರೆ ಯಾರ್ದಾರು? ಓಕೆ, ಎಲ್ಲರೂ ಚಾಂಟಿಂಗ್ ಮಾಡಿ. ಈಗ ನಿಮ್ಮ ಹತ್ರ ಬೀಡ್ ಇಲ್ಲ ಅಂದ್ರೂ ಸಹ ಬರುವಾಗನು ಅಟ್ಲೀಸ್ಟ್ ನೀವು ಪ್ರಭುಪಾದ್ ಚಾಂಟಿಂಗ್ ಹಾಕಿ ಒಂದ್ ರೌಂಡ್ ಅಟ್ಲೀಸ್ಟ್ ಚಾಂಟ್ ಮಾಡಿ. ಅಂದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಲೆವೆಲ್ 2 ಹೋಗ್ಬೇಕಾದ್ರೆ ಎಲ್ಲರೂ ಚಾಂಟಿಂಗ್ ಮಾಡಿ. ಓಕೆ, ಹರೇ ಕೃಷ್ಣ. ಓಕೆ, ಬೇರೆ ಏನು ಪ್ರಶ್ನೆ ಇಲ್ಲ ಮಾಡೋಣ. ಓಕೆ, ಒಟ್ಟಿಗೆ 3 ಸತಿ ಹರೇ ಕೃಷ್ಣ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಧನ್ಯವಾದ.